ಓಂ ಸಾಯಿ ಕ್ರಿಯೇಷನ್ ಪ್ರಸ್ತುತಿಯ ಭಕ್ತಿ ಸಂಜೀವಿನಿ ಆಧ್ಯಾತ್ಮಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಭಟ್. ಚಕ್ರಪಾಣಿ ಸೇವಾ ಸಮಿತಿ ಅತ್ತಾವರ ಮಂಗಳೂರು 33ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವದ ವಿಶೇಷ ಕಾರ್ಯಕ್ರಮ ಇದೀಗ. ಕಾರಣವನ್ನು ಎಲ್ಲರಿಗೂ ಗೊತ್ತು. ಲೋಕೋದ್ಧಾರಕ್ಕಾಗಿ, ಹಿಂದೂ ಧರ್ಮದ ಸಂರಕ್ಷಣೆಗಾಗಿ, ಅದೇ ರೀತಿಯಾಗಿ ಕಲೆಯ ಮಿತಿಯಾಗಿ, ಕಲೆ ಅಂದರೆ ಡ್ಯಾನ್ಸ್ ಶೋ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಮಕ್ಕಳಿಗೆ ಡ್ರಾಯಿಂಗ್ ಸ್ಪರ್ಧೆ, ಕಲೆಯ ಜೊತೆಗಾಗಿ ಸಾಂಸ್ಕೃತಿಕ ನಮ್ಮ ಏನು ಹಿಂದೂ ಸಂಸ್ಕೃತಿಯ ಸಾಂಸ್ಕೃತಿಕ ಏನೊಂದು ಉಂಟು ಅದನ್ನು ಅದರ ಒಂದು ಉಳಿತಿಗಾಗಿ ಮಾಡ್ತಿದ್ದೇವೆ. ಲೋಕೋದ್ಧಾರ ಅವರ ಗ್ರಾಮ, ಅದೇ ರೀತಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಿ ಅಂತ. ಯಾಕಂದರೆ ಅಗ್ರನಾಯಕರು ವಿಘ್ನ ಅಂದರೆ ಪ್ರಾಬ್ಲಮ್ ಸಾಲ್ವ್ ಅಂದರೆ ಅವರೇ ಅಗ್ರನಾಯಕ. ಸೊ ಅದೇ ರೀತಿಯಾಗಿ ಈ ವರ್ಷವೂ ಕೂಡ ವಿಜೃಂಭಣೆ ಅಂತ ಒಂದು ಮಾಡುವಂಥ ಒಂದು ಪ್ಲ್ಯಾನ್ ನೆಟ್ಟಿದ್ದೇವೆ. ಅದೇ ರೀತಿಯಾಗಿ ಮಾಡುವಂತಹ ಸೇವೆಯಲ್ಲಿ ಖಂಡಿತವಾಗಲೂ ಈ ಒಳ್ಳೆ ಕೆಲಸವನ್ನು ಒಂದು ಹೋಗ್ತಾ ಇದ್ದೀರಾ. ವಿಘ್ನೇಶ್ವರ ಅನುಗ್ರಹ ನಮ್ಮ ಮೇಲೆ ಸದಾ ಇರ್ತದೆ. ಆದರೂ ಕೂಡ ಈ ಕ್ಷೇತ್ರ ಅಧಿಪತಿಯಾದಂತಹ ಆ ಗೋಪಿನಾಥನಲ್ಲಿ ಒಂದು ಪ್ರಾರ್ಥನೆ ಅವನ ಜಾಗದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದು ಮಾಡುವಂತಹ ಸೇವೆಯಲ್ಲಿ ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ಇವತ್ತಿನಿಂದ ಹಿಡಿದು ಒಂದು ಯಾವುದು 108 ಮಹಾಗಣಪತಿ ಹೋಮ, ಅದೇ ರೀತಿಯಾಗಿ ರಂಗಪೂಜೆ ಆಗಲಿ, ಅಪೂರ್ವ ಪೂಜೆ ಆಗಲಿ, ಅದೇ ರೀತಿಯಾಗಿ ನಾಳೆ ರಂಗಪೂಜೆ ಆಗಲಿ, ನಾಳೆ ಇದು ಮಹಾಸಂತರ್ಪಣೆ, ಅದೇ ರೀತಿಯಾಗಿ ಶೋಭಾಯಾತ್ರೆ, ಯಾವುದೇ ವಿಷಯದಲ್ಲಿ ಏನೇ ವಿಘ್ನ ಆತಂಕಗಳು ಬರದೇ ಇರುವುದಾಗಿ ವಿಘ್ನನಾಯಕನು ಅದೇ ರೀತಿಯಾಗಿ ಆ ಗೋಪಿನಾಥ ಅನುಗ್ರಹ ಎಲ್ಲರ ಮೇಲೆ ಇರಬೇಕು. ಮಾಡುವಂತಹ ಸೇವೆಯಿಂದ ಮುಂದಕ್ಕೆ ಅನುಗ್ರಹ ಸದಾಕಾಲ ಇದ್ದು ಇಡೀ ಲೋಕಕ್ಕೆ ಎತ್ತಾವ ಗ್ರಾಮಕ್ಕೆ ಅನುಗ್ರಹವಾಗಬೇಕು. ಅವನ ಸಂಪೂರ್ಣ ಅನುಗ್ರಹ ಇದ್ದು ಎಲ್ಲರಿಗೂ ಭಕ್ತಿಯನ್ನು ಶ್ರದ್ಧೆಯನ್ನು ಕೊಡಬೇಕು. ಮಾಡುವಂತಹ ಆ ಕೆಲಸದಿಂದ ಲೋಕೋದ್ಧಾರವಾಗಬೇಕು ಅಂತ ಗೋಪಿನಾಥನಲ್ಲಿ ವಿಘ್ನವಿನಾಯಕನಲ್ಲಿ ದುರ್ಗಾ ಪರಮೇಶ್ವರನ್ನು ಪ್ರಾರ್ಥನೆ. ಮಂಗಳ ಮಂಗಳ ವಿಷ್ಣು ಮಂಗಲ 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 ಉತ್ತರ ಮಂಗಲ ಪ್ರಾರ್ಥನಾ ಸಮರ್ಪಯಾಮಿ. ಶ್ರೀ ಗೋಪಿನಾಥ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ.
ಚಕ್ರಪಾಣಿ ಸೇವಾ ಸಮಿತಿಯ ವತಿಯಿಂದ ಕ್ಷೇತ್ರ ಗೋಪಿನಾಥ ಸಾನ್ನಿಧ್ಯದಲ್ಲಿ 33ನೇ ವರ್ಷದ ಗಣೇಶೋತ್ಸವದ ಕಾರ್ಯಕ್ರಮ ಕ್ಷೇತ್ರ ಹಾಗೂ ಸಮಿತಿಯ ವತಿಯಿಂದ ಎಲ್ಲರಿಗೂ ಗಣೇಶನ ಹಬ್ಬದ ಶುಭಾಶಯಗಳನ್ನು ಹೇಳಿಕೊಂಡು ವೇದಿಕೆಯಲ್ಲಿ ನಡೆಯುವಂಥ ಸಂಕ್ಷಿಪ್ತ ಸಭಾ ಕಾರ್ಯಕ್ರಮ. ವೇದಿಕೆಯಲ್ಲಿ ಗಣ್ಯ ಅತಿಥಿಗಳು ಉಪಸ್ಥಿತರಿದ್ದಾರೆ. ಹಾಗೆ ಈ ಸಂದರ್ಭದಲ್ಲಿ ಶ್ರೀಮತಿ ಗೋಮತಿ ಬಾಲರಾಜ್ ಹಾಗೂ ಶಶಿರಾಜ್ ಶೆಟ್ಟಿ ಕೊಳಂಬೆ ಇವರೆಲ್ಲ ಬರುವವರಿದ್ದಾರೆ. ಹಾಗೆ ಶ್ರೀ ಹರೀಶ್ ರಾಜ್ ಪುರೋಹಿತ್ ಅವರು ಕೂಡ ಬರುವವರಿದ್ದಾರೆ. ಅವರೆಲ್ಲರನ್ನ ನಾವು ನೆನಪಿಸಿಕೊಂಡು ವೇದಿಕೆಯಲ್ಲಿರುವಂಥ ಗಣ್ಯ ಅತಿಥಿಗಳನ್ನು ಆತ್ಮೀಯವಾಗಿ ಸ್ವಾಗತ ಬಯಸಬೇಕಂತೇಳಿ ಚಕ್ರಪಾಣಿ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಕೋಟ್ಯಾನ್ ಅವರನ್ನು ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಚಕ್ರಪಾಣಿ ಸೇವಾ ಸಮಿತಿ ಇದರ ವತಿಯಿಂದ ನಡೆಯುತ್ತಿದ್ದ 33ನೇ ಸಾರ್ವಜನಿಕ ಗಣೇಶೋತ್ಸವ. ಮೊದಲಾಗಿ ಶ್ರೀಕೃಷ್ಣ ಚಕ್ರಪಾಣಿ ಗೋಪಿನಾಥ ನೆನೆಸುತ್ತಾ ಅದೇ ರೀತಿ ಇವತ್ತಿನ ಈ ಗಣೇಶ ಚತುರ್ಥಿಯ ಎಲ್ಲ ಭಕ್ತಾದಿಗಳು ಶುಭಾಶಯವನ್ನು ಕೋರುತ್ತಾ ಈ ಒಂದು ಈಗ ತಾನೇ ಗಣೇಶ ಪ್ರತಿಷ್ಠಾಪನೆ ಆಗಿದೆ. ಅದೇ ರೀತಿ ಮುಖ್ಯ ಒಂದು ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮಗಳಲ್ಲಿ ಈ ಒಂದು ವೇದಿಕೆಯಲ್ಲಿ ಆಸೀನರಾದ ಈಗ ತಾನೇ ಬರಬೇಕಿತ್ತು, ಅವರಿಗೆ ಅಸೌಖ್ಯದ ಕಾರಣ ಶ್ರೀಮತಿ ಗೋಮತಿ ಬಾಲರಾಜ್ ಇವರಿಗೆ ಅಸೌಖ್ಯದ ಕಾರಣ ಬರಲು ಅನನುಕೂಲವಾಗಿದೆ. ಅವರಿಗೆ ಚಕ್ರಪಾಣಿ ಸೇವಾ ಸಮಿತಿ ಸಭೆಗೆ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮತ್ತೋರ್ವ ಅತಿಥಿಯಾದ ರಾಮದಾಸ್ ಗೌಡ ನಿವೃತ್ತ ಪೊಲೀಸ್ ಅಧೀಕ್ಷಕರು, ಹಿರಿಯ ಶ್ರೇಣಿ, ಓರ್ವ ದಕ್ಷ ಅಧಿಕಾರಿಯಾಗಿದ್ದುಕೊಂಡು ಪೊಲೀಸ್ ಇಲಾಖೆಯಲ್ಲಿ ಮೂಲಕ ಸಾರ್ವಜನಿಕ ನಿರಂತರವಾಗಿ ಸ್ಪಂದಿಸುವ ಕೆಲಸವನ್ನು ಮಾಡುವುದರೊಂದಿಗೆ ಜನಸ್ನೇಹಿ ಅಧಿಕಾರಿ ಎಂಬ ಹೆಗ್ಗಳಿಕೆಯನ್ನು ಕೂಡ ಪಡೆದಿರುತ್ತಾರೆ. ತಮ್ಮ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯ ಸೇವೆಯಿಂದ ಸರ್ಕಾರದಿಂದ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಚಿನ್ನ ಪದಕವನ್ನು ಮತ್ತು ರಾಷ್ಟ್ರಪತಿಗಳ ಪದಕವನ್ನು ಪಡೆಯುತ್ತಾರೆ. ಇವತ್ತಿನ ಈ ಕಾರ್ಯಕ್ರಮ ತಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನಮ್ಮೊಂದಿಗೆ ನಮ್ಮ ಪರವಾಗಿ ಹಾಗೂ ನಮ್ಮ ಕ್ಷೇತ್ರ ನಮ್ಮೊಟ್ಟಿಗಿದ್ದಾರೆ. ಇವರನ್ನು ಚಕ್ರಪಾಣಿ ಸೇವಾ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ರಾಮ ಪುಟ್ಟಬೈಲ್ ಅವರು ಹೂಗುಚ್ಛವನ್ನು ನೀಡಿ ಅವರನ್ನು ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಬಂದಂಥ ಕೃಷ್ಣ SR ಮರೋಳಿ ಇವರು ಧಾರ್ಮಿಕ ಸಾಮಾಜಿಕ ಕಳಕಳಿಯನ್ನು ಹೊಂದಿರುವ ಇವರು ಅನೇಕ ಸಾಮಾಜಿಕ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಇವರು ತನ್ನ ಅಮೂಲ್ಯದ ಸಮಯ ನಮ್ಮ ಈ ಒಂದು ಸಮಿತಿಯ ಕರೆ ಮೇರೆಗೆ ಮೀಸಲಿಟ್ಟು ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಇವರನ್ನು ಚಕ್ರಪಾಣಿ ಸೇವಾ ಸಮಿತಿಯ ಎಲ್ಲ ಸದಸ್ಯರ ಪರವಾಗಿ ಎಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ರಾಮಚಂದ್ರ ಕರ್ಕೇರ್ ಅವರು ಹೂಗುಚ್ಛ ನೀಡಿ ಅವರನ್ನು ಬರಮಾಡಿಕೊಳ್ಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕರೆಗೆ ಹೋಗೊಟ್ಟು ತಮ್ಮೆಲ್ಲ ಮಂಗಳೂರಿನ ಖ್ಯಾತ ಉದ್ಯಮಿಯಾದಂಥ ಶ್ರೀ ಹರೀಶ್ ಅಡಪ ಇವರು ಸರಳ ಸೃಜನಶೀಲತೆ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡು ಇವರು ಪರಿಶ್ರಮ ಕಠಿಣ ದುಡಿಮೆಯಿಂದ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಉನ್ನತಿಯನ್ನು ಕಂಡವರು. ಇವರನ್ನು ಈ ಕ್ಷೇತ್ರ ಪರವಾಗಿ ಹಾಗೆ ನಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸಿದ್ದೇನೆ. ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ನಾರಾಯಣ್ ಟಿ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ತನ್ನ ಕೆಲಸದ ಒತ್ತಡದಿಂದ ನಡುವೆಯೂ ಈ ಒಂದು ವೇದಿಕೆಯ ಆಹ್ವಾನವನ್ನು ಸ್ವೀಕರಿಸಿ ಇವತ್ತು ಈ ವೇದಿಕೆಯಲ್ಲಿ ಆಸೀನರಾದ ಶ್ರೀ ಹರೀಶ್ ರಾಜ್ ಪುರೋಹಿತ್ ಹೆಸರಾಂತ ಉದ್ಯಮಿಯಾಗಿದ್ದು ಕ್ಷೇತ್ರ ಪರಮ ಭಕ್ತರು, ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪ್ರೋತ್ಸಾಹಕರಾಗಿ ಹೇಳ್ತಾರೆ.
ಸೇವಾ ಮನೋಭಾವನೆಯ ಸಂಕಲ್ಪದೊಂದಿಗೆ ನಿರಂತರ ಸಾಮಾಜಿಕ ಮೂರ್ತಿಯಾಗಿ ಕೆಲಸ ಕಾರ್ಯಗಳು ಮಾಡುತ್ತಾ ಬಂದಿರ್ತಾರೆ. ಇವರನ್ನು ನಾನು ಕ್ಷೇತ್ರದ ಪರವಾಗಿ ಚಕ್ರಪಾಣಿ ಸೇವಾ ಸಮಿತಿ ಪರವಾಗಿ ಇಂದ ಕಾರ್ಯಕ್ಕೆ ಆತ್ಮೀಯವಾಗಿ ಸಾಗಿಸ್ತೇನೆ. ಸುರೇಂದ್ರ ಬಾಬುಗುಡ್ಡೆ ಅವರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನೊಂದು ವೇದಿಕೆಯಲ್ಲಿರುವಂಥ ಸೀತಾ ಧರ್ಮನಾಯಕ್ ಇವರು ಈ ಕ್ಷೇತ್ರದ ಮಾಜಿ ಮುಕ್ತಸ್ಥರಾಗಿಕೊಂಡು ನಮ್ಮೆಲ್ಲರ ಬೆನ್ನೆಲುಬಾಗಿ ನಿಂತು ಎಲ್ಲ ಕೆಲಸಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾ ನಮ್ಮೊಟ್ಟಿಗೆ ಸದಾ ಯುವಕರಂತೆ ಸಹಕರಿಸ್ತಾ ಬಂದಿರ್ತಾರೆ. ಇವರನ್ನು ಸಹ ಈ ಒಂದು ವೇದಿಕೆಯಲ್ಲಿ ವೇದಿಕೆಯಲ್ಲಿ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ರಾಜೇಶ್ ಇವರು ಹೂಗುಚ್ಛ ನೀಡಿ ಅವರನ್ನು ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದ ಆಡಳಿತ ವ್ಯವಸ್ಥಾನ ಸಮಿತಿಯ ಸದಸ್ಯರುಗಳಾದ ಈ ಒಂದು ಸಭೆಯಲ್ಲಿ ಹಾಜರಿರುವಂಥ ಶ್ರೀ ಮೋಹನ್ ಕೆ ಪೂಜಾರಿ, ಎಲ್ಲ ವ್ಯವಸ್ಥಾಪನಾ ಸಮಿತಿಯವರಿಗೂ ಈಗ ತಾನೇ ತನ್ನ ಕೆಲಸ ಒತ್ತಡದಿಂದ ನಿಗಮಿಸಿದಂಥ ವ್ಯವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಅನಿಲ್ ಕುಮಾರ್ ಅತ್ತಾವರ್ ಇವರನ್ನು ಸಹ ಕ್ಷೇತ್ರದ ಸಮಿತಿ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಸಂಪೂರ್ಣ ಸಹಕಾರದೊಂದಿಗೆ ನಮ್ಮೊಟ್ಟಿಗೆದ್ದು ನಮಗೆ ಈ ಒಂದು ಸಂಪೂರ್ಣ ಸಹಕಾರವನ್ನು ನೀಡುತ್ತಾ ಬಂದಿರುವ ಅತ್ತಾವರ ಕ್ಷೇತ್ರದ ಎಲ್ಲ ಜನತೆಗೂ ಚಕ್ರಪಾಣಿ ಸೇವಾ ಸಮಿತಿಯ ಪರವಾಗಿ ಆರ್ಥಿಕವಾಗಿ ಸ್ವಾಗತ ಬಯಸುತ್ತಾ ಕ್ಷೇತ್ರದ ಎಲ್ಲ ಭಕ್ತಾದಿಗಳಿಗೂ ಅರ್ಚಕ ಬಂದವರಿಗೂ ಚಕ್ರಪಾಣಿ ನೃತ್ಯ ಕಲಾ ಮಂಡಳಿ, ಮಹಿಳಾ ಮಂಡಳಿ ಇವರನ್ನೆಲ್ಲ ಈ ಒಂದು ಕಾರ್ಯಕ್ರಮ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಆತ್ಮೀಯರೇ, ಗೌರವಾನ್ವಿತರಾದ ಶ್ರೀ ರಾಮದಾಸ್ ಗೌಡ ಅವರು ಪೊಲೀಸ್ ಇಲಾಖೆಯ ನಿವೃತ್ತ ಹಿರಿಯ ಶ್ರೇಣಿಯ ಅಧಿಕಾರಿ. ಆದರೆ ಅವರು ನಕ್ಸಲ್ ನಿಗ್ರಹದಲ್ಲಿ ಅವರಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಬಂದಿರ್ತದೆ. ಹಾಗೆ ಅವರ ಒಂದು ಪೊಲೀಸ್ ಇಲಾಖೆಯ ವಿಶೇಷವಾದಂಥ ಸೇವೆಯನ್ನು ಗಮನಿಸಿ ರಾಷ್ಟ್ರಪತಿ ಪದಕದಿಂದಲೂ ಅವರು ಪುರಸ್ಕೃತರಾಗಿದ್ದಾರೆ. ಅವರನ್ನು ಅಭಿನಂದಿಸಿಕೊಂಡು ಅವರು ಆತಿಥ್ಯದ ಮಾತುಗಳನ್ನು ನುಡಿಬೇಕು ಅಂತೇಳಿ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೇನೆ. ಸಿದ್ಧಿಬುದ್ಧಿ ಪ್ರದಾಯಕ ಮಹಾಗಣಪತಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಕ್ಷೇತ್ರದ ಶ್ರೀ ಚಕ್ರಪಾಣಿ ಗೋಪಿನಾಥ ಸ್ವಾಮಿಗಳಿಗೆ ಹಾಗೂ ಸಪರಿವಾರ ದೇವರುಗಳಿಗೆ ಹಾಗೂ ಪುತ್ತೂರು ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವರ ಪಾದಾರಂಧಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಇವತ್ತು ಶ್ರೀ ಚಕ್ರಪಾಣಿ ಸೇವಾ ಸಮಿತಿಯ 33ನೇ ಸಾರ್ವಜನಿಕ ಗಣೇಶೋತ್ಸವ ವೇದಿಕೆಯಲ್ಲಿರುವಂತಹ ಈ ಸೇವಾ ಸಮಿತಿಯ ಈ ದೇವಸ್ಥಾನದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಎಚ್ ಯತೀಂದ್ರನಾಥ್ ಹಾಗೂ ಶ್ರೀ ಧರ್ಮಣ್ಣ ನಾಯ್ಕರವರೇ, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅನಿಲ್ ಕುಮಾರ್ ಅತ್ತಾವರ್ ಅವರೇ, ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಶ್ರೀ ಗೋಪಾಲಕೃಷ್ಣ ಕೋಟ್ಯಾನ್ರವರೇ, ದೇವಳದ ಪ್ರಧಾನಾರ್ಚಕರಾಗಿರುವಂತಹ ಶ್ರೀ ಗೋಪಾಲಕೃಷ್ಣ ಭಟ್ರವರೇ, ವ್ಯವಸ್ಥಾಪಕರು ಶ್ರೀ ಎಂ ಸುಂದರ ಕೋಟ್ಯಾನ್ರವರೇ ಹಾಗೂ ಈ ಒಂದು ಗೌರವದ ವೇದಿಕೆಯಲ್ಲಿ ಗೌರವ ಉಪಸ್ಥಿತಿಯಲ್ಲಿರುವಂತಹ ಮುಖ್ಯ ಅತಿಥಿಗಳಾದಂತಹ ಶ್ರೀ ಕೃಷ್ಣ SR ಮಾಲಕರು SR ಸ್ವೀಟ್ಸ್ ಮರೋಳಿಯವರೇ, ಶ್ರೀಯುತ ಹರೀಶ್ ಅಡಪ ಕಾಸಕ್ರಾಂಡೆ ಅತ್ತಾವರವರೇ, ಶ್ರೀಯುತ ಶಶಿರಾಜ್ ಶೆಟ್ಟಿ ಕೊಳಂಬೆ ಮಾಲಕರು ದಾಮಿನಿ ಡೆವಲಪರ್ಸ್ ಮಂಗಳೂರುರವರೇ, ಶ್ರೀ ಹರೀಶ್ ರಾಜ್ ಪುರೋಹಿತ್ ಅಭೀಶ್ ಪರ್ಲ್ ಅತ್ತಾವರರವರೇ ಹಾಗೂ ವೇದಿಕೆಯ ಮುಂದಿರುವ ಗಣ್ಯ ಹಿರಿಯರೇ, ಭಗವದ್ಭಕ್ತ ಮಹನೀಯರೇ, ಮಹಿಳೆಯರೇ, ಇವತ್ತು ಈ ಒಂದು ಉತ್ಸವದ ಅಂಗವಾಗಿ ಅತ್ಯಂತ ಸಂಭ್ರಮದಿಂದ ಶ್ರದ್ಧಾಭಕ್ತಿಯಿಂದ ಬಂದಿರುವ ಪ್ರೀತಿಯ ಮಕ್ಕಳೇ, ನನ್ನ ಯೋಗಾನುಯೋಗ ಶ್ರೀಯುತ ಧರ್ಮಣ್ಣ ನಾಯ್ಕರು ನನ್ನ ಹಿರಿಯವರು, ನನ್ನ ಹಿತಚಿಂತಕರು ಕೂಡ. ಸುಮಾರು 1979ರಿಂದ 84ರವರೆಗೆ ನಾನು ಉದ್ಯೋಗವನ್ನು ಅರಸಿಕೊಂಡು ಆಗಿನ ಕಾಲದಲ್ಲಿ ಉದ್ಯೋಗಕ್ಕೆ ಅರ್ಜಿ ಹಾಕಬೇಕಾದ್ರೆ ಎಲ್ಲ ನಮ್ಮ ಟೆಸ್ಟಿಮೋನಿಯಲ್ಸ್ಗಳನ್ನು ಅಥವಾ ನಮ್ಮ ದಾಖಲಾತಿಗಳನ್ನು ನಾವು ಅಟೆಸ್ಟೇಷನ್ ಮಾಡಿಸಬೇಕಾಗತ್ತೆ ಪತ್ರಾಂಕಿತ ಗೆಜೆಟೆಡ್ ಅಧಿಕಾರಿಗಳಿಂದ. ಅವರು ಪುತ್ತೂರಿನಲ್ಲಿ
CTO ಅಧಿಕಾರಿ ಆಗಿದ್ದರು. ನನಗೆ ಹೆಮ್ಮೆ, ನನ್ನ ಹಿರಿಯ ಹಿತಚಿಂತಕ ನನಗೆ ಈ ಒಂದು ಕ್ಷೇತ್ರದಲ್ಲಿ ನಿಮ್ಮೊಂದಿಗೆ ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ನಾನು ನನ್ನ ಅಂತರಾಳದ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆಯೇ ಎಲ್ಲ ಈ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃದಯಾಂತರಾಳದ ಧನ್ಯವಾದವನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಾಡಿನೆಲ್ಲೆಡೆ ಸಂಭ್ರಮದ ದಿನ, ಗಣೇಶ ಚತುರ್ಥಿ, ಚೌತಿ, ನಿಜವಾಗಿ ನೋಡಬೇಕಾದ್ರೆ ಗಳಿಗೆ ಅಥವಾ ನಕ್ಷತ್ರಗಳಿಂದಾಗಿ ನಿನ್ನೆ ಗೌರಿ ಗಣೇಶ ಹಬ್ಬವನ್ನು ನಾಡಿನಾದ್ಯಂತ ಆಚರಣೆಯನ್ನು ಮಾಡಿದ್ದಾರೆ. ಇವತ್ತು ಬಹಳ ಬೇಗವಾಗಿ ಕೂಡ ಎಲ್ಲ ಕಡೆಯಲ್ಲಿ ಕೂಡ ದೇವರ ಪ್ರತಿಷ್ಠಾಪನೆ ಕೂಡ ಆಗ್ತಾ ಇದೆ. ಮುಖ್ಯವಾಗಿ ನಮ್ಮ ಭಾರತ ದೇಶ ಸಾಂಸ್ಕೃತಿಕವಾಗಿ ಸಂಪದ್ಭರಿತ ದೇಶ. ನಾನಾ ಭಾಷೆ, ವೇಷಭೂಷಣಗಳು, ಆಚಾರ ವಿಚಾರಗಳಲ್ಲಿ ಕೂಡ ವೈವಿಧ್ಯತೆ ನಮ್ಮ ವಿಶೇಷ ಕೂಡ. ಅದರಲ್ಲೂ ಆಗಾಗ ಬರುವಂತಹ ಈ ಹಬ್ಬ ಹುಣ್ಣಿಮೆಗಳಲ್ಲಿ ಒಂದು ವೈವಿಧ್ಯತೆಯಲ್ಲಿ ನಾವು ಏಕತೆಯನ್ನು ಕಾಣುವಂಥ ಒಂದು ಪರಿ. ಒಂದಕ್ಕಿಂತ ಒಂದು ಭಿನ್ನವಾಗಿರುವಂಥ ಈ ಹಬ್ಬಗಳು ಬಂದಾಗ ನಾವೆಲ್ಲ ನಮ್ಮ ಜೀವನೋತ್ಸವವನ್ನು ನಾವು ತೋರಿಸಿಕೊಳ್ತೇವೆ. ಎಲ್ಲ ನಾವು ಸಂಭ್ರಮದಿಂದ ಇದನ್ನು ಅನುಭವಿಸ್ತಾ ಇದ್ದೇವೆ. ವಿದ್ಯೆ ಮತ್ತು ಜ್ಞಾನದ ಅಧಿಪತಿಯು, ಸಂಪತ್ತು ಮತ್ತು ಅದೃಷ್ಟದ ಅಧಿನಾಯಕನು ಆಗಿರುವಂತಹ ಈ ಮೂಷಿಕ ವಾಹನ ಅವನ ಜನನವನ್ನು ಚತುರ್ಥಿ ಅಥವಾ ಗಣೇಶ ಚೌತಿ ಎಂದು ನಾವು ಆಚರಣೆಯನ್ನು ಕೂಡ ಮಾಡ್ತೇವೆ. ಈ ಹಬ್ಬವನ್ನು ವಿನಾಯಕ ಚತುರ್ಥಿ ಅಥವಾ ಗಣೇಶ ಚತುರ್ಥಿ ಎಂದಲೇ ಚೌತಿ ಎಂದು ಕರೆಯುತ್ತಾರೆ. ಹಿಂದೂಗಳೆಲ್ಲ ಶ್ರದ್ಧಾ ಭಕ್ತಿಯಿಂದ ಆಚರಿಸುತ್ತಾರೆ. ವಿಶೇಷವಾಗಿ ಇದನ್ನು ಮಹಾರಾಷ್ಟ್ರದಲ್ಲಿ ಅತ್ಯಂತ ಸಂಭ್ರಮದಲ್ಲಿ ಆಚರಣೆ ಮಾಡ್ತಾರೆ. ಪ್ರೀತಿಯ ಮಕ್ಕಳೇ, ನಾವೆಲ್ಲ ನಿಮ್ಮ ಹಾಗೆ ಇದ್ದಾಗ ಕಲ್ಯಾಣಪುರ ಮಾಬುಗಳ ಹೊಳೆಯ ಆ ಕಡೆ ಬಹಳವಾಗಿ ಪ್ರತಿ ಮನೆಯಲ್ಲಿ ಕೂಡ ಗಣಪತಿಯ ಪ್ರತಿಷ್ಠಾಪನೆ ಆಗುತ್ತೆ. ಅದು 1 ದಿನ ಆಗಿರ್ಬೋದು, 2 ದಿನ ಆಗಿರ್ಬೋದು, 3 ದಿನ ಆಗಿರ್ಬೋದು, 5 ದಿನ ಆಗಿರ್ಬೋದು. ಸಹಜವಾಗಿ ಮನೆಗಳಲ್ಲಿ ಒಂದೇ ಒಂದು ದಿನ ಗಣಪತಿಯ ಪ್ರತಿಷ್ಠಾಪನೆ ಮಾಡ್ತೇವೆ. ನಮಗೆಲ್ಲ ಆಗ ಛಲ ಅಲ್ಲ, ಒಂದು ಶ್ರದ್ಧಾ ಭಕ್ತಿ ಅಥವಾ ಹಿರಿಯವರು ಕೊಟ್ಟಿರುವಂಥ ಮಾರ್ಗದರ್ಶನ. ನಾನು ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಬೆಳೆದವನು. ಎಲ್ಲ ಪೊಲೀಸ್ ಕ್ವಾರ್ಟರ್ಸ್ನ ಮಕ್ಕಳು ಅಥವಾ ನಮ್ಮ ಸ್ನೇಹಿತ ವರ್ಗ ಸೇರಿಕೊಂಡು ಸುಮಾರು ಎಲಿಮೆಂಟರಿ ಶಾಲೆಯಲ್ಲಿದ್ದಾಗಲೇ 100 ಗಣಪತಿಯ ದರ್ಶನ ಮಾಡಬೇಕು. 100 ಗಣಪತಿ ದರ್ಶನ ಮಾಡಬೇಕು ನಾವು ಕುಂದಾಪುರ, ಬೈಂದೂರು ಅಥವಾ ಉಡುಪಿ ಭಾಗಗಳಲ್ಲಿ. ಅಲ್ಲಿ 100 ಮನೆಗಳಲ್ಲಿ ಕೂಡ ಕಜ್ಜಾಯವನ್ನು ಸ್ವೀಕರಿಸಬೇಕು. ಈ ಒಂದು ನಮ್ಮ ಅಭ್ಯಾಸ ಅಥವಾ ನಮ್ಮ ಪರಿ ಆ ರೀತಿಯಲ್ಲಿ ನಮ್ಮ ಬಾಲ್ಯ ಕಳೆದಿತ್ತು. ನನ್ನ ಎಲಿಮೆಂಟರಿ ಶಾಲೆಯಲ್ಲಿದ್ದಾಗ ನಮ್ಮ ಪಾಂಡೇಶ್ವರ, ಮಹಾಲಿಂಗೇಶ್ವರ ದೇವಸ್ಥಾನ ಹಾಗೂ ಚಕ್ರಪಾಣಿ ದೇವಸ್ಥಾನಕ್ಕೆ ಹೆತ್ತವರೊಂದಿಗೆ ಬರುವಂತಹ ಪದ್ಧತಿ ಕೂಡ ಇತ್ತು. ನನಗೆ ಇದು ಚಿರಪರಿಚಿತ, ಆದರೆ ಬರುವುದು ಮಾತ್ರ ಕಡಿಮೆ. ಒಮ್ಮೆ ನಮ್ಮ ಹಿರಿಯರಾದ ಧರ್ಮಣ್ಣ ನಾಯಕರು ಇದೇ ದೇವಸ್ಥಾನದಲ್ಲಿ ಮುಕ್ತೇಶ್ವರರಾಗಿದ್ದಾಗ ನಾನು ಅವರಿಗೆ ಅಷ್ಟು ಪರಿಚಿತ ಅವರಿಗೆ ಗೊತ್ತಾಗಲಿಲ್ಲ. ಆಮೇಲೆ ನಾನು ಪರಿಚಯ ಹೇಳಿದುಕೊಂಡ ಮೇಲೆ ಅವರಿಗೆ ನನ್ನ ಪರಿಚಯವಾಯಿತು. ಆಗ ಅವರು ಇಲ್ಲಿ ಮುಕ್ತೇಶ್ವರರು ಕೂಡ ಆಗಿದ್ದರು. ನಾನು ದರ್ಶನವನ್ನು ಕೂಡ ಮಾಡಿದ್ದೆ. ಇವತ್ತು ನಮ್ಮ ಆದಿಪೂಜಿತ ಬುದ್ಧಿ ಸಿದ್ಧಿವಿನಾಯಕ ಗಣಗಳ ಅಧಿಪತಿ ಮೋದಕ ಗರಿಕೆ ಹಾಗೂ ಗರಿಕೆಯ ಪ್ರಿಯ ಆಗಿದ್ದಾನೆ. ಒಟ್ಟಿನಲ್ಲಿ ಈ ಗಣೇಶ ಹಬ್ಬ ಎಂಬುದು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ಒಂದು ಹಬ್ಬ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭ ಇಷ್ಟಪಡ್ತೇನೆ. ಗಣೇಶ ಇವನು ವಿದ್ಯೆ, ಬುದ್ಧಿ, ಸಂಪತ್ತು ಮತ್ತು ಜ್ಞಾನದ ಅಧಿದೇವತೆಯೂ ಹೌದು. ಮಾತ್ರವಲ್ಲ, ಎಲ್ಲ ಭಕ್ತ ಜನರಿಗೆ, ವಿಶೇಷವಾಗಿ ಮಕ್ಕಳಿಗೆ ಅತ್ಯಂತ ಪ್ರೀತಿಯ ದೇವಾದಿದೇವ ಕೂಡ ಹೌದು. ಗಣೇಶನ ಕೈಯಲ್ಲಿರುವಂತಹ ಆಯುಧಗಳನ್ನು ಮಕ್ಕಳಿಗೆ ಗೊತ್ತಿದೆಲ್ಲ, ಅಂಕುಶ ಮತ್ತು ಪಾಶ. ಈ ಅಂಕುಶ ಎಂಬುದು ಅಹಂ ನಿಯಂತ್ರಣದ ಪ್ರತೀಕ ಕೂಡ ಆಗಿದೆ. ಅಷ್ಟು ಬೃಹತ್ತಾದ ಆನೆಯನ್ನ ಒಂದು ಪುಟ್ಟ ಅಂಕುಶ ಹೇಗೆ ನಿಯಂತ್ರಣ ಮಾಡುತ್ತೆ, ನಮ್ಮ ಅಹಂ ಎಂಬುದು ಎಷ್ಟರ ಮಟ್ಟಿಗೆ ಬೆಳವಣಿಗೆ ಆಗತ್ತೆ, ಅದರ ಪ್ರಮಾಣ ಎಷ್ಟರ ಮಟ್ಟಿಗೆ ಆಗತ್ತೆ, ಅದನ್ನು ಈ ಅಂಕುಶ ಎಂಬುದು
ನಿಯಂತ್ರಣ ಮಾಡುತ್ತೆ. ಇದು ನಮ್ಮ ಗಣಪತಿಯ ಆಯುಧ ಕೂಡ. ಇನ್ನೊಂದು ಪಾಶ. ಪಾಶ ಎಂಬುದು ಹುಚ್ಚೆದ್ದ ಮನಸ್ಸಿನ ಕಡಿವಾಣ ಹಾಕುವಂತ ಒಂದು ಸಂಕೇತ ಕೂಡ. ಹುಚ್ಚು ಕುದುರೆಯಂತೆ ಮಾನವನ ಮನಸ್ಸು ಓಡಾಡುತ್ತಿರುವಾಗ ಅದನ್ನ ನಿಗ್ರಹಿಸಿ, ಅದನ್ನ ಕಡಿವಾಣ ಹಾಕಿ, ಅದನ್ನ ಹಗ್ಗ ಕಟ್ಟಿ ಆಧ್ಯಾತ್ಮದತ್ತ, ಈ ಭಕ್ತಿಯ ಕಡೆಗೆ ಕೊಂಡೊಯ್ಯುವಂಥ ಒಂದು, ಅದನ್ನ ಕೇಂದ್ರೀಕರಿಸುವಂತ ಒಂದು ಆಯುಧ ಕೂಡ ನಮ್ಮ ಪಾಶ, ಗಣಪತಿಯ ಪಾಶ ಆಗಿರುತ್ತದೆ. ಇವತ್ತು ಈ ಮಾನಸಿಕ ನೆಮ್ಮದಿ ಹಾಗೂ ಸದಾ ಸಾಧ್ಯ ಎಂಬುದು ಇಲ್ಲಿ ನಾವು ಬಿಂಬಿತವಾಗುತ್ತೆ. ಭಕ್ತಿ ಹಾಗೂ ಭಾವ್ಯಕೀತೆಯ ಹಿನ್ನೆಲೆಯಲ್ಲಿ ಬಾಲಗಂಗಾಧರ ತಿಲಕರ ಮುಂದಾಳತ್ವದಲ್ಲಿ ದೇಶದೆಲ್ಲೆಡೆ ಪಸರಿಸಿದ ಈ ಗಣೇಶ ಹಬ್ಬ ಇಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಹಬ್ಬ ಆಗಿದೆ. ನಮ್ಮನ್ನೆಲ್ಲ ಸಂಘಟನಾತ್ಮಕವಾಗಿ ಒಗ್ಗೂಡಿಸುವಂತ ಈ ಗಣೇಶ ಹಬ್ಬವನ್ನ, ಈ ಚೌತಿಯನ್ನು ನಾವು ಬಹಳ ಸಂಭ್ರಮಿಸ್ತೇವೆ ನಾಡಿನೆಲ್ಲೆಡೆ. ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಜನಗಳನ್ನು ಒಗ್ಗೂಡಿಸಲು ಆರಂಭಿಸಿದ ಸಾರ್ವಜನಿಕ ಗಣಪತಿ ಪೂಜೆ ಇಂದಿಗೂ ಮುಂದುವರಿಯುತ್ತಿದೆ. ಗಣಪತಿಯ ಹಬ್ಬದ ಸಂದರ್ಭ ಚತುರ್ಥಿಯ ದಿನ ನಿಮಗೆಲ್ಲ ಗೊತ್ತಿದೆ, ಚಂದ್ರ ದರ್ಶನ ಮಾಡಿದಾಗ ಅಪವಾದಗಳು, ಅವಮಾನಗಳು ಅಥವಾ ಕಳ್ಳತನದ ಅಪವಾದಗಳು ಬರ್ತವೆ ಅಂತ ಪುರಾಣದಲ್ಲಿ ಅದು ಪ್ರಸ್ತುತ ಕೂಡ. ಅದಕ್ಕೆ ನಾವೇನು ಮಾಡಬೇಕು? ಆವತ್ತು ನಾವು ಸಮಂತಕ ಮಣಿಯ ಕಥೆಯನ್ನು ಓದಬೇಕು, ಕಥೆಯನ್ನು ಶ್ರವಣ ಮಾಡಬೇಕು ಅಥವಾ ಪೂಜೆಯನ್ನು ಮಾಡಬೇಕು. ಆ ಅಪವಾದಗಳು, ಆ ನಿಂದನೆಗಳು ಅಥವಾ ಪರಿಹಾಸ್ಯಗಳು ಅಥವಾ ಕಳ್ಳತನದ ಅಪವಾದಗಳು ಅದು ನಮ್ಮಿಂದ ದೂರವಾಗತ್ತೆ, ಮರೆಮಾಚಿ ಹೋಗುತ್ತೆ ಅಂತ ಪುರಾಣದಲ್ಲಿ ಪ್ರಸ್ತುತವಾಗಿದೆ. ನನ್ನೊಬ್ಬ ಸ್ನೇಹಿತ ಇದ್ದ, ನನ್ನ ಬ್ಯಾಚ್ಮೇಟು. ಅವನು ಸಂಜೆ 6 ಗಂಟೆ ಆದಮೇಲೆ ಕೊಠಡಿಯಿಂದ ಹೊರಗೆ ಬರಲಿಕ್ಕಿಲ್ಲ. ಅಂದರೆ ಆಗ ನಾವು ಕರ್ತವ್ಯ ನಿರತರಾಗಿದ್ದಾಗ ಕೊಠಡಿಯಿಂದ ಹೊರಗೆ ಬರಲಿಕ್ಕಿಲ್ಲ. ಕೊಠಡಿಯಲ್ಲಿ ಬಾಗಿಲು ಹಾಕಿಕೊಂಡು ದೇವರ ನಾಮಸ್ಮರಣೆ ಮಾಡಿ ಕೂತ್ಕೊಳ್ಳೋದು, ಅಷ್ಟು ಭಯ ಅವನಿಗೆ. ಅದು ಸನ್ನಿಹಿತ ಕೂಡ. ಯಾರು ಚೌತಿ ದಿನ ಚಂದ್ರದರ್ಶನ ಅಪ್ಪಿತಪ್ಪಿ ಮಾಡ್ತಾರಾ ಅಥವಾ ಅದು ಸನ್ನಿಹಿತ ಆಗತ್ತಾ, ಕೆಲವೊಮ್ಮೆ ಅದು ಅನುಭವಕ್ಕೆ ಕೂಡ ಬಂದಿರ್ತದೆ. ನನಗೆ ಕೂಡ ಅನುಭವಕ್ಕೆ ಬಂದಿದೆ. ಅಪವಾದಗಳು ಅಥವಾ ಅವಮಾನಗಳು ಆಗುವಂಥದ್ದು ಸಹಜ ಕೂಡ. ಅದಕ್ಕೆ ನಾವು ಆದಷ್ಟು ಸಂಜೆಯ ಹೊತ್ತಿನಲ್ಲಿ ಆಕಾಶವನ್ನು, ಬಾನನ್ನು ನೋಡುವುದಿಲ್ಲ, ಎಲ್ಲವೂ ದೇವರ ಕಡೆಗೆ ಗಮನ ಹರಿಸಿ ನೋಡ್ತೇವೆ. ಕೆಲವೊಮ್ಮೆ ನಾವೇ ಜಸ್ಟ್ ಮೇಲೆ ನೋಡಿದಾಗ, ನೋಡಿಬಿಟ್ಟೆ ಅಂತ ಹೇಳಿದಾಗ ನಮ್ಮೊಂದಿದ್ದವರು ಕೂಡ ಮೇಲೆ ನೋಡುವಂಥ ಪ್ರಸಂಗ ಬಂದು ಬಿಡುತ್ತೆ. ಆದ ಕಾರಣ ಇವತ್ತು ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. ಇದೆಲ್ಲ ನನ್ನ ಯೋಗಾನುಯೋಗ. ಈ ಚಕ್ರಪಾಣಿ ಗೋಪಿನಾಥ ಕ್ಷೇತ್ರದಲ್ಲಿ ನನಗೆ ಈ ಒಂದು 33ನೇ ಈ ಒಂದು ಗಣಪತಿಯ ಸಾರ್ವಜನಿಕ ಗಣೇಶೋತ್ಸವದಂದು ನಿಮ್ಮೊಂದಿಗೆ ನಾನು ಭಾಗಿಯಾಗಲಿಕ್ಕೆ, ಸಂಭ್ರಮಿಸಲಿಕ್ಕೆ ಮಹಾಗಣಪತಿಯ ಒಂದು ಭಕ್ತಿಗೆ ನಾನು ಇಲ್ಲಿ ಸೇರಿಕೊಂಡಿದ್ದೇನೆ. ನಿಮಗೆಲ್ಲ ಮಗದೊಮ್ಮೆ ನಾನು ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೇನೆ ಈ ಗಣೇಶ ಹಬ್ಬವು ನಾಡಿನೆಲ್ಲೆಡೆ ಸಂಭ್ರಮದಿಂದ ಆಚರಣೆ ಆಗ್ತಾ ಇದೆ. ಗಣಪತಿಯು ಎಲ್ಲರಿಗೂ ಸನ್ಮಂಗಳವನ್ನು, ನಿಮ್ಮೆಲ್ಲ ಅಭೀಷ್ಟಗಳನ್ನು, ನಿಮ್ಮೆಲ್ಲ ಸಿದ್ಧಿ ಯೋಜನೆಗಳನ್ನು ಅನುಗ್ರಹಿಸಲಿ, ಅದನ್ನೆಲ್ಲ ಪೂರೈಸಲಿ ಅಂತ ಹೇಳಿ, ನಾಡಿಗೆ ಒಳಿತಾಗಲಿ ಅಂತ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳಿತಾಗಲಿ. ಜೈ ಹಿಂದ್. ಶ್ರೀ ರಾಮದಾಸ್ ಗೌಡ ಅವರು ಪೊಲೀಸ್ ಇಲಾಖೆಯ ಒಳ ಹೊರಗೆ ಶಿಸ್ತು ಮತ್ತು ದಕ್ಷತೆಗೆ ಗುರುತಿಸಿಕೊಂಡವರು. ಅವರ ಜೀವನದ ಒಂದು ಯಶಸ್ಸಿಗೆ ಅವರನ್ನು ಹಾರ್ದಿಕವಾಗಿ ಅಭಿನಂದಿಸಿಕೊಂಡು, ಅವರ ಆತ್ಮೀಯತೆಯ ಮಾತುಗಳಿಗೆ ವಂದಿಸಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ವಿಶೇಷವಾದಂಥ ಒಂದು ವಿಚಾರದಲ್ಲಿ ಕನ್ನಡದ ಖ್ಯಾತ ಚಿತ್ರಸಂಗೀತಗಾರ ಹಾಗೂ ಕನ್ನಡದ ಚಿತ್ರೋದ್ಯಮದ ಘನ ವ್ಯಕ್ತಿ ಶ್ರೀ ವಿ ಮನೋಹರ್ ಬಂದಿದ್ದಾರೆ ಕ್ಷೇತ್ರಕ್ಕೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ನಾನು ಅವರನ್ನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಕನ್ನಡ ಚಿತ್ರರಂಗ ಆಗಲಿ, ದಕ್ಷಿಣ ಭಾರತ ಚಿತ್ರರಂಗ ಆಗಲಿ, ಪ್ರತಿಯೊಬ್ಬರಿಗೂ ಕೂಡ ಶ್ರೀ ವಿ ಮನೋಹರ್ ಅವರ ಒಂದು ವಿಸ್ತಾರ ನೆಟ್ವರ್ಕ್ ಗೊತ್ತಿದೆ. ಅವರು ಸಾಹಿತ್ಯ ಆಗಲಿ, ಚಿತ್ರರಂಗ ಆಗಲಿ, ಎಲ್ಲದರಲ್ಲಿ ಕೂಡ ಅವರು ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದವರು. ಆಗಾಗ ಇಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದ ಬರಮಾಡಿಕೊಂಡು ನಮ್ಮ ಚಕ್ರಪಾಣಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಕೋಟ್ಯಾನವರು ಶಾಲು ಹೊದಿಸಿ ಹೂಗುಚ್ಛ ನೀಡಿ ಅವರನ್ನು ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ವಿ ಮನೋಹರ್. ಸಿದ್ಧಿದಾತನು ಗಣಪ
ಹಾಗೆ ತುರ್ತು ಕಾರ್ಯಕ್ರಮಗಳಲ್ಲಿ ಶ್ರೀ ವಿ ಮನೋಹರ್ ಇದ್ದಾರೆ. ಹಾಗಾಗಿ ಅವರು ಆತ್ಮೀಯ ಶುಭಾಶಂಸನೆಯನ್ನು ನೀಡಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಭಗವದ್ಭಕ್ತ ಮಹಾಜನರಿಗೆ ನನ್ನ ವಂದನೆಗಳು. ಹಾಗೆ ಈ ಚಕ್ರಪಾಣಿ ಸೇವಾ ಸಮಿತಿ ಸದಸ್ಯರಿಗೆ, ಅಧ್ಯಕ್ಷರಿಗೆ ಎಲ್ಲ ನನ್ನನ್ನು ಇಲ್ಲಿ ವೇದಿಕೆಗೆ ಬರಮಾಡಿಕೊಂಡಿದ್ದಕ್ಕಾಗಿ ಅವರಿಗೂ ನನ್ನ ಕೃತಜ್ಞತೆಗಳು. ಗಣೇಶೋತ್ಸವ ಪ್ರತಿ ವರ್ಷದ ಹಾಗೆ ಈ ಗಣೇಶೋತ್ಸವದ ಉದ್ದೇಶವೇ ಜನರನ್ನು ಸೇರಿಸೋದು. ಜೊತೆಗೆ ಗಣೇಶ ಅಂದರೆ ನಮ್ಮ ಬದುಕಿನ ಸಂಕೇತ. ನೀವು ಗಣೇಶನ ಒಂದು ಬಿಂಬ ನೋಡಿದ್ರೆ ಮಗುವಿನ ದೇಹ, ಅಂದರೆ ನಾವು ಬದುಕಲ್ಲಿ ಏನೂ ತಿಳಿಯದ ಮಗುವಿನ ಹಾಗೆ ಇದ್ದರೆ ಸುರಕ್ಷತೆ, ಸೇಫ್ ಅನ್ನೋ ಒಂದು ಸಂಕೇತ. ಹಾಗೆ ಆನೆಯ ತಲೆ, ದೊಡ್ಡ ತಲೆ ಯಾಕಂತಂದರೆ ಸಾಕಷ್ಟು ಜ್ಞಾನವನ್ನು ನಮ್ಮ ತಲೆಯಲ್ಲಿ ತುಂಬಿಸ್ಕೊಳ್ಬೇಕು ಅನ್ನೋ ಒಂದು ಸಂಕೇತ. ಆಮೇಲೆ ಆನೆಗೆ ಎಡ ಬಲದಲ್ಲಿ ಕಣ್ಣು ಇರೋದ್ರಿಂದ ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಒಂದು ಸಂಕೇತ. ಆಮೇಲೆ 2 ದೊಡ್ಡ ಕಿವಿಗಳು, ಎಲ್ಲವನ್ನೂ ಕೇಳಿಸ್ಕೋಬೇಕು, ಎಲ್ಲರ ಮಾತು ಕೇಳಬೇಕು, ನಾವು ಮಾತು ಕಡಿಮೆ ಮಾಡಬೇಕು ಅನ್ನೋದು ಅದು ಇನ್ನೊಂದು ಸಂಕೇತ. ಜೊತೆಗೆ ಆ ಸೊಂಡಿಲು ಎಲ್ಲವನ್ನು ಗ್ರಹಿಸಬೇಕು, ಎಲ್ಲ ಜ್ಞಾನವನ್ನು ಗ್ರಹಿಸಬೇಕು, ಎಲ್ಲ ವಿಚಾರವನ್ನು ಗ್ರಹಿಸಬೇಕು ಅನ್ನೋ ಒಂದು ಅತ್ಯುತ್ತಮವಾದ ಸಂದೇಶವನ್ನು ಸಾರುವಂತಹ ಒಂದೇ ಬಿಂಬದಲ್ಲಿ ಇಷ್ಟೊಂದು ಸಂದೇಶ ನಮಗೆ ಆ ಕಲಾವಿದರು ಕೊಟ್ಟಿದ್ದಾರೆ. ಬೇರೆ ಕಥೆಗಳು, ಪುರಾಣ ಕಥೆಗಳು ಸಾಕಷ್ಟಿದೆ, ಅದೆಲ್ಲ ನಾವು ಕೆಲವರು ಅದಕ್ಕೆ ಲಾಜಿಕ್ ಹುಡುಕ್ತಾರೆ. ಲಾಜಿಕ್ ಎಲ್ಲ ಬೇಡ, ಫ್ಯಾಂಟಸಿಗೆ ಯಾಕೆ ಲಾಜಿಕ್ಕು? ಅದು ಕಲ್ಪನೆಗೆ ಲಾಜಿಕ್ ಇಲ್ಲ. ಕವಿಯ ಸಾಮರ್ಥ್ಯ ಎಷ್ಟು ಬೇಕಾದರೂ ಕಲ್ಪಿಸ್ಕೊಳ್ಬೋದು. ನಾವು ಏನಾದರೂ ಒಂದು ಕತೆ ಸೃಷ್ಟಿ ಮಾಡ್ಬೋದು. ಅದಲ್ಲ, ಆ ಬಿಂಬ ಇದೆಯಲ್ಲ, ಆ ಬಿಂಬ ಅಷ್ಟೊಂದು ಸಂಕೇತವನ್ನು ಇಟ್ಕೊಂಡಂತಹ ಬಿಂಬ, ಅದನ್ನು ಯಾವಾಗಲೂ ನಾವು ನೆನೆಸ್ಕೊಂಡ್ರೆ ನಮ್ಮ ಬದುಕಿಗೆ ಗಣೇಶ ಅನ್ನೋ ಒಂದು ಪಾಠ. ನಾವು ಆ ಬಿಂಬಕ್ಕೆ ಕೈ ಮುಗಿದು ಪ್ರಾರ್ಥಿಸಿದರೆ, ಪ್ರತಿದಿನ ಪ್ರಾರ್ಥಿಸಿದರೆ ನಮಗೆ ಆ ಒಂದು ಎಚ್ಚರಿಕೆ ಮತ್ತು ಬದುಕನ್ನು ನಡೆಸುವಂತಹ ಒಂದು ಮಾರ್ಗದರ್ಶನ ಆ ಗಣೇಶನಿಂದ ನಮಗೆ ಸಿಗುತ್ತೆ. ಅಂತಹ ಒಂದು ಗಣೇಶನ ನಾವು ಪೂಜೆ ಮಾಡ್ತಾ, ಯಾವಾಗಲೂ ಸ್ಮರಿಸುತ್ತಾ ನಮ್ಮ ಆಚರಣೆಯಲ್ಲಿ ನಾವು ನಿಷ್ಠರಾಗಿರೋಣ. ಹಾಗೆ ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಅನೇಕರು ಮಾತಾಡೋರು ಇದ್ದಾರೆ ಅಲ್ಲಿ ವೇದಿಕೆಯಲ್ಲಿ. ನನ್ನಲ್ಲಿ ಕರೆಸ್ಕೊಂಡಿದ್ದಕ್ಕಾಗಿ ನಿಮಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ನಿಮಗೆಲ್ಲರಿಗೂ ಆ ಮಹಾಗಣಪತಿಯ ಅನುಗ್ರಹ ಆಗಲಿ, ಮಹಾಗಣಪತಿಯ ಕೃಪಾ ಕಟಾಕ್ಷ ಸದಾ ನಿಮಗಿರಲಿ. ಹಾಗೆಯೇ ಮಹಾಗಣಪತಿಯ ಮಾತೆ ಅಂತ ನಾವು ಪೂಜಿಸುವಂಥ ಗೌರಿ, ಆ ಗೌರಿಯ ಮಮತೆ, ವಾತ್ಸಲ್ಯ, ಅನುಗ್ರಹ ನಿಮಗೆ ಸದಾ ಇರಲಿ ಅಂತ ಶುಭ ಕೋರ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀ ವಿ ಮನೋಹರ್ ಅವರ ಒಂದು ಗೌರವ ಉಪಸ್ಥಿತಿ ಮತ್ತು ಅವರ ಧಾರ್ಮಿಕ ಚಿಂತನೆಗೆ ಅವರಿಗೆ ಆತ್ಮೀಯವಾದಂಥ ನಮನಗಳನ್ನು ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮದ ಅತಿಥಿಗಳಾದ ಹರೀಶ್ ಉಡುಪ ಆಗಲಿ, ಕೃಷ್ಣ ಆಗಲಿ, ಪುರೋಹಿತರಾಗಲಿ ಅವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಅವರೆಲ್ಲರಿಗೂ ವಂದಿಸಿಕೊಂಡು ವೇದಿಕೆಯಲ್ಲಿರುವಂಥ ಹಿರಿಯರಾದ, ಗೌರವಾನ್ವಿತರಾದ, ವಾಣಿಜ್ಯ ಇಲಾಖೆಯಲ್ಲಿ ಹೆಚ್ಚುವರಿ ಆಯುಕ್ತರಾಗಿ ನಿವೃತ್ತರಾದ ಕ್ಷೇತ್ರ ಚಕ್ರಪಾಣಿಯ ಬಹುದೀರ್ಘಕಾಲದ ಪೂರ್ವ ಆಡಳಿತ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀ ಬಿ ಧರ್ಮಣ್ಣನಾಯ್ಕರವರು 2 ಮಾತುಗಳನ್ನು ಆಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಈ ಸಭೆಯ ಅಧ್ಯಕ್ಷರು ಮತ್ತು ಚಕ್ರಪಾಣಿ ಸೇವಾ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ನನ್ನ ಆತ್ಮೀಯರಾಗಿರುವಂಥ ಗೋಪಾಲಕೃಷ್ಣ ಕೋಟ್ಯಾರವರೇ, ಹಾಗೆ ಅನಿರೀಕ್ಷಿತವಾಗಿ ನಮ್ಮ ಜೊತೆ ಉಪಸ್ಥಿತರಿರುವಂತಹ ಕನ್ನಡದ ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ಆರ್ ಮನೋಹರ್ ಅವರೇ, ಹಾಗೆ ಇವತ್ತಿನ ಮುಖ್ಯ ಅತಿಥಿಗಳಾದಂಥ ನನ್ನ ಅತ್ಯಂತ ಆತ್ಮೀಯರಾಗಿರುವಂತಹ ರಾಮದಾಸ್ ಗೌಡ್ರೆ, ಅವರು ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿ ನಿವೃತ್ತರಾಗಿರುವವರು, ಹಾಗೆ ಉದ್ಯಮಿಯಾಗಿರುವಂಥ ಕೃಷ್ಣ SR ಅವರೇ, ಹರೀಶ್ ಹಡಪರವರೇ, ಹಾಗೆ ಹರೀಶ್ ರಾಜ್ ಪುರೋಹಿತರವರೇ, ಮತ್ತು ಇಲ್ಲಿ ಉಪಸ್ಥಿತರಿರುವಂತಹ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರೇ, ಹಾಗೆ ಉಪಸ್ಥಿತರಿರುವಂತಹ ಎಲ್ಲ ಆತ್ಮೀಯ ಭಗವದ್ಭಕ್ತರೇ,
ಮುದ್ದು ಮಕ್ಕಳೇ, ಅರ್ಚಕ ಬೃಂದದವರೇ, ಎಲ್ಲ ಸೇವಾಕರ್ತರೇ, ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಏನಂತ ಹೇಳಿದರೆ, ಈ ವರ್ಷ ನಾವು 33ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಮೊದಲಿಗೆ ನಾನು ನೆರೆದಂಥ ಎಲ್ಲರಿಗೂ, ಆತ್ಮೀಯ ಬಂಧು ಭಗಿನಿಯರಿಗೆ, ಭಗವದ್ಭಕ್ತರಿಗೆ, ಮುದ್ದು ಮಕ್ಕಳಿಗೆ ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ಹಾಗೆ ಒಂದೆರಡು ಮಾತುಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದು ಭಾಳ ಅತ್ಯಂತ ಮುಖ್ಯವಾದ್ದು. ಏನಂತ ಹೇಳಿದರೆ, ನಮ್ಮ ರಾಮದಾಸ್ ಗೌಡರು ಹಾಗೆ ಮನೋಹರ್ ಅವರು ಗಣಪತಿಯ ಬಗ್ಗೆ ಸುಮಾರು ವಿಚಾರವನ್ನು ನಿಮಗೆ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ಜನರನ್ನು, ಹಿಂದೂ ಸಮಾಜವನ್ನು ಒಟ್ಟುಗೂಡಿಸುವ ಉದ್ದೇಶದಿಂದ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಸಹಕಾರ ಪಡೆಯುವ ಉದ್ದೇಶದಿಂದ ಈ ಗಣೇಶೋತ್ಸವವನ್ನು ಆಚರಿಸಲಿಕ್ಕೆ ಪ್ರಾರಂಭ ಮಾಡಿದರು ಅಂತ ಹೇಳ್ತಾರೆ. ಆವಾಗ ಜನರನ್ನು ಒಟ್ಟು ಸೇರಿಸುವುದು ತುಂಬ ಕಷ್ಟ ಇತ್ತು. ಒಂದು ಕಾರಣ ಇದು, ಗಣೇಶನನ್ನು ಗಣೇಶೋತ್ಸವವನ್ನು ಆಚರಿಸುವುದು, ಸಾರ್ವಜನಿಕವಾಗಿ ಗಣೇಶನನ್ನು ಕೂರಿಸಿ ಪೂಜೆ ಮಾಡೋದು, ಇದರಿಂದ ಜನರನ್ನು ಹತ್ತಿರ ಕರೆಯಬಹುದು ಅಂತ ಹೇಳುವ ಉದ್ದೇಶದಿಂದ ಸಾರ್ವಜನಿಕ ಗಣೇಶೋತ್ಸವವನ್ನು ಪ್ರಾರಂಭಿಸಿ ಅಲ್ಲಿಂದ ಇಲ್ಲಿ ತನಕ ನಿರಂತರವಾಗಿ ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆಯಿಂದ ಈ ಗಣೇಶೋತ್ಸವ ನಡೀತಾ ಇದೆ. ರಾಮದಾಸ್ ಗೌಡರು ಪ್ರಸ್ತಾಪ ಮಾಡಿದ್ರಿ, ಮಹಾರಾಷ್ಟ್ರದಲ್ಲಿ ಬಹಳ ವಿಜೃಂಭಣೆಯಿಂದ, ಅದು ಕೋಟಿ ಕೋಟಿ ವ್ಯವಹಾರದ ಒಂದು ಗಣೇಶೋತ್ಸವ, ಅಷ್ಟು ದೊಡ್ಡ. ಈಗ ಮೊನ್ನೆ ನಾನು ನೋಡಿದೆ, ಯಾವುದೋ ಟಿ ವಿಯಲ್ಲಿ ಬರ್ತಾ ಇತ್ತು. ಏನಂತ ಹೇಳಿದರೆ, 2 ಕೋಟಿ ರೂಪಾಯಿಯ ನೋಟಿನ ಅಲಂಕಾರವನ್ನು ಮಾಡಿ ಗಣೇಶನನ್ನು ಆರಾಧಿಸ್ತಾ ಇದ್ದಾರಂತೆ. ಅಂದರೆ ಆ ಗಣೇಶನ ಒಂದು ಪ್ರಾಮುಖ್ಯತೆ ಎಷ್ಟಿದೆ, ಅದಕ್ಕೆ ಕಾವಲಿಗೆ ಎಷ್ಟೋ ಜನ ಪೊಲೀಸರು, ಎಷ್ಟೋ ಜನ ಸಾರ್ವಜನಿಕ ಸೇವಾಕರ್ತರು ಎಲ್ಲ ಕಾಯ್ತಾ ಇದ್ದಾರಂತೆ. ಆದರೂ ಕೂಡ ಅವ್ರದ್ದೊಂದು ಆಸೆ ಏನಂತ ಹೇಳಿದರೆ, ಗಣೇಶನ ಉತ್ಸವವನ್ನು ಭಾಳ ವಿಜೃಂಭಣೆಯಿಂದ ಅಥವಾ ಗಣಪತಿಯನ್ನು ಭಾಳ ವಿಜೃಂಭಣೆಯಿಂದ ನಾವು ನಡೆಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಅವರು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದು ಇನ್ನೊಂದು ಉದ್ದೇಶ ಕೂಡ ಏನಂತ ಹೇಳಿದರೆ, ಅತ್ಯಂತ ಹೆಚ್ಚು ಜನರನ್ನು ಆಕರ್ಷಣೆ ಮಾಡುವಂಥ ಒಂದು ಕಾರ್ಯಕ್ರಮ. ನಮ್ಮ ಸಮಾಜ ಬಾಂಧವರು ಹೆಚ್ಚು ಜನ ಈ ಒಂದು ದೇವತಾ ಕಾರ್ಯಕ್ರಮಗಳಿಗೆ ಭಾಗವಹಿಸಬೇಕು, ಅದರಲ್ಲಿ ನಿರತರಾಗಿರಬೇಕು. ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯವನ್ನು ಬೆಳೆಸಿಕೊಂಡು ಹೋಗಬೇಕು. ನಮ್ಮ ಮುಂದಿನ ಜನಾಂಗಕ್ಕೆ, ಮಕ್ಕಳಿಗೆ ಈ ಒಂದು ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸಬೇಕು. ಅವರು ಕೂಡ ಈ ಒಂದು ಇದರಲ್ಲಿ ನಮ್ಮ ಹಿಂದೆ ಅವರು ಕೂಡ ನಮಗೆ ಸಹಕಾರವನ್ನು ನೀಡಬೇಕು, ಸಹಾಯಕರಾಗಬೇಕು. ದಾರಿ ತಪ್ಪಿ ಆಚೆಗೆ ಹೋಗಬಾರದು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಇಂಥ ಒಂದು ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸ್ತಾ, ಅದು ಕೂಡ ಈ ಕ್ಷೇತ್ರದಲ್ಲಿ ಚಕ್ರವಾಣಿ ಗೋಪಿನಾಥ ದೇವಸ್ಥಾನದ ಈ ಒಂದು ಆವರಣದಲ್ಲಿ 33ನೇ ವರ್ಷದ ಈ ಸಾರ್ವಜನಿಕ ಗಣೇಶೋತ್ಸವ ನಡೀತಾ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ವರ್ಷದಿಂದ ವರ್ಷಕ್ಕೆ ಬಹಳ ವಿಜೃಂಭಣೆಯಿಂದ ಇದು ನಡೀತಾ ಇದೆ. ಇವತ್ತು ನಾಳೆ ನಡೀತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾನು ಕೋರ್ತೇನೆ. ನಾಳೆ ಸಂಜೆಗೆ ಶೋಭಾ ಯಾತ್ರೆ ಕೂಡ ನಡೀಲಿಕ್ಕಿದೆ. ಎಲ್ಲರೂ ಕೂಡ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು. ಅದು ಬಹಳ ವಿಜೃಂಭಣೆಯಿಂದ ನಡೀಬೇಕು ಅಂತ ನನ್ನ ಆಶಯ. ಎಲ್ಲರೂ ದಯವಿಟ್ಟು ಸಹಕಾರವನ್ನು ನೀಡುತ್ತಾ ಹೇಳ್ತಾ, ಎಲ್ಲರಿಗೂ ಗಣೇಶೋತ್ಸವದ ಶುಭಾಶಯವನ್ನು ಮತ್ತೊಮ್ಮೆ ಕೋರ್ತಾ, ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಮುಖ್ಯ ಅತಿಥಿಗಳು, ನಮ್ಮ ಆತ್ಮೀಯರೆಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ, ಅವರಿಗೆ ಧನ್ಯವಾದವನ್ನು ಕೂಡ ಅರ್ಪಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಕೊನೆಯದಾಗಿ ವಂದನಾರ್ಪಣೆ. ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಲಲ್ಲೇಶ್ ಅವರು ವಂದನಾರ್ಪಣೆಯನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತೇನೆ. ಚಕ್ರಪಾಣಿ ಸೇವಾ ಸಮಿತಿ ರಿಜಿಸ್ಟರ್ ಹತ್ತವರ ಇದರ ಆಶ್ರಯದಲ್ಲಿ ಜರುಗುತ್ತಿರುವ 33ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಪ್ರಯುಕ್ತ ಹಮ್ಮಿಕೊಂಡಂಥ ಈ ಬೆಳಗಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವಂಥ ನಮ್ಮ ಸೇವಾ ಸಮಿತಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಗೋಪಾಲಕೃಷ್ಣ ಕೋಟ್ಯಾನ್ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮೊಂದಿಗಿರುವಂಥ ಶ್ರೀಯುತ ರಾಮದಾಸ್ ಗೌಡ ಎಸ್, ನಿವೃತ್ತ ಪೊಲೀಸ್ ಅಧೀಕ್ಷಕರು, ಹಿರಿಯ ಶ್ರೇಣಿ, ಇವರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದ ಇನ್ನೋರು ಅತಿಥಿಗಳು ಶ್ರೀಯುತ ಕೃಷ್ಣ SR, ಮಾಲಕರು SR ಸ್ವೀಟ್ಸ್ ಮರಳಿ, ಇವರಿಗೂ ಕೂಡ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಶ್ರೀಯುತ ಹರೀಶ್ ರಾಜ್ ಪುರೋಹಿತ್, ಉದ್ಯಮಿಗಳು, ಇವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು.
ಅದೇ ರೀತಿ ಕನ್ನಡ ಚಲನಚಿತ್ರರಂಗದ ಮೇರು ವ್ಯಕ್ತಿತ್ವ, ಪ್ರಸಿದ್ಧ ಚಲನಚಿತ್ರ ಸಂಗೀತ ನಿರ್ದೇಶಕರಾಗಿರುವಂಥ ಶ್ರೀಯುತ ವಿ ಮನೋಹರ್ ಇವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮೊಂದಿಗಿದ್ದರು, ನಮ್ಮೆಲ್ಲರನ್ನು ಹರ್ಷಿತರನ್ನಾಗಿಸಿದ್ದಾರೆ. ಇವರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಧರ್ಮನ ನಾಯ್ಕ್ ಇವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರದ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಸುರೇಶ್ ಅತ್ತಾವರ ಮತ್ತು ಎಲ್ಲ ಇವರ ವೃಂದದವರಿಗೂ ಧನ್ಯವಾದಗಳು. ಸೇವಾ ಸಮಿತಿಯ ಎಸೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಅವರೊಂದಿಗೆ ಬಂದಿರುವಂಥ ಎಲ್ಲ ಪೋಷಕರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇಂದು ಬೆಳಗಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಧನ್ಯವಾದ. ಕಣನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ ಮೈನಿಲಿಕೆ ಮಲ್ಲಿಗೆದ ಅಲಂಕಾರೊಡೆ ಕಣನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ ಕಟಿಲಿದ್ದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾರ್ಣಿಕದ ಜಗದಂಬಿಕೆ ತುಳುನಾಡ ಕಾರ್ಣಿಕದ ಜಗದಂಬಿಕೆ ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೆ ಕಣನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ ಮೈನಿಲಿಕೆ ಭಯಭಕ್ತಿ ಅಲಂಕಾರನೆ ಕಣನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ ಅಪ್ಪೇರೆನೆ ಕಣ್ಣನಿಲಿಕೆ ಹೊರತೂಡು ಭಕ್ತಿದ ಪೂಜೆನ ಸಂದಾವಡು ಅಪ್ಪೇರೆನೆ ಕಣ್ಣನಿಲಿಕೆ ಹೊರತೂಡು ಭಕ್ತಿದ ಪೂಜೆನ ಸಂದಾವಡು ನಂದಿನಿ ತುತೆ ನೀರು ನಮಮೀವೋಡು ನಮ ಮಲ್ತಿ ಪಾಪುಲನೆ ಮಾಜಾವಡು ನಮ ಮಲ್ತಿ ಪಾಪುಲನೆ ಮಾಜಾವಡು ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೆ ಕಣನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೆ ಕಣನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ ಸರಸಾರ ಭಕ್ತಿರ್ನ ಉಡಲ ತುಣಿಪು ಅಪೆ ಭೂತ ಪೂಜೆ ಸಂದೈತ ಇರೆ ಪಾದುಕು ಸರಸಾರ ಭಕ್ತಿರ್ನ ಉಡಲ ತುಣಿಪು ಅಪೆ ಭೂತ ಪೂಜೆ ಸಂದೈತ ಇರೆ ಪಾದುಕು ಬರ್ಪಿನ ಕಟ್ಟುಲೇನು ದುರಮಂತದ ಬಲ್ಪೋನು ಬೆಳಗಾಲಿ ಜಗದೀಶ್ವರಿ ಬಲ್ಪೋನು ಬೆಳಗಾಲಿ ಜಗದೀಶ್ವರಿ ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೆ ಕಣನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೆ ಕಣನಿಲಿಕೆ ಭಯಭಕ್ತಿ ಸನ್ನಿಧಾನೊಡೆ
ಜಾಹ್ನವೀಂ ತಾಂ ನಮಾಮಿ ಗಂಗಾ ಭವಾನ್ಯೇ ನಮಃ ಪ್ರಾರ್ಥಯಾಮಿ. ಭಾದ್ರಪದ ಶುಕ್ಲ ಚತುರ್ಥಿಯಂದು ನಾಳಿಗೆ ಆ ಗಣಪ ಬರುವಂತಹ ದಿವ್ಯ ಮಂಗಳಪ್ರದವಾದಂತಹ ದಿನದಲ್ಲಿ ಗಣೇಶ ಚೌತಿಯ ಹಬ್ಬವನ್ನು ಆಚರಿಸಿಕೊಂಡು ಬರುವರೆ ಚಕ್ರಪಾಣಿ ಸೇವಾ ಸಮಿತಿ ಮತ್ತು ಆಡಳಿತ ಮಂಡಳಿಯ ಹಾಗೂ ಊರ ಪರಮೂಲ ಭಕ್ತರ ಸಹಾಯದೊಂದಿಗೆ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸುತ್ತಾ ಬಂದ ಹಾಗೆ ತದಂಗವಾಗಿ 108 ತೆಂಗಿನಕಾಯಿಯ ಗಣಹೋಮವನ್ನು ಸಮರ್ಪಣೆ ಮಾಡಿದ್ದೇವೆ. ಈ ಹೋಮದ ಪೂರ್ಣಾಹುತಿಯ ಪ್ರಸನ್ನ ಕಾಲದಲ್ಲಿ ದೇವರಲ್ಲಿ ನಾವೆಲ್ಲ ಶ್ರದ್ಧಾಭಕ್ತಿಯಿಂದ ಮಾಡಿಕೊಳ್ಳುವಂತಹ ಪ್ರಾರ್ಥನೆ ಮಾಡಿದಂತಹ ಪೂಜಾದಿಗಳಲ್ಲಿ ಮಾನುಷಿಕವಾಗಿ ಆದಂತಹ ಭಕ್ತಿ ಲೋಪವೋ ಶ್ರದ್ಧಾಲೋಪಗಳು ಅಥವಾ ಮಂತ್ರತಂತ್ರೀಯ ತಂತ್ರಾದಿಗಳಲ್ಲಿ ವಿಪರ್ಯಾಸಗಳಾಗಿದ್ರೆ ಅದೆಲ್ಲದಕ್ಕೂ ಕೂಡ ಭಗವಂತನು ಕ್ಷಮಾಪಣೆಯನ್ನು ನೀಡಿ ಮಾಡಿದಂತಹ ಪೂಜಾ ಹೋಮಾದಿಗಳಿಂದ ಸಂಪ್ರೀತನಾಗುವುದರೊಂದಿಗೆ ಕೊಟ್ಟಂತಹ ಆಹುತಿಗಳು ಹೇಗೆ ಭಸ್ಮವಾಗುತ್ತದೆಯೋ ಅದೇ ರೀತಿಯಾಗಿ ಇರುವಂತಹ ದೋಷಗಳೆಲ್ಲವೂ ಭಸ್ಮವಾಗುವುದರೊಂದಿಗೆ ಪುಣ್ಯಶೇಷವನ್ನು ಅನುಭವಿಸುವಂತಹ ಸುಯೋಗವನ್ನ ಆ ಮಹಾಗಣಪತಿಯು ನಮಗೆಲ್ಲರಿಗೂ ಕೂಡ ಕರುಣಿಸಬೇಕು. ಇವತ್ತಿನಿಂದ ನಾಳಿನವರೆಗೆ ನಡೆಯುವಂತಹ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮವು ಯಾವುದೇ ವಿಘ್ನಗಳಿಲ್ಲದೆ ಅತ್ಯಂತ ಆಪ್ಯಾಯಮಾನವಾಗಿ ದೇವರಿಗೆ ದೇವತಾನುಗ್ರಹವನ್ನು ಪಡೆಯುವಲ್ಲಿಗೆ ನಮಗೆಲ್ಲರಿಗೂ ಕೂಡ ಉತ್ತಮ ರೀತಿಯಲ್ಲಿ ಆ ದೇವತಾ ಆರಾಧನೆ ನಡೆಯದೇ ಇರುವಂತಹ ಧನ್ಯತಾ ಭಾವವನ್ನು ಹುಟ್ಟಿಸುವಂತೆ ಆ ಎಲ್ಲ ಕೈಂಕರ್ಯಗಳು ಅತ್ಯಂತ ಸುಲಭ ರೀತಿಯಲ್ಲಿ ಸುಸೂತ್ರವಾಗಿ ಸಾಂಗೋಪಾತವಾಗಿ ನಡೆಯುವ ಹಾಗೆ ಅನುಗ್ರಹಿಸಬೇಕು. ಹಾಗೆ ಯಾರೆಲ್ಲ ಈ ಒಂದು ಮಹತ್ತರವಾದಂತಹ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೋ ಹಾಗೆ ಈ ಪೂಜೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಬಂದಂತಹ ಮುಂದಕ್ಕೆ ಬರಬಹುದಾದಂತಹ ಎಲ್ಲ ಕಷ್ಟ ನಷ್ಟಗಳನ್ನು ಅರಿಷ್ಟ ದೋಷಗಳನ್ನು ಗ್ರಹಚಾರ ಪೀಡೆಗಳನ್ನು ತಾಪತ್ರಯಗಳನ್ನು ಪರಿಹಾರ ಮಾಡಿ ನಮ್ಮೆಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯನ್ನು ಶಾಂತಿಮಯವಾದಂತಹ ಜೀವನವನ್ನು ಅನುಭವಿಸುವಂತಹ ಯೋಗ ಭಾಗ್ಯವನ್ನು ಹಾಗೆ ಗ್ರಾಮ ರಾಷ್ಟ್ರಕ್ಕೆ ಸುಭಿಕ್ಷೆಯನ್ನು ಸರ್ವತೋಮುಖವಾದಂತಹ ಸಮೃದ್ಧಿಯನ್ನು ಹಾಗೆ ನಮಗೆಲ್ಲರಿಗೂ ಕೂಡ ಮತ್ತಷ್ಟು ದಾನ ಧರ್ಮಾದಿಗಳನ್ನು ಮಾಡಲಿಕ್ಕೆ ಬೇಕಾದಂತಹ ಸನಾತನೀಯವಾದಂತಹ ಚಿಂತನೆಯನ್ನ ಸದಾಚಾರವನ್ನು ಹಾಗೂ ಸತ್ಸುಜ್ಞಾನವನ್ನು ಆ ಭಗವಂತ ಕರುಣಿಸುವುದರೊಂದಿಗೆ ನಮ್ಮೆಲ್ಲರ ಮನಸ್ಸಿನ ಇಷ್ಟಾರ್ಥಗಳನ್ನು ಕೈಗೂಡಿಸಿ ನಮ್ಮೆಲ್ಲರನ್ನು ಸದಾಕಾಲ ಉದ್ಧರಿಸಬೇಕು. ಹಾಗೆ ಎಲ್ಲರಿಗೂ ಕೂಡ ಕ್ಷೇಮ ಸ್ಥೈರ್ಯ ಧೈರ್ಯ ವೀರ್ಯ ವಿಜಯ ಅಭಯ ಆಯುಷ್ಯ ಆರೋಗ್ಯ ಆನಂದ ಐಶ್ವರ್ಯಾದಿಗಳನ್ನ ಅನುಭವಿಸುವಂತಹ ಸೌಭಾಗ್ಯವನ್ನು ಕರುಣಿಸಿ ಉತ್ತರೋತ್ತರ ಶ್ರೇಯೋಭಿವೃದ್ಧಿಯಿಂದ ಮುನ್ನಡೆಸುವಂತಹ ಸೌಭಾಗ್ಯವನ್ನು ಕರುಣಿಸಬೇಕು ಅಂತ ಹೇಳಿಕೊಂಡು ಲಕ್ಷ್ಮೀ ಸಹಿತನಾದಂತಹ ಬಲಸಿದ್ಧಿ ವಿನಾಯಕನಾದಂತಹ ಮಹಾಗಣಪತಿಯ ದಿವ್ಯ ಚರಣಾರವಿಂದಗಳಲ್ಲಿ ನಾವೆಲ್ಲ ಸೇರಿಕೊಂಡು ಭಕ್ತಿಪೂರ್ವಕವಾಗಿ ಮಾಡುವಂತಹ ಪ್ರಾರ್ಥನೆ. ಶ್ರೀಮನ್ ಮಹಾಗಣಪತಯೇ ನಮಃ. ಎಲ್ಲರೂ ಹೇಳಬೇಕು. ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಗಣನಾಯಕ. ಮಹಾಗಣಪತಿಯ ಬಾಲಾನಂದಕ್ಕೆ ಗೋವಿಂದ ಗೋವಿಂದ. ಓಂ ಮಹಾಗಣಪತಿಯೇ ನಮಃ.
ಯಾರಿಗೆ ವಧುವಾಗುವೆ. ಮಲಯ ಜಗಂತಿ ಬೇಳು ಮಾಧವರಾಯಗೋ ಸುಲಭದ ಪರ ಶ್ರೀ ಪುರುಷೋತ್ತಮನಿಗೋ. ಮಲಯ ಜಗಂತಿ ಬೇಳು ಮಾಧವರಾಯಗೋ ಸುಲಭದ ವರ ಶ್ರೀ ಪುರುಷೋತ್ತಮನಿಗೋ. ಫಲದಾಯಕ ನಿತ್ಯ ರಾಜಗೋಪಾಲ ಗೋ. ಫಲದಾಯಕ ನಿತ್ಯ ರಾಜಗೋಪಾಲ ಗೋ. ಚೆಲುವೆ ನಚದೆ ಬೇಳು ಪುರಂದರ ವಿಠಲ ಗೋ. ಶ್ರೀರಾಧಿ ಕೌನಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ. ನೀನು ಯಾರಿಗೆ ವಧುವಾಗುವೆ. ಶ್ರೀರಾಧಿ ಕೌನಿಗೆ ಶ್ರೀ ಮಹಾಲಕ್ಷ್ಮಿ ಯಾರಿಗೆ ವಧುವಾಗುವೆ. ಗಿರಿಧಾರ ಗೋವಿಂದ ಗೋಕುಲಪಾಲ ಪರಮಾನಂದ ಗೋವರ್ಧನ 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 ಗಿರಿಧಾರ ಗೋವಿಂದ. ಶ್ರೀವತ್ಸಾಂಗಿತ ಶ್ರೀ ಕೌಸ್ತುಭಧರ ಶ್ರೀವತ್ಸಾಂಗಿತ ಶ್ರೀ ಕೌಸ್ತುಭಧರ ಶ್ರೀವತ್ಸಾಂಗಿತ ಶ್ರೀ ಕೌಸ್ತುಭಧರ ಶ್ರೀವತ್ಸಾಂಗಿತ ಶ್ರೀ ಕೌಸ್ತುಭಧರ ಪಾವನ ಚರಿತ ಪಾಹಿ ಮುಕುಂದ. ಪಾವನ ಚರಿತ ಪಾಹಿ ಮುಕುಂದ. ಪಾವನ ಚರಿತ ಪಾಹಿ ಮುಕುಂದ. ಗೋವರ್ಧನ ಗಿರಿಧಾರ ಗೋವಿಂದ ಗೋಕುಲಪಾಲ ಪರಮಾನಂದ ಗೋವರ್ಧನ ಗಿರಿಧಾರ ಗಿರಿಧಾರ. ಪಾಡಿದ ಸುರರಿಪೋ ಪಾದವ ವೃಂದ. ಪಾಡಿದ ಸುರರಿಪೋ ಪಾದವ ವೃಂದ. ಪಾಡಿದ ಸುರರಿಪೋ ಪಾದವ ವೃಂದ. ಪಾಹಿ ಮುಕುಂದ ಪರವೃದ ಕಂದ. ಪಾಡಿದ ಸುರರಿಪೋ ಪಾದವ ವೃಂದ. ಪಾಹಿ ಮುಕುಂದ ಪರವೃದ ಕಂದ. ನಾಟ್ಯರ ಸೋಲ್ಕಡ ನಾನಾಭರಣ. ನಾಟ್ಯರ ಸೋಲ್ಕಡ ನಾನಾಭರಣ. ನಾಟ್ಯರ ಸೋಲ್ಕಡ ನಾನಾಭರಣ. ನಾರಾಯಣ ತೀರ್ಥಾಚಿದ ಚರಣ. ನಾರಾಯಣ ತೀರ್ಥಾಚಿದ ಚರಣ. ನಾರಾಯಣ ತೀರ್ಥಾಚಿದ
ಧನಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಧನಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ ಧನಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯನೇ ಹೆಜ್ಜೆ ಕಾಲ್ಗಳ ಧ್ವನಿಯ ಕೇಳುತ್ತ ಹೆಜ್ಜೆಯ ಮೇಲೆ ಹೆಜ್ಜೆಯನೇ ಹೆಜ್ಜೆ ಕಾಲ್ಗಳ ಧ್ವನಿಯ ಕೇಳುತ್ತ ಸಾಧ್ಯನ ಸಾಧು ಪೂಜೆಯ ವೇಳೆಗೆ ಮಾತಿಗೆಯೊಳಗಿನ ಬೆಣ್ಣೆಯ ಸಾಧ್ಯನ ಸಾಧು ಪೂಜೆಯ ವೇಳೆಗೆ ಮಾತಿಗೆಯೊಳಗಿನ ಬೆಣ್ಣೆಯ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಪಾರೆ ಮನಕ್ಕೆ ಮನವ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಪಾರೆ ಮನಕ್ಕೆ ಮನವ ಸಿದ್ಧಿಯ ತೋರೆ ನಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬಾರು ದಿನಕರ ಕೋಟಿ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬಾರರು ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀರೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುಗುತ್ತ ಬಾರೆ ಕುಂಕುಮಾಕಿದೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಕುಂಕುಮಾಕಿದೆ ಪಂಕಜ ಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀರೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಳದು ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಅತ್ತಿತ್ತಗಳದು ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸಾತ್ಯಗೆ ತೋರುವ ದಾರುದ ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗುಂಬ ಸಾತ್ಯಗೆ ತೋರುವ ದಾರುದ ಜನರ ಚಿತ್ತದಿ ಹೊಳೆಯುವ ಪುತ್ಥಳಿಗುಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀರೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಕ್ಕರೆ ತೂಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ತೂಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ ಚೊಕ್ಕಪುರದ ವಿಠಲನ ರಾಣಿ ಅಕ್ಕರೆಯಿಂದಲಿ ಅಳಗಿರಿ ರಂಗನ ಚೊಕ್ಕಪುರದ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀರೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀರೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀರೋ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬೇಕಾದ ಸಿಗುತ್ತೈತಿ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು
ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ 9 ತಿಂಗಳ ಸಂಕಟ ನೀಡಿ ಹೊಟ್ಯಾಗ ಬೆಳೆದಲ್ಲೋ ಹುಟ್ಟಿ ಬರುವ ಮುನ್ನ ಜೀವಕ್ಕ ಎಷ್ಟೋ ಕಷ್ಟ ಕೊಟ್ಟಿಯಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿದಲ್ಲೋ ತಾನು ಕೊರಗಿ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ ಒಬ್ಬ ಮಗ ನೀ ಆಸರಾದಿ ಅಂತ ತಾಯಿ ತಿಳಿದಿತಲ್ಲೋ ಜೀವ ಇಟ್ಟಿತ್ತು ನಿನ್ನ ಮ್ಯಾಲೋ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ನಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವಿಗಂತ ನಾಲಿ ಮಾಡಿ ಶಾಲೆ ಕಲಿಸಿದಳು ಜಾಣನಾಗಲೆಂತ ನಿನ್ನದಂತ ಒಂದು ಹೆಣ್ಣು ನೋಡ್ಯಾಳು ನಿನ್ನ ಮದುವಿಗಂತ ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ ಸಾಲ ಶೂಲ ಮಾಡಿ ಮದುವೆ ಮಾಡಿದಳು ಬಳ್ಳಿ ಹಬ್ಬಲೆಂತ ಮೊಮ್ಮಕ್ಕಳನ್ನು ಎತ್ತಿ ಆಡಿಸುವ ಚಿಂತೆಯೊಳಗ ಇತ್ತ ಮುಪ್ಪಿನ ತಾಯಿ ಏನೇನೋ ಕನಸ ಕಟ್ಟುಕೊಂಡು ಕುಂತಿತ್ತ ಕನಸು ಕನಸಾಗೆ ಉಳಿತ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಹೆಚ್ಚಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಮಗಳಿಗಿಂತ ಹೆಚ್ಚಿನ ಪ್ರೀತಿಲಿ ಸೊಸಿನ ಕಂಡಳಲ್ಲ ಹೆಚ್ಚಿನ ಸೊಸೆಯು ತಾಯಿಯ ಹಂಗ ನೋಡಿಕೊಳ್ಳಲಿಲ್ಲ ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ ಸೋತ ಶರೀರಕ ಸುಖವೆಂಬುದು ಈ ಸೊಸೆಯು ನೀಡಲಿಲ್ಲ ಉಂಡು ಬಿಟ್ಟಿರುವ ಎಂಜಲ ಕೂಡ ತಾಯಿಗಾಕೆಳಲ್ಲ ಮಗನ ಮೋಹಕ ಹಳಸಿದ ಕೂಡ ತಾಯಿ ತಿಂದಳಲ್ಲ ಅದನ್ನು ಯಾರಿಗೇಳಲಿಲ್ಲ ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ತಮ್ಮ ಮರಳಿ ಬರುವಳೇನು ವನವಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳು ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳು ಉಪವಾಸ ವನವಾಸ ಹಣ್ಣಾದ ಮುದುಕಿ ಎಷ್ಟಂತ ಇರುತ್ತಾಳು ಹಸಿವು ತಾಳದೆ ಮತ್ತೊಬ್ಬರಲ್ಲಿ ಬೇಡಿ ತಿನ್ನುತ್ತಾಳು ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು
ಇಷ್ಟೇ ಇದ್ದದ್ದು ಸೊಕ್ಕಿನ ಸೊಸೆಯು ದೊಡ್ಡದು ಮಾಡ್ಯಾಳು. ಅವಮಾನ ನಮಗಂತ ತನ್ನ ಮನೆಯುದ ಹೊರಗಾಕ್ಯಾಳು. ಮಗನಿಗೇಳಿದರ ನೋವು ಅಜೀವಕ ಎಂದು ತಿಳಿದಾಳು. ತಾಯಿ ನಿನ್ನಿಂದ ದೂರಾಳು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು. ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು. ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿ ಹಳು. ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು. ಮಗ ಇದ್ದರೂ ಹಡೆದ ತಾಯಿ ಪರದೇಶಿಯಾಗಿ ಹಳು. ಅಲ್ಲಿ ಇಲ್ಲಿ ತಾ ಭಿಕ್ಷೆಯ ಬೇಡಿ ದಿನಗಳ ಕಳಿತಾಳು. ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು. ಬಂದ ನೋವುಗಳ ಸಹಿಸುತ್ತ ಮಗನ ಚಿಂತೆ ಮಾಡುತ್ತಾಳು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಎಷ್ಟು ದಿನ ಇರುತ್ತಾಳು. ನನ್ನ ಮಗನಿಗೆ ಚೆನ್ನಾಗಿ ಇಡುವಂತ ಮಾಂತನ ಬೇಡಾಳು. ತಾಯಿ ಬೀದ್ಯಾಗ ಸತ್ತಾಳು. ದುಡ್ಡು ಕೊಟ್ಟರೆ ಬೇಕಾದು ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳೇನು. ತಮ್ಮ ಮರಳಿ ಬರುವಳೇನು, 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 ತಮ್ಮ ಮರಳಿ ಬರುವಳೇನು. ಸಹೃದಯ ಬಂಧುಗಳಿಗೆ ನಮಸ್ಕರಿಸಿಕೊಂಡು ವೇದಿಕೆಯ ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ ತಮ್ಮೆಲ್ಲರ ಸಹಕಾರದ ಯಾಚನೆಯೊಂದಿಗೆ. ಗಣ್ಯ ಅತಿಥಿಗಳು ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು ಅಂಥೇಳಿ ಚಕ್ರಪಾಣಿ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಕೋಟ್ಯಾನ್ ಅವರನ್ನು ನಾನು ವಿನಂತಿಸ್ತಾ ಇದ್ದೇನೆ. ಆತಿಥ್ಯವನ್ನು ಸ್ವೀಕರಿಸುವವರು ಶ್ರೀ ಚಂದ್ರನಾಥ್ ಅತ್ತಾವರ, ಮುಕ್ತೇಶ್ವರರು ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮರೋಳಿ, ಲಯನ್ ಅನಿಲ್ ದಾಸ್, ಆಡಳಿತ ನಿರ್ದೇಶಕರು ದಾಸ್ ಪ್ರಮೋಷನ್ ಕಂಕನಾಡಿ, ಶ್ರೀ ಜೆ ವಿ ಶೆಟ್ಟಿ, ನಿವೃತ್ತ ಸೀನಿಯರ್ ಮ್ಯಾನೇಜರ್ ಕೆನರಾ ಬ್ಯಾಂಕ್ ಹಾಗೂ ಯೋಗ ಗುರು ಅವರು, ಶ್ರೀ ಅಶ್ವಿನ್ ಕುಮಾರ್ ಸಿವಿಲ್ ಇಂಜಿನಿಯರ್ ಮಂಗಳೂರು ಮತ್ತು ಶ್ರೀ ಅನಿಲ್ ಕುಮಾರ್ ಅತ್ತಾವರ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಚಕ್ರಪಾಣಿ ಕ್ಷೇತ್ರ. ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. 33ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಕ್ಷೇತ್ರ ಸಾನ್ನಿಧ್ಯದಲ್ಲಿ ಶ್ರೀ ಚಕ್ರಪಾಣಿ ಸೇವಾ ಸಮಿತಿಯ ವತಿಯಿಂದ ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳನ್ನು ಸ್ವಾಗತಿಸುವವರು ಚಕ್ರಪಾಣಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಕೋಟ್ಯ. ಎಲ್ಲ ಭಕ್ತಾಭಿಮಾನಿಗಳಲ್ಲಿ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದ ಆಶ್ರಯದ ಸೇವಾ ಸಮಿತಿಯ ಆಶ್ರಯದಲ್ಲಿ ನಡೆಯುವಂಥ 33ನೇ ವಾರ್ಷಿಕ ಸಾರ್ವಜನಿಕ ಮಹಾಗಣಪತಿ ಉತ್ಸವ ಚಕ್ರಪಾಣಿ ಸೇವಾ ಸಮಿತಿ ಅತ್ತಾವರ ಇದರ ಆಶ್ರಯದಲ್ಲಿ ಜರುಗುತ್ತಿರುವ 33 ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮದ ಪ್ರಸ್ತುತ ಹಮ್ಮಿಕೊಂಡಿರುವ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಅತಿಥಿಗಳನ್ನು ತಮಗೆಲ್ಲರಿಗೂ ಪರಿಚಯಿಸಲು ಸಂತೋಷಪಡಿಸ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಓರ್ವ ಅತಿಥಿಗಳಾದ ನನ್ನ ಆತ್ಮೀಯರಾದ ಚಂದ್ರನಾಥ ಅತ್ತಾವರ, ಇತಿಹಾಸ ಪ್ರಸಿದ್ಧ ಮರೋಳಿ ಸೂರ್ಯನಾರಾಯಣ ದೇವಸ್ಥಾನದ ಮುಕ್ತೇಶ್ವರರು, ಸಾಮಾಜಿಕ ಕಳಕಳಿ ಹಾಗೂ ಧಾರ್ಮಿಕ ಚಿಂತನೆಯನ್ನು ಹೊಂದಿರುವ ಇವರು ಅನೇಕ ಸಾಮಾಜಿಕ ಹಾಗೂ ಧಾರ್ಮಿಕ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿರ್ತಾರೆ. ಇವರನ್ನು ಈ ಇಂದಿನ ಕಾರ್ಯಕ್ರಮಕ್ಕೆ ಚಕ್ರಪಾಣಿ ಸೇವಾ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ಚಂದ್ರನಾಥ್ ಅತ್ತವಾರ ಇವರನ್ನು ಸೇವಾ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ ಶ್ರೀಯುತ ರಾಜೇಶ್ ಜೈನ್ ಕಾಂಪೌಂಡ್ ಅವರು ಶಾಲು ಮತ್ತು ಪುಷ್ಪವನ್ನು ನೀಡುವುದರ ಮೂಲಕ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯಾದ ಲಯನ್ ಅನಿಲ್ ದಾಸ್ ಪ್ರಮೋಷನ್ ಕಂಕನಾಡಿ
ಈ ಸಂಸ್ಥೆಯ ಆಡಳಿತ ನಿರ್ದೇಶಕರು ಕ್ರಿಯಾಶೀಲ ವ್ಯಕ್ತಿತ್ವದೊಂದಿಗೆ ಉತ್ತಮ ಸಂಘಟನೆಯಾಗಿದ್ದು ಹಲವಾರು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಸಂಘಟಿಸುತ್ತಾರೆ. ಲಯನ್ ಸೇವಾ ಸಂಸ್ಥೆಯಲ್ಲೂ ವಿವಿಧ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಾ ಹಿರಿಮೆ ಇವರನ್ನು ಚಕ್ರಪಾಣಿ ಸೇವಾ ಸಮಿತಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಲಯನ್ ಅನಿಲ್ ದಾಸ್ ಇವರನ್ನು ಸೇವಾ ಸಮಿತಿಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮೋಹನ್ ದಾಸ್ ಕೊಟ್ಟಾರಿ ಇವರು ಶಾಲು ಮತ್ತು ಪುಷ್ಪವನ್ನು ನೀಡುವುದರ ಮುಖೇನ ಗೌರವಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಇನ್ನೂರು ಅತ್ಯಂತ ಶ್ರೀಯುತ ಜಯು ಶೆಟ್ಟಿ ಇವರು ಕೆನರಾ ಬ್ಯಾಂಕ್ ನಿವೃತ್ತ ಸೀನಿಯರ್ ಮ್ಯಾನೇಜರ್ ಆಗಿರ್ತಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಯೋಗಿಕ್ ಸೈನ್ಸ್ ಪದವಿಯನ್ನು, ಧಾರವಾಡ ವಿಶ್ವವಿದ್ಯಾಲಯದ ವಿವಿಧ LLB ಪದವಿಯನ್ನು ಹಾಗೂ ಮೈಸೂರು ವಿಶ್ವವಿದ್ಯಾಲಯದಿಂದ MCom ಪದವಿಯನ್ನು ಪಡೆದುಕೊಂಡಿರ್ತಾರೆ. ಯೋಗ ಗುರುವಾಗಿರುವ ಇವರು 40 ವರ್ಷಗಳಿಂದ ಯೋಗಾಭ್ಯಾಸವನ್ನು ಮಾಡಿಕೊಂಡು ಪ್ರಸ್ತುತ ರಾಧಾಕೃಷ್ಣ ಮಂದಿರದಲ್ಲಿ ಉಚಿತವಾಗಿ ಯೋಗ ತರಬೇತಿಯನ್ನು ಕಲಿಸಿದ್ದಾರೆ. ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ JV ಶೆಟ್ಟಿ ಇವರನ್ನು ಸೇವಾ ಸಮಿತಿಯ ಜೊತೆ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಮಂಜುನಾಥ್ H ಇವರು ಶಾಲು ಮತ್ತು ಪುಷ್ಪವನ್ನು ನೀಡುವ ಮುಖೇನ ಗೌರವಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಮತ್ತೊಬ್ಬರು ಅತಿಥಿಯಾಗಿ ಶ್ರೀಯುತ ಅಶ್ವಿನ್ ಕುಮಾರ್ ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇವರ ಪರಿಶ್ರಮ ಹಾಗೂ ಪ್ರಾಮಾಣಿಕ ದುಡಿಮೆಯಿಂದ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಉನ್ನತಿಯನ್ನು ಹೊಂದಿಕೊಂಡು ಇವರು ಕ್ಷೇತ್ರದ ಪರವಾಗಿ ಹಾಗೂ ಇವರನ್ನು ಕ್ಷೇತ್ರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ಅಶ್ವಿನ್ ಕುಮಾರ್ ಇವರನ್ನು ಸೇವಾ ಸಮಿತಿಯ ಜೊತೆ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ನವೀನ್ ಚಂದ್ರ ಸುವರ್ಣ ಇವರು ಶಾಲು ಮತ್ತು ಪುಷ್ಪವನ್ನು ನೀಡುವ ಮುಖೇನ ಗೌರವಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಇನ್ನೋರ್ವ ಆಗಿರುವ ಶ್ರೀಯುತ ಅನಿಲ್ ಕುಮಾರ್ ಅತ್ತಾರ್ ಇವರು ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ನಗರದ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡು ಇವರನ್ನು ನಾನು ಈ ಕಾರ್ಯಕ್ರಮ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ಅನಿಲ್ ಕುಮಾರ್ ಅತ್ತಾವರ ಇವರನ್ನು ಸೇವಾ ಸಮಿತಿಯ ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಗುರುಪ್ರಸಾದ್ ಅತ್ತಾವರ ಇವರು ಶಾಲು ಮತ್ತು ಪುಷ್ಪವನ್ನು ನೀಡುವುದರ ಮುಖೇನ ಗೌರವಿಸಬೇಕಾಗಿ ವಿನಂತಿ. ಇನ್ನೂರು ಅತಿಥಿಗಳ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷರಾದ ಧರ್ಮನ್ ನಾಯಕ್ ಇವರನ್ನು ಕುರಿತು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಶ್ರೀಯುತ ಧರ್ಮನ್ ನಾಯಕ್ ಇವರನ್ನು ಸೇವಾ ಸಮಿತಿಯ ಸಕ್ರಿಯ ಸದಸ್ಯರಾಗಿರುವಂತಹ ಶ್ರೀಯುತ ಧನ್ರಾಜ್ ಇವರು ಪುಷ್ಪ ಮತ್ತು ಶಾಲನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಕೊನೆಯದಾಗಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರನ್ನು, ಸೇವಾ ಸಮಿತಿ ಸದಸ್ಯರುಗಳನ್ನು, ಮಹಿಳಾ ಮಂಡಳ ಸದಸ್ಯರನ್ನು ಹಾಗೂ ಚಕ್ರಪಾಣಿ ನೃತ್ಯ ಕಲಾಕಂದದ ಎಲ್ಲ ಸದಸ್ಯರನ್ನು ಹಾಗೂ ನಮ್ಮ ಈ ಗಣೇಶೋತ್ಸವಕ್ಕೆ ತನ್ಮಗನಲ್ಲಿ ಸಹಕರಿಸಿದ ಎಲ್ಲ ಅತ್ತಾವರ ಗ್ರಾಮ ಪರವೂರಿನ ಜನರಿಗೂ ತಮ್ಮೆಲ್ಲರಿಗೂ ಪ್ರೀತಿಯಾಗಿ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಅಧ್ಯಕ್ಷರಿಗೆ ಶ್ರೀ ಗೋಪಾಲ್ ಕೃಷ್ಣರವರಿಗೆ. ಇದೀಗ ಸನ್ಮಾನದ ಕಾರ್ಯಕ್ರಮ. ನಮ್ಮ ಈ ಪರಿಸರದಲ್ಲಿ ಸರಳ ಸಜ್ಜನಿಕೆಯಿಂದ ಇರುವ ದುಡಿಮೆಯಲ್ಲೇ ಒಂದು ಸತ್ಯವನ್ನು ಕಂಡ ವ್ಯಕ್ತಿ ಆನಂದಗಿರಿ. ದಯವಿಟ್ಟು ವೇದಿಕೆಗೆ ಬಂದು ತಮ್ಮ ಸನ್ಮಾನದ ಆಸನವನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಬದುಕಿನ ಆಸರೆಗೆ ಒದಗಿದ ಉದ್ಯೋಗವನ್ನು ದೇವರ ಅನುಗ್ರಹವೆಂದು ಸ್ವೀಕರಿಸಿ ಸನ್ಮಾನ ಪ್ರಶಂಸೆಯನ್ನು ಬಯಸದೆ ಕರ್ತವ್ಯದಲ್ಲಿ ನಿಷ್ಠೆ, ದೃಢತೆ ಮತ್ತು ಶ್ರಮದ ದುಡಿಮೆಯನ್ನು ಸಾಧಿಸಿದ ಶ್ರೀ ಆನಂದಗಿರಿ ಇವರನ್ನು ಚಕ್ರಪಾಣಿ ಸೇವಾ ಸಮಿತಿ ರಿಜಿಸ್ಟರ್ಡ್ ಶ್ರೀ ಕ್ಷೇತ್ರ ಚಕ್ರಪಾಣಿ ಗೋಪಿನಾಥ ದೇವಸ್ಥಾನ ಅತ್ತಾವರ ಮಂಗಳೂರು ಇದರ 33ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಸಂದರ್ಭದಲ್ಲಿ ಗೌರವಿಸಿ ಅರ್ಪಿಸಿದ ಸನ್ಮಾನ ಪತ್ರ. ಸನ್ಮಾನ್ಯ ಶ್ರೀ ಆನಂದಗಿರಿ ಅವರಿಗೆ ಪ್ರೀತಿಪೂರ್ವಕ ವಂದನೆಗಳು. ಶ್ರೀಮತಿ ಶಾಂತಾಬಾಯಿ ಮತ್ತು ಶ್ರೀ ಗೋಪಾಲಗಿರಿ ದಂಪತಿಗಳಿಗೆ ಸುಪುತ್ರರಾಗಿ ಭಾವಾಶರ್ ಕ್ಷತ್ರಿಯ ವಂಶದಲ್ಲಿ ಬೆಳೆದವರು ತಾವು. ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟು ಮತ್ತು ಬಾಲ್ಯವನ್ನು ಕಳೆದು ಎಳೆಯ ವಯಸ್ಸಿನಲ್ಲಿ ಉದ್ಯೋಗವನ್ನು ಅರಸಿ ಏಕಾಂಗಿಯಾಗಿಯೇ ಮಂಗಳೂರಿಗೆ ಬಂದು ನೆಲೆಸಿದ್ದೀರಿ. ಭಗವತಿ ಸಭಾಂಗಣ ಜೆಪ್ಪು ಮತ್ತು ಬಾವಾ ಕಟ್ಟಡ ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಕಾಲ ಉದ್ಯೋಗವನ್ನು ಮಾಡಿದ ತಾವು ಸ್ಥಳೀಯ ಬಾಬುಗುಡ್ಡೆಯಲ್ಲಿದ್ದ ಕಟ್ಟಿಗೆ ಅಂಗಡಿಯಲ್ಲಿಯೂ ದುಡಿಮೆಯನ್ನು ಮಾಡಿರುತ್ತೀರಿ. ಈ ಸಂದರ್ಭದಲ್ಲಿ ತಮ್ಮ ಬದುಕಲ್ಲಿ ಎದುರಾದ ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ನಿಮಗೆ ಸಹಾಯ ಹಸ್ತ ನೀಡಿದವರು ಸ್ಥಳೀಯ ನಂದಿಗುಡ್ಡ ರುದ್ರಭೂಮಿಯ ನಿರ್ವಹಣೆಯನ್ನು ಮಾಡುತ್ತಾ ಬಂದಿರುವ ದಿವಂಗತ ಶ್ರೀ ಪ್ರಭಾಕರ್ ಅವರು. ಇವರ ಪ್ರೀತಿಗೆ ಪಾತ್ರರಾದ ತಾವು ಮುಂದೆ ಇದೇ ರುದ್ರಭೂಮಿಯಲ್ಲಿ
ಶ್ರೀಯುತರಿಗೆ ಸಹಾಯಕರಾಗಿ ಸೇರಿಕೊಂಡು ಬಳಿಕ ಶವಗಳನ್ನು ಸುಡುವ, ಮಣ್ಣಾಗಿಸುವ, ಕಟ್ಟಿಗೆ ಸಿದ್ಧಪಡಿಸುವ ಹಾಗೂ ಸ್ಮಶಾನದ ಆವರಣದಲ್ಲಿರುವ ವ್ಯವಸ್ಥೆಗಳನ್ನು ನಿಭಾಯಿಸುವ ಕಾರ್ಯವನ್ನು ಮಾಡತೊಡಗಿದ್ದೀರಿ. ಆ ದಿನಗಳಿಂದ ಇಂದಿನವರೆಗೆ ನಿರಂತರ 27 ವರ್ಷಗಳಿಂದ ಇದೇ ಕಾಯಕವನ್ನು ಮಾಡುತ್ತಾ ಬರುತ್ತಿದ್ದೀರಿ. ಇಲ್ಲಿಗೆ ಬರುತ್ತಿರುವ ವಿವಿಧ ಧಾರ್ಮಿಕ ಪಂಥಗಳ ಶವಗಳನ್ನು ಅವರವರ ಅನುಸರಣೆಗೆ ಮತ್ತು ಭಾವನೆಗಳಿಗೆ ಸರಿಯಾಗಿ ಅಂತ್ಯಕ್ರಿಯಾ ವಿಧಿಯನ್ನು ಮಾಡುತ್ತಾ ಬಂದಿರುತ್ತೀರಿ. ಬೆಳಿಗ್ಗೆಯಿಂದ ರಾತ್ರಿವರೆಗೆ ವಿರಾಮವನ್ನು ಲೆಕ್ಕಿಸದೆ, ಗಾಳಿ ಮಳೆ ಬೆಂಕಿಯ ಪ್ರಖರತೆಯನ್ನು ಗಣನೆಗೆ ತಾರದೆ ಕರ್ತವ್ಯವನ್ನು ಸಹನೆ ಮತ್ತು ನಿಷ್ಠೆಯಿಂದ ಮಾಡುತ್ತಾ ತಾವು ಬಂದಿದ್ದೀರಿ. ಹಲವು ಸಂದಿಗ್ಧ ವಾತಾವರಣದ ಸಂದರ್ಭದಲ್ಲಿಯೂ ತಮ್ಮ ದೈನಂದಿನ ಕರ್ತವ್ಯಕ್ಕೆ ತಾವು ಹಿಂಜರಿದವರಲ್ಲ. ಆರೋಗ್ಯದ ಜಾಗೃತಿಯನ್ನು ಚಿಂತಿಸದೆ ಮನುಷ್ಯ ದೇಹವನ್ನು ಕಾಡಿರುವ ಭಯಾನಕ ರೋಗದಿಂದ ಮೃತರಾದವರನ್ನು ಕೂಡ ತಾವು ಕಾಷ್ಟಕ್ಕೆ ಒಡ್ಡಿದ್ದೀರಿ. ವಿಶ್ವವ್ಯಾಪಿಯಾಗಿ ಹಬ್ಬಿದ ಕರೋನಾ ಸೋಂಕಿನಿಂದ ಅಂತ್ಯಗೊಂಡ ಮೃತ ಶರೀರಗಳನ್ನು ಕೂಡ ಯಥಾವಿಧಿಯಂತೆ ತಾವು ರಾತ್ರಿ ಹಗಲೆನ್ನದೆ ಸುಡುವ ಕ್ರಿಯೆಯನ್ನು ಮಾಡಿದ್ದು, ಅದಕ್ಕಾಗಿ ಅನೇಕ ಮಂದಿಯಿಂದ ಪ್ರಶಂಸೆಯನ್ನು ಪಡೆದಿರುತ್ತೀರಿ. ಹೀಗಿದ್ದು ಸುಡುವಿಕೆಗೆ ಮಾತ್ರ ಕೂಲಿಯನ್ನು ಪಡೆಯುತ್ತಿರುವ ತಮಗೆ ಸರ್ಕಾರ, ನಗರ ಪಾಲಿಕೆಯಿಂದ ಯಾವುದೇ ವೇತನ ಪ್ರೋತ್ಸಾಹಧನವು ಇಲ್ಲಿವರೆಗೆ ಬರದೇ ಇರುವುದು ವಿಷಾದನೀಯ. ಇಂದು ಧರ್ಮಪತ್ನಿಯಾದ ಶ್ರೀಮತಿ ಲಲಿತಾ ಹಾಗೂ 2 ಮಕ್ಕಳೊಂದಿಗೆ ನಗರದ ತಣ್ಣೀರುಬಾವಿ ಪ್ರದೇಶದಲ್ಲಿ ಸಂತೃಪ್ತ ಜೀವನವನ್ನು ನಡೆಸುತ್ತಿದ್ದೀರಿ. ತಾವು ನಂಬಿಕೊಂಡು ಬಂದಿರುವ ದೇವರು ಹಾಗೂ ಸ್ಮಶಾನದ ಒಡೆಯನಾದ ಹರಿಶ್ಚಂದ್ರನ ಅನುಗ್ರಹದಿಂದಲೇ ದೈನಂದಿನ ಕಾರ್ಯಗಳನ್ನು ನಾನು ಸಂತೃಪ್ತಿಯಿಂದ ಮಾಡಲು ಸಾಧ್ಯವಾಗಿದೆ ಎಂಬ ವಿಶ್ವಾಸ ತಮ್ಮದು. ತಮ್ಮ ಬದುಕಿನ ಕರ್ತವ್ಯ ಶ್ರದ್ಧೆಗಳಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ತಮ್ಮನ್ನು ಅಭಿನಂದಿಸುತ್ತಾ, ಇನ್ನಷ್ಟು ಯಶಸ್ಸು ಸಂತೋಷಗಳು ತಮ್ಮ ಬದುಕಲ್ಲಿ ಕೂಡಿ ಬರಲಿ ಎಂದು ಹಾರೈಸಿ, ಶ್ರೀಕೃಷ್ಣ ಪರಮಾತ್ಮನ ಹಾಗೂ ಶ್ರೀ ವಿನಾಯಕ ದೇವರ ಅನುಗ್ರಹವು ತಮಗೆ ಸದಾ ಶ್ರೀರಕ್ಷೆಯಾಗಿಲ್ಲೆಂದು ಪ್ರಾರ್ಥಿಸಿಕೊಂಡು ಈ ಸನ್ಮಾನ ಪತ್ರವನ್ನು ಒಪ್ಪಿಸುತ್ತಿದ್ದೇವೆ. ವಂದನೆಗಳು. ಅಧ್ಯಕ್ಷರು ಮತ್ತು ಸದಸ್ಯರು, ಚಕ್ರಪಾಣಿ ಸೇವಾ ಸಮಿತಿ, ಅತ್ತಾವರ. ಹಾಗೆ ಹಾರವನ್ನು ರಾಜೇಶ್ ಹಾರವನ್ನು ದಯವಿಟ್ಟು ಇತರ ಗಣ್ಯರು ಹಾರವನ್ನು, ಹಾಗೆ ಪೇಟಾವನ್ನು ಚಂದ್ರನಾಥ್, ಫಲ, ಕಾಣಿಕೆ ಹಾಗೂ ಸನ್ಮಾನ ಪತ್ರವನ್ನು ಒಪ್ಪಿಸುವುದರೊಂದಿಗೆ ಶುಭದ ಹಾರೈಕೆಗಳು. ಕಾರ್ಯಕ್ರಮವನ್ನು ಮುಂದುವರಿಸುವರೊಂದಿಗೆ ಗಣ್ಯ ಅತಿಥಿಗಳಾಗಿ ಶ್ರೀ ಚಂದ್ರನಾಥ್ ಅತ್ತಾವರ್ ಅವರು ಮುಕ್ತೇಶ್ವರರು, ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮರೋಳಿ ಹಾಗೂ ನಮ್ಮದೇ ಆದಂಥ ಸಾರ್ವಜನಿಕ ಶ್ರೀಕೃಷ್ಣ ಜಯಂತಿ ಉತ್ಸವ ಸಮಿತಿಯ ಉಪಾಧ್ಯಕ್ಷರು ಕೂಡ. ಅವರನ್ನು ನಾನು ಪ್ರೀತಿಪೂರ್ವಕವಾಗಿ 2 ಮಾತುಗಳನ್ನು ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಚಂದ್ರನಾಥ್ ಅತ್ತಾವರ ಅಂಚನೆ ಅತ್ತಾವರ ಗ್ರಾಮದ ದೇವದೇವರು ಅಂಚನೆ ಮಾತಾ ಕಾರ್ಮಿಕ ಕ್ಷೇತ್ರದ ಆ ಒಂಜಿ ಪಾದಾರವಿಂದ ಗಡ್ಡ ಬರುಂದು ಇನಿತ ಈ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಉತ್ಸವದ 33ನೇ ಒಂಜಿ ವಾರ್ಷಿಕ ಪರ್ವದ ಒಂಜಿ ಸಂದರ್ಭಡು ಇನಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಂಗವಾದ ಈ ಪಾಡ್ದಿನ ಭವ್ಯ ವೇದಿಕೆಡು ಆಸೀನಾರದ ಪುನಃ ಈ ಸಮಿತಿದ ಅಧ್ಯಕ್ಷರಲ್ಲ ಅಂಚನೆ ಎನ್ನ ಆಪ್ತ ಮಿತ್ರ ಇರಲ ಬಾಲ್ಯದ ಸಹಪಾಠಿಲ ಅಂದು ಶ್ರೀ ಗೋಪಾಲಕೃಷ್ಣ ಕೋಟ್ಯನ್ ಅರೆಗೆ ಎನ್ನ ಉಡಲ್ದ ನಮಸ್ಕಾರ ತಿರುಪಂದುಲ್ಲೆ ಅಂಚನೆ ವೇದಿಕೆ ಇತ್ತಿನ ಮಾತಾ ಹಿರಿಯ ಗಣ್ಯರು ಅಂಚನೆ ಕಿರಿಯ ಗಣ್ಯರೇಗೆ ಎನ್ನ ಉಡಲ್ಜಿ ನಮಸ್ಕಾರ ತಿರುಪಂದು ಸಭೆಟಿತ್ತಿನ ಮಾತಾ ಶ್ರೀ ಮಹಾಗಣಪತಿ ದೇವರನ್ನ ಆರಾಧಕರಿಗೆ ಎನ್ನ ನಮನವನ್ನು ಸಲ್ಲಿಸ್ತಾ ಒಂದುಲ್ಲೆ ಸುಮಾರು 33 ವರ್ಷ ದಿಂಚ ನಡೆದೊಂಬರ್ಪಿನಿಂತ ಈ ಗಣೇಶೋತ್ಸವ ಬಹುಶಃ ಕ್ಷೇತ್ರಡು ಈ ನಮ್ಮ ಅತ್ತಾವರ ಗ್ರಾಮಡು ಇಂಚಿನ ಹಲವಾರು ಕಾರ್ಯಕ್ರಮಗಳು
ಹಿರಿಯರ್ನಕಲು ಭಾರಿ ವರ್ಷ ಕಾಲದಿಂಚೆಲ್ಲ ನಡ್ಬಂದು ಬೈದಿರು ಐಟ್ ಅತಿ ಪುರಾತನ ಪಂಡ ಅತ್ತ ಅವರ ಅರಸು ಮುಂಡತ್ತ ದೇವಸ್ಥಾನದ ನಡಪಂಜಿಂತ ಉತ್ಸವ ಅಂಚೆನೆ ಆ ಅರಸು ಮುಂಡತ್ತ ದೈವದ ಒಂಜಿ ಆ ಅನುಗ್ರಹ ಕೃಪೆ ಪ್ರಕಾರ ನಡತಿನಿಂಜಿಂತ ಆ ಒಂಜಿ ಶ್ರೀಕೃಷ್ಣ ಜಯಂತಿ ಉತ್ಸವ ಅವಲ ಸುಮಾರು 114 ವರ್ಷದಿಂಚ ಇನ್ನಿ ಮುಟ್ಟಲ ನಿರ್ವಿಘ್ನವಾದ ನಡ್ತೊಂಬರದುಂಡು ಸಾಧಾರಣ 33 ವರ್ಷಡು ಏ ಅತ್ತಾರ ಸುರೇಶ್ ಬಾಬು ಮೇರ್ನ ಅಧ್ಯಕ್ಷತೆಡು ನೇತೃತ್ವಡು ಮಾರ್ಗದರ್ಶನೋಡು ಮಾತೇರ್ಲ ಊರ್ ದಾಖಲು ಸೇರ್ದು ಭಾರಿ ವಿಜೃಂಭಣೆ ನಡ್ಪೊಂದಿಲ್ಲ ಈ ಅತ್ತಾವರ ಗ್ರಾಮಡು ಬಹುಶಃ ಶ್ರೀ ಮಹಾಗಣಪತಿ ದೇವರಿಗೆ ತನ್ನ ಒಂಜಿ ಆ ಭಕ್ತರಿಗೆ ಯಾನು ಅತ್ತಾವರ ಗ್ರಾಮಡೇ ಉಂತುದು ಒಂಜಿ ಅನುಗ್ರಹ ಮಲ್ಪೋಡು ಆಶೀರ್ವಾದ ಮಲ್ಪೋಡು ಪನ್ಪಿನ ಒಂಜಿ ಆ ಗಣಪತಿ ದೇವರನ್ನ ಒಂಜಿ ಎಂಜಿನ ಒಂಜಿ ಸಂಕಲ್ಪ ಉಂಡ ಆ ಪ್ರಕಾರ ಇನ್ನೀಗ ಮೂಲ ಗಣಪತಿ ದೇವರ ಪ್ರತಿಷ್ಠೆಗೊಂಡು ಅದು 33 ವರ್ಷಡು ಭಾಳ ವಿಜೃಂಭಣೆಡು ಯಾನ್ ತೂಪಿನ ಮಟ್ಟಡು ದಿನ ಈ ಒಂಜಿ ಇಂಚಿನ ಒಂಜಿ ಉತ್ಸವ ಉಂಡ ಐಕ್ ಎಡ್ಡ ರೀತಿದ ಒಂಜಿ ರೂಪುರೇಷೆ ಬರ್ತದ ಎಡ್ಡ ರೀತಿಡು ನಡ್ತೊಂದುಂಡು ಸುರುಕಾದ ಎಲ್ಯ ಮಟ್ಟಡು ಸುರು ಅನ್ನಲ ಇನ್ನಿಕ್ ಭಕ್ತರನ್ನ ಮಾತೇರ್ನಲ ಸಹಕಾರ ಅಂಚನೆ ಮಾತ ದಾನಿನಾಕಲ್ನ ಒಂಜಿ ಅನುದಾನ ಹೊಡೆದಾದು ಪೊರ್ಲೂರು ನಡ್ತೊಂದುಂಡು ಬಹುಶಃ ನಮಕ್ ಜೀವನೋಡು ಪುಟ್ಟಿನೇರ್ದು ಸೈತಿನೇಟ ಇದು ಮಾತ್ರ ನಮ್ಮ ಜವಾಬ್ದಾರಿ ದಯಬಂಡ ನಮ್ಮ ಈ ಭೂಮಿ ಜನ್ಮದೆತ್ತಂದಾಂಡ ಅವು ನಮ್ಮ ಕರ್ಮಾನುಸಾರ ನಮ್ಮ ಹಿರಿಯಕ್ಲು ಪಂಡಿಲಕ್ಕನೆ ಪೂರ್ವ ಜನ್ಮದ ಕರ್ಮಾನುಸಾರ ಅನ್ಪೇರು ಸೊ ಅಪಗ ಒರಿಯರಿಯಾಗಿ ಒಂಜಿ ರೀತಿದ ಜೀವನದ ಒಂಜಿ ಆ ಭಾಗ್ಯ ತಿಕ್ಕೊಂಡು ಬಹುಶಃ ಕೆಲವರಿಗೆ ಆ ದೇವಸ್ಥಾನದ ಸೇವೆ ಮಲ್ಪನವಾಡು ಆತನ ಕೆಲವರಿಗೆ ಸಾಮಾಜಿಕವಾದ ಆತನ ಕೆಲವರಿಗೆ ಏರೇಗ್ಲ ತಿರಿಯಂದೆ ಆ ಒಂಜಿ ಕಷ್ಟ ಹೊಡಿತಿನಕ್ಲಿಗೆ ಸಹಾಯ ಮಲ್ಪನ ಒಂಜಿ ಆ ಕ್ರಿಯೆಟ್ಲ ಒಪ್ಪಿರಿ ಅಂಚನೆ ಮಾತಾ ಸೇವಾ ಕಾರ್ಯ ಕೈಗೂಡ ಒಂದು ತನ್ನ ಇಂಚಿನ ಅಳಿಲ ಸೇವೆ ಉಂಡ ಅವೇನು ಮಲ್ತೊಂದು ಬರ್ಪಿನ ವರ್ಗಲ ಉಂಡು ಪಂಡ ಮೂಲು ಇಂಚಿನ ಬಂಡ ಒರಿಯಡ್ದಾದ ಖಂಡಿತ ಹೋಗ್ಲ ಸಾಧ್ಯ ಇಜ್ಜಿ ಐನ್ ಬ್ರೇಲ್ ಜೋಡ್ನ ಮಾತ್ರ ನಂಗೆ ದಾದಾಡ್ಲ ಒಂಜಿ ವಸ್ತುನು ಕೈಟು ಪತ್ತೆರೆ ಆಪಿನಿ ಅಂಚನೆ ಪ್ರತಿ ಒಂಜಿ ಕಾರ್ಯಕ್ರಮ ಒಡ್ಲ ಮಾತಿರ್ಲ ಒಟ್ಟು ಸೇರ್ದು ಈ ಎಂಚಿನ ಒಂಜಿ ಕಾರ್ಯಕ್ರಮವನ್ನು ನಡಪುಂಡ ಅವು ಮೂಲತವಾದ ಇನಿಕೆ ಇತ್ತೆ ಗಣೇಶೋತ್ಸವದ ವಿಷಯ ಪಂಡ 33 ವರ್ಷದ ದುಂಬು ಆ ಹಿರಿಯಕಲು ಇಂಚಿನ ಮನಸ್ಸಿಗೆ ಸಂಕಲ್ಪದತ್ತೊಂದು ಇನ್ನೇನು ಪ್ರಾರಂಭ ಮಲ್ತೇರ ಆಕಲು ಇಂಚಿನ ಸಂಪ್ರದಾಯನೂ ಮುಲ್ಪ ಕಟ್ಟೊಂದು ಬತ್ತೇರ ಆ ಸಂಪ್ರದಾಯ ಕಟ್ಟುಪಾಡನು ನನ್ನ ದುಂಬುಗಳ ಇಂದಕ್ಕೆ ಐಕ್ ವಾ ರೀತಿಲ ಚ್ಯುತಿ ಬರನ್ಲಕ ಅವೇನು ಪೊರ್ಲುಡೆ ನಡಪೊಂದು ಪೋಪಿನಂಚಿಂತ ಜವಾಬ್ದಾರಿ ಮಾತ್ರ ನಮ್ಮದುಪ್ಪುಂಡು ದಯಬಣ್ಣ ಒಂದೇಟು ಓಲ ನಮ್ಮ ಹಸ್ತಕ್ಷೇಪ ಮಲ್ಪೆರವಲ್ಲಿ ಯಾನು ಓಲ್ಲ ಯಾನು ಪನ್ಪಿನಾತೆ ಏಪಲ ನಮ್ಮ ಸಂಪ್ರದಾಯ ಮುರಿಪೆರಬಲ್ಲಿ ಕಟ್ಟುಪಾಡನು ತತ್ತದು ನಡಪೆರಬಲ್ಲಿ ದಯಬಂಡ ಅವು ಕಟ್ಟುಪಾಡುಗಳ ಸಂಪ್ರದಾಯಗಳ ಐತನೇ ಒಂಜಿ ಮೂಲ ಉದ್ದೇಶ ಉಪ್ಪುಂಡು ಅಂಚನೆ ಐಕ್ ಒಂಜಿ ದೈವದೇವನ ನಡೆಯಟ್ಲ ಅಂಚನೆ ಒಂಜಿ ಸಂಪ್ರದಾಯ ಒಂಜಿ ಕಟ್ಟುಪಾಡು ಆಯಾ ಒಂಜಿ ವ್ಯಾಪ್ತಿಗೆ ಸಂಬಂಧಪಟ್ಟಿನ ಕೆಲವೊಂಜಿ ಆ ನಿರ್ಣಯ ಪ್ರಕಾರ ಆ ಕಟ್ಟುಪಾಡು ನಡ್ತೊಂದು ಬತ್ತುಪ್ಪುಂಡು ಅಂಚನೆ ಆ ಒಂಜಿ ಕಾರ್ಯಕ್ರಮದಲ್ಲಿ ಮಾತ ನಮ್ಮ ಇತ್ತಿನಾಥ ಸಮಯ ನಮಗೆ ಆ ದೇವರ ಭಾಗ್ಯ ಕೊರನಾಥ ಸಮಯ ನಮ್ಮ ಎಡ್ಡ ಕೆಲಸ ಮಲ್ಪಡುಂದಾಂಡ ಇಂಚಿನ ಧಾರ್ಮಿಕ ಕಾರ್ಯಕ್ರಮಡು ಸಾಮಾಜಿಕ ಕಾರ್ಯಕ್ರಮಡು ಅಂಚನೆ ನಂಗೆ ಮಲ್ಲದಾಲ ತರಡು ಪುದೆ ತುಂಬೋಡು ನಿಜ್ಜಿ 4 ಜನ ನಮ್ಮ ಪ್ರೀತಿಡು ಮೋಕೆಡು ಆಕಲ್ನ ಕಷ್ಟ ದಾದಾಪುಣ ಆತ ನಮ್ಮ ಸ್ಪಂದನ ಮಲ್ತೊಂದು ಇತ್ತಂಡ ಅವೇ ಬಹುಶಃ ಒಂಜಿ ಮಾನವನ ನಿಜವಾದ ಧರ್ಮ ಅಂದು ಎನ್ನ ಭಾವನೆ ಅಂಚಾದುಪ್ಪುನಾಗ నేను ಮಾತಮ್ಮ ಪಾಲನೆ ಮಲ್ಪುಗ ಇನ್ನಿತ ಈ ಉತ್ಸವಡು ಭಾಗ್ಯ ಮಾತ್ರೆಗಳ ಶುಭ ಕೊರೊಂದು ಇನ್ನಿತ ಈ ಒಂಜಿ ಸಂದರ್ಭಡು ವೇದಿಕೆ ಡೆಂಕ್ ಅವಕಾಶ ಕೊರ್ನ ಸಮಿತಿ ಅಂಚನೆ ಮಾತಾ ಭಕ್ತಾದಿ ಮನೆಗಳ ಯಾನು ವಂದನೆಯನ್ನು ಸಲ್ಲಿಸೊಂದು ಎನ್ನರಾಡು ಪಾತ್ರನು ಉಂಟಾವೆ. ತಮ್ಮ ಆತ್ಮೀಯತೆಯ ಮಾತುಗಳಿಗೆ ಸಂಘಟನಾತ್ಮಕ ಮಾತುಗಳಿಗೆ ವಂದನೆಗಳು ಶ್ರೀ ಚಂದ್ರನಾಥ್ರವರೇ. ವೇದಿಕೆಯಲ್ಲಿ ಉಪಸ್ಥಿತರಿರುವವರು ಲಯನ್ ಅನಿಲ್ ದಾಸ್, ಮಂಗಳೂರಿನ ದಾಸ್ ಪ್ರಮೋಷನ್ನ ಆಡಳಿತ ನಿರ್ದೇಶಕರು. ದಯವಿಟ್ಟು ಆತಿಥ್ಯದ ಮಾತುಗಳನ್ನು ನೀಡಬೇಕು ಅಂತ ಕೇಳಿಕೊಳ್ತೇನೆ. ಇತ್ತಾತೆ ಚಂದ್ರನಾಥ್ ಸರ್ ಪಂಡೇರ್ ಒಂಜಿ 33 ವರ್ಷಡು ಈ ಅತ್ತಾವರಡು ಅರಸ್ಮುಂಡಿತಾಯ ದೇವಸ್ಥಾನ ಆದಪ್ಪು ಇಂಚಿನ ಒಂಜಿ ಕ್ಷೇತ್ರ ಆದಪ್ಪು ನಮ್ಮ ಅತ್ತಾವರ ಮೊಸರು ಕೊಡಿಕೆ ಅಂಚಿನ ಕಾರ್ಯಕ್ರಮ ಆದಪ್ಪು ಪ್ರತಿ ಒಂಜಿ ಧಾರ್ಮಿಕ ಕ್ಷೇತ್ರಡು ದಕ್ಷಿಣ ಕನ್ನಡ ಜಿಲ್ಲೆಡೆ ಕರಿನ ಏತೋ ವರ್ಷದಿಂದ ಇತಿಹಾಸ ಪ್ರಸಿದ್ಧವಾದ ಒಂಜಿ ಧಾರ್ಮಿಕ ಕ್ಷೇತ್ರಡು ದಾದಾಣ ಒಂಜಿ ಮಲ್ಲ ಮಟ್ಟದ ಒಂಜಿ ಧಾರ್ಮಿಕ ಕೆಲಸ ಆಪುನಂದ ಅತ್ತಾವರ ಅಂಚಿನ ಅತ್ತಾವರ ದಕ್ಷಿಣ ಕನ್ನಡ ಜಿಲ್ಲೆಡು ಇನಿ ಈ ಸಂಘಟನೆ 33 ವರ್ಷದ ಕಾರ್ಯಕ್ರಮ ಏತೋ ಹಿರಿಯರು ಮಂತು ಪೋಯಿನಂಚಿನ ಕಾರ್ಯಕ್ರಮ ಇತ್ತಾತು ನಮ್ಮ ಇತ್ತದ ಹಿರಿಯಕ್ಕಲ್ಲ ಕಿರಿಯಕ್ಕಲ್ಲ ನಮ್ಮ ಮಾತ ಸೇರಿದು ವಿಜೃಂಭಣೆ 33 ವರ್ಷದ ಈ ಒಂಜಿ ಕಾರ್ಯಕ್ರಮಕ್ಕೆ ಬೈದ ಇತ್ತಾತೆ ನಮ್ಮ ವೇದಿಕೆ ಕಟ್ತೀಯ ಒಂಜಿ
ಸಭಾ ಕಾರ್ಯಕ್ರಮ ಆಪರೇಟ್ ದುಂಬು ಒಂಜಿ ಪುಟಾಣಿ ಜೋಕಲ್ನ ಒಂಜಿ ಕಾರ್ಯಕ್ರಮ ಅವು ನಮ್ಮ ಸುರೇಶ್ ಮಾಸ್ಟರ್ನ ನೇತೃತ್ವ ಕಾರ್ಯಕ್ರಮ ಇನ್ನು ತೂನಾಗನೇ ಇಂಕ ಅರ್ಥ ಮಂತ ದೇಪಂಡ ಆ ಒಂಜಿ ನಮ್ಮತ್ತ ಕಾರ್ಯಕ್ರಮ ಮಾತ್ರ ಅತ್ತು ಒಂಜಿ ಇತ್ತದ ಬದುಕು ಒಂಜಿ ಚಿತ್ರಣ ಒಂಜಿ ಸಂಸ್ಕೃತಿದ ಪೂರಕವಾದ ಒಂಜಿ ಜನಕ್ಲೆ ಮುಟ್ಟಂಚಿನ ಕಾರ್ಯಕ್ರಮ ಸುರೇಶ್ ಮಾಸ್ಟರ್ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದಂತ ಬೇತೆ ಬೇತೆ ಅವು ಎಂಕಲ್ನ ಟ್ರಸ್ಟ್ದ ಕಾರ್ಯಕ್ರಮ ಬೈದರೆ ಪ್ರತಿ ಒಂಜಿ ಕಾರ್ಯಕ್ರಮ ಬರ್ಪೇರು ಅಂಡ್ 10 ದಂಚಿನ ಕ್ಷೇತ್ರ ಅವ್ರನ್ನ ನಿತ್ಯ ನಿರಂತರ ಸೇವೆ ಬಂದು ಇತ್ಯಾತ ಅಣಿಲನ್ನೇ ಬಕ್ಕ ನಮ್ಮ ಗೋಪಾಲಕೃಷ್ಣರ್ ಪಂಡ್ಯಾರು ಅವೇ ಲೆಕ್ಕ ಇತ್ಯಾತ ಒಂಜಿ ಕೊಡಂಜಿ ಕಾರ್ಯಕ್ರಮ ನಮ್ಮ ಒಂಜಿ ರುದ್ರಭೂಮಿಡು ಈ 10 ಭಾಗಡು ಕೆಲಸ ಮಂತಿನಂಚಿನ ಒಂಜಿ ಆನಂದ್ ಹೆಗಡೆ ಬಂದು ಆನಂದ್ ಹೆಗಡೆ ಆನಂದಗಿರಿ ಪಂಡ ಇತ್ಯಾತ ಸನ್ಮಾನ ನಮ್ಮ ದೆತ್ತೊಂದೇರು ಆ ಒಂಜಿ ಪೂರ ಆ ಸನ್ಮಾನ ದೆತ್ತೊಂದು ಒಂಜಿ 2 ಮಿನಿಟರಿಗೆ ಉಂತುನಂಚಿನ ಅವಕಾಶ ಇಚ್ಚಿ ಕೂಡ ಅವ್ರನ್ನ ಸೇವೆಗೆ ಅನ್ಯಾಯರು ಕೊರೋನಾದಂಚಿನ ಸಂದರ್ಭ ಏತೋ ಸಹಸ್ರ ಜನಕ್ಕೆ ಅಲ್ಪ ವ್ಯವಸ್ಥೆನೇ ಜನ ಟೈಮುಡು ಆರು ಅರ್ನ ಒಂಜಿ ಬದುಕಡು ಒಂಜಿ ಪ್ರಾಮಾಣಿಕತೆ ಸೇವೆಯನ್ನು ಮಂತಿನ ಇತ್ಯಾತ ಪಂಡ್ಯರು ಇತ್ಯಾತ ಅರೆಗೂ ನಮ್ಮ ಸರ್ಕಾರದ ಒಂಜಿ ನಮ್ಮ ಆಡಳಿತ ಮಹಾನಗರ ಪಾಲಿಕೆ ಅರೆಗೆ ಒಂಜಿ ಗುರುತು ಪಂಪಣ ಕೆಲಸ ಆತಿಜಿ ಪಂಪಣ ವಿಷಾದನೀಯ ವ್ಯಕ್ತನು ನಮ್ಮ ಸಮಿತಿದಾಗಲು ಪಂಡ್ಯರು ಇತ್ತ ಮೀಡಿಯಾಡು ಇನ್ನಿತ ಕಾರ್ಯಕ್ರಮ ಅರ್ನ ಸನ್ಮಾನದ ತೊಂದು ಮೂರು ತುಯಿನಂಚಿನ ಅರ್ನ ಸೇವೆಯನ್ನು ಗುರುತು ಮಂತಿನಂಚಿನ ಚಕ್ರಪಾಣಿ ದೇವಸ್ಥಾನದಂಚಿನ ಈ ಒಂಜಿ ಸಂಸ್ಥೆಡ ಅರ್ನ ಗುರುತು ಇನ್ನು ತಿಕ್ಕು ಮಹಾನಗರ ಪಾಲಿಕೆ ಏತೋ ವರ್ಷ ಸೇವೆ ಮಂತಿ ನಮ್ಮ ಅನಿಲಣ್ಣೆ ಉಳ್ಳೇರು ಅರ್ನ ಗಮನಗಳ ಬರ್ಪುಂಡು ಅವೇಲಕ್ಕ ನಮ್ಮ ಮಹಾನಗರ ಪಾಲಿಕೆದ ಮೇಯರ್ನ ಗಮನಗಳ ಬರು ಇನ್ನಿತ ಆಡಳಿತ ವ್ಯವಸ್ಥೆಗಳೇ ಬರು ದಯಪಂಡ ಅರ್ನ ವ್ಯವಸ್ಥೆ ಅರ್ನ ಒಂಜಿ ಕೆಲಸ ಅರೆಗೆ ನಮ್ಮಂಚಿನ ಸಂಸ್ಥೆದ ಗುರುತು ಮಂತುಂಡು ಅರೆಗೆ ಒಂಜಿ ಸಂಭಾವನೆದ ರೂಪದ ಬರ್ಪುಣಂಚಿನ ಅವಕಾಶ ನಮಕ್ ನಮ್ಮ ಮುಖಾಂತರ ಇನ್ನಿತ ಈ ಸಂಸ್ಥೆದ ಮುಖಾಂತರ ಬರೋಡೊಂದು ಈ ವೇದಿಕೆಯ ಮುಖಾಂತರ ಯಾಲ್ಲ ಒಂಜಿ ಎನ್ನ ವಿನಮ್ರ ವಿನಂತಿ ಮಂತಂದಲ್ಲ ಆಂಡ ಅರೆಗೆ ಅರ್ನ ಸಾಂಪತ್ತಿಕ ಒಂಜಿ ಬದುಕುಡು ಅರೆಗೆ ಆ ಒಂಜಿ ಕೆಲಸಡು ಅರೆಗೆ ತಿಕ್ಕುನಂಚಿನ ಸಂತೃಪ್ತಿ ಇನಿ ಅರೆಗೆ ದೇವರನ್ನ ಈ ಸನ್ನಿಧಾನ ಒಂಜಿ ಸನ್ಮಾನ ರೂಪಡು ಬರ್ತನು ಆಂಡ ಇತ್ತೆಲ್ಲ ಆರೋಗ್ಯಪೂರ್ಣವಾದ ಏತೋ ಅನಾರೋಗ್ಯ ಪೀಡಿತ ಒಂಜಿ ಶವಕಾರ ಮುಕ್ತಿ ಕೊರ್ಪೇರು ಪಂಡ ಆರು ಇನಿ ಆರೋಗ್ಯವಾದ ಇತ್ತೆ ಮಲ್ಲ ಆಸ್ತಿ ಪಂಡ ಅರ್ನ ಆರೋಗ್ಯ ಅರ್ನ ಜವಾಬ್ದಾರಿ ನನಾತ ಇಂಚಿನ ಸನ್ಮಾನ ಜಾಸ್ತಿ ಆದ ನನಾದು ಅರ್ನ ಸೇವೆ ಊರವ್ರ ಮೇಲೆ ತಿಕ್ಕುನಂಚಿನ ಕೆಲಸ ಅರೆಗೆ ಆ ಒಂದೊಂದು ಪಂಡ ಅರ್ನ ಆರೋಗ್ಯನೇ ಪ್ರಧಾನ ಇತ್ತೆ ನಮ್ಮ ತೂಪ 50 60 70 ವರ್ಷಡು ನಮ್ಮ ಫೋಟೋಡು ತೂಪನಂಚಿನ ಅವಕಾಶ ಬರ್ಪುಂಡು ಏತು ಕೋಟ್ಯಾಧಿಪತಿ ಅದಪ್ಪು ಏತು ಮಲ್ಲ ಕೆಲಸ ಮಂತಿನ ಅದಪ್ಪು ಏತ ಹಿರಿಯಕ್ಕಲದಪ್ಪು ಅಕ್ಲೆ ನಮ್ಮ 45 ವರ್ಷದೊಳಗೆ ನಮ್ಮ ಕಲೆವಣ ಆ ಕೊರೋನಾದಂಚಿನ ಸಂದರ್ಭ ಮಸ್ತ್ ಜನ ಕಲೆವಂದ ಆಂಡ ಇನಿ ನಮಕ್ ಶಾಶ್ವತಾದ ಒರಿನಿದಾದ ಪಂಡ ಇನ್ನಿತ ಈ ಕಾರ್ಯಕ್ರಮದ ನಮ್ಮ ಪಾಲ್ದೆತ್ತೊಂದು ಸಾಮಾಜಿಕವಾದ ನಮಡದಾದ ಒಂಜಿ ಕೆಲಸ ಮನ್ಪೊಲಿ ಇನ್ನಿತ ಆನಂದಗಿರಿ ಅರಗೆ ಅಂಚಿನ ಕೆಲಸ ಮಂತಿನದಾದ ನಮ್ಮ ತೂವಲಿ ಅಂಚಿನ ವ್ಯವಸ್ಥೆ ಇನ್ನಿತ ಈ ಗಣೇಶೋತ್ಸವ ಸಾನ್ನಿಧ್ಯಡು ಚಕ್ರಪಾಣಿ ನಮ್ಮ ಸೇವಾ ಸಂಸ್ಥೆ ಅವು ಗೋಪಾಲಕೃಷ್ಣ ಅಧ್ಯಕ್ಷರಾದಪ್ಪ ಮಸ್ತ್ ವರ್ಷದ ಇಂಚೆ ಕೆಲವೇರ್ನ ಅಧ್ಯಕ್ಷದಗಿರಿಟ್ಟು ಇಡೀ ಒಂಜಿ 10 ಗ್ರಾಮಡು 33 ವರ್ಷದ ಈ ಕಾರ್ಯಕ್ರಮ ಮುಖಾಂತರ ಸಾಮಾಜಿಕ ಧಾರ್ಮಿಕ ಅವೇ ಸಾಂಸ್ಕೃತಿಕ ಅವೇ ಲೆಕ್ಕ ಪ್ರತಿ ವರೆಗಲ ಒಂಜಿ ಕೆಲಸದ ಬಟ್ಟಿಗೆ ಎಂಚ ಮನ್ಪೋಲಿ ದಾದ ಅವಲಿಂದ ಪನ್ಪನ ವಿಷಯನು ಏತೋ ಹಿರಿಯಕ್ಕಲ ನಿದರ್ಶನ ಆದರ್ಶಪ್ರಾಯವಾದ ತಿಕ್ಕದನು ಅವೇ ಲೆಕ್ಕ ಇನ್ನಿತ ಈ ಒಂಜಿ ಚಕ್ರಪಾಣಿ ಸೇವಾ ಸಮಿತಿದ ಈ ಕಾರ್ಯಕ್ರಮ ನನಾತ್ ವಿಜೃಂಭಣೆಯ ಆಪನೆಗೆ ನಮ್ಮ ಮಾತೆರಲ ಸಲಹೆ ಸಹಕಾರ ಬೋರ್ಡು ಅನಿಲ್ ದಾಸರವರು 10 ಪ್ರದೇಶದ ಬಗ್ಗೆ ಅಭಿಮಾನದ ಮಾತು ಹಾಗೆ ಆನಂದಗಿರಿಯವರನ್ನು ಉಲ್ಲೇಖಿಸುವ ಮೂಲಕ ಒಂದು ಸಾಮಾಜಿಕ ಕಳಕಳಿಯ ಚಿಂತನೆ ಕೊಟ್ಟವರು ವ್ಯಕ್ತಪಡಿಸಿದವರು ವಂದನೆಗಳು ಶ್ರೀ ಲಯನ್ ಅನಿಲ್ ದಾಸರವರಿಗೆ. ಇದೀಗ ಗೌರವಾನ್ವಿತರಾದ ಹಿರಿಯರಾದ ಶ್ರೀ ಜಿ ವಿ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ನಿವೃತ್ತ ಸೀನಿಯರ್ ಇಂಜಿನಿಯರ್, ಕೆನರಾ ಸೀನಿಯರ್ ಮ್ಯಾನೇಜರ್ ಹಾಗೂ ಅವರು ಯೋಗ ಗುರು ಆಗಿದ್ದಾರೆ. ಉಚಿತವಾದ ಅನೇಕ ಕಾರ್ಯಕ್ರಮಗಳು ನೀಡ್ತಾ ಇದ್ದಾರೆ, ಹಿರಿಯರಾಗಿದ್ದಾರೆ. ಇವತ್ತು ನಮ್ಮ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಆತ್ಮೀಯವಾಗಿ ಮಾತಾಡುವಂತೆ ವಿನಂತಿಸ್ತಾ ಇದ್ದಾರೆ. ಈಗ ಎಲ್ಲೆಲ್ಲೂ ಕೇಳಿ ಬರುವ ಒಂದು ಮಾತು, ಕೆಲವು ತಲೆಕೆಟ್ಟ ರಾಜಕಾರಣಿಗಳು ಸನಾತನ ಧರ್ಮವನ್ನು ನಾಶ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅದನ್ನು ಕೇಳುವಾಗಲೇ ನನಗೆ ಒಂದು ಆಶ್ಚರ್ಯ ಆಗುತ್ತೆ ಅವರ ಮೂರ್ಖತನಕ್ಕೆ. ಯಾಕೆಂದರೆ ನಾನು ಬೆಳಿಗ್ಗೆ ಎದ್ದು 13 ಸೂರ್ಯ ನಮಸ್ಕಾರ ಮಾಡುವಾಗ ಆ ಸೂರ್ಯನನ್ನು ನೋಡಿ ಮನಸ್ಸಲ್ಲಿ ಸ್ಮರಿಸುತ್ತಾ ಓಂ ಭಾಸ್ಕರಾಯ ನಮಃ, ಓಂ ರವಯೇ ನಮಃ, ಓಂ ಸೂರ್ಯಾಯ ನಮಃ, ಹೀಗೆ 13 ಮಂತ್ರಗಳನ್ನು ಹೇಳಿ ಸೂರ್ಯನಿಗೆ ನಮಸ್ಕಾರ ಮಾಡುತ್ತಾರೆ. ಅವನು ಸನಾತನ ಧರ್ಮದ ಭಾಗವಲ್ಲವೇ? ಆ ಸೂರ್ಯನನ್ನು ನಾಶ ಮಾಡಲಿಕ್ಕೆ ಈ ಅಲ್ಪರಿಂದ ಸಾಧ್ಯವಿದೆಯೇ? ನಾನು ಬೆಳಿಗ್ಗೆ ತುಳಸಿ ಕಟ್ಟೆಗೆ ಸುತ್ತು ಬರುತ್ತೇನೆ, ಹಾಗೂ ಅಶ್ವತ್ಥ ಕಟ್ಟೆಗೆ ಸುತ್ತು ಬರುತ್ತೇನೆ. ಇದೆಲ್ಲ ಪ್ರಕೃತಿಯನ್ನು ನಾವು ನಂಬ್ತಾ ಇರ್ತೇವೆ. ಈ ಪ್ರಕೃತಿಯನ್ನು ನಾಶ ಮಾಡಲಿಕ್ಕೆ ಈ ಅಲ್ಪರಿಂದ ಸಾಧ್ಯವಿದೆಯೇ? ಖಂಡಿತ ಸಾಧ್ಯವಿಲ್ಲ. ಆದರೆ ಇದು ಯಾಕೆ ಆಗುತ್ತೆ ಅಂದರೆ ನಮ್ಮಲ್ಲಿ ಧಾರ್ಮಿಕ ಶಿಕ್ಷಣದ ಕೊರತೆ ಇದೆ. ಎಲ್ಲ ದೇವಸ್ಥಾನಗಳು,
ಈ ಧಾರ್ಮಿಕ ಶಿಕ್ಷಣವನ್ನು ಅಳವಡಿಸಿಕೊಳ್ಬೇಕು. ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಧಾರ್ಮಿಕ ಶಿಕ್ಷಣವನ್ನು ಕೊಡಿಸಿದ್ರೆ ಇಂತಹ ಒಂದು ಪ್ರಮೇಯ ಬರಲಿಕ್ಕಿಲ್ಲ. ಯಾಕಂದ್ರೆ ನನ್ನ ಒಂದು ಅನುಭವ ಹೇಳಿದ್ದೇನೆ. ನಾನು ಡೆಲ್ಲಿಯಲ್ಲಿದ್ದೆ. ನಮ್ಮ ಸಹಪಾಠಿಗಳೊಬ್ಬರು ವೈಷ್ಣವಿ ದೇವಿಯಿಂದ ಪ್ರಸಾದ ತಂದು ಎಲ್ಲರಿಗೆ ಕೊಡ್ತಾ ಇದ್ರು. ನಾನು ಈಗ ಕೈ ಚಾಚಿದೆ. ಆಗ ಅವರಂದ್ರು ದೋನೋ ಹಾತ್ ಲೀಜಿ ಅಂತ ಹೇಳಿ, ಅಂದರೆ ಪ್ರಸಾದ ತಗೊಳ್ಳುವಾಗ ಒಂದು ಕೈಯಲ್ಲಿ ತಗೊಳ್ಬಾರ್ದು, ಎರಡೂ ಕೈಯಿಂದ ತಗೊಳ್ಬೇಕಂದ. ಆವಾಗ ನನಗೆ ನನ್ನ ಅಜ್ಞಾನದ ನೆನಪಾಯಿತು. ನಾನು ಯಾಕೆ ಹಾಗೆ ವರ್ತಿಸಿದೆ? ಯಾಕೆಂದರೆ ನನಗೆ ಚಿಕ್ಕಂದಿನಲ್ಲಿ ಧಾರ್ಮಿಕ ಶಿಕ್ಷಣವೇ ಸಿಕ್ಕಿಲ್ಲ. ಅದಕ್ಕೆಲ್ಲ ಒಂದು ಕ್ರಮ ಇದೆ. ನಾವು ಪ್ರಸಾದ ಹೇಗೆ ತಗೊಳ್ಬೇಕು, ತೀರ್ಥ ಹೇಗೆ ತಗೊಳ್ಬೇಕು, ಯಾವ ಬೆರಳಿನಿಂದ ಕುಂಕುಮವನ್ನು ಹಣೆಗೆ ಹಾಕಬೇಕು, ಇಂತಹ ಶಿಕ್ಷಣವನ್ನು ನಮಗೆ ಯಾರೂ ಹೇಳಿಕೊಡುವರಿಲ್ಲ ಹಿಂದೂ ಧರ್ಮದಲ್ಲಿ. ಆದರೆ ಉಳಿದ ಧರ್ಮದಲ್ಲಿ ಚಿಕ್ಕಂದಿನಿಂದಲೇ ಅವರಿಗೆ ಯಾವ ರೀತಿ ಧಾರ್ಮಿಕ ಶಿಕ್ಷಣವನ್ನು ಪಡಿಬೇಕೆಂಬ ಒಂದು ಇದಿದೆ. ಹಾಗೆ ಇನ್ನು ನಾನು ಯೋಗ ಕ್ಲಾಸಿಗೆ ಹೋಗ್ತಾ ಇದ್ದೆ ನಮ್ಮ ಯೂನಿವರ್ಸಿಟಿ ಕಾಲೇಜಲ್ಲಿ. ಈ ಪತಂಜಲಿ ಮಹರ್ಷಿಗಳು ಬರೆದಂತಹ ಯೋಗ ಸೂತ್ರ 196 ಯೋಗ ಸೂತ್ರಗಳು ಅದು ಸಂಸ್ಕೃತದಲ್ಲಿದೆ. ನಮ್ಮ ಎಲ್ಲ ಧಾರ್ಮಿಕ ಗ್ರಂಥಗಳು, ಮಹಾಭಾರತ, ರಾಮಾಯಣ, ಇನ್ನು ಭಾಗವತ ಎಲ್ಲವೂ ನಮ್ಮ ಹಿಂದೂ ಧರ್ಮದ ಗ್ರಂಥಗಳು ಸಂಸ್ಕೃತದಲ್ಲಿದೆ. ಆದರೆ ಈ ಸಂಸ್ಕೃತ ನಾಲೆಜ್ ಯಾರಿಗಿದೆ? ಅದನ್ನು ನಿಜವಾಗಿ ಓದಿ ಅನುಭವಿಸಬೇಕಾದ್ರೆ ಸಂಸ್ಕೃತದ ನಾಲೆಜ್ ಬೇಕು. ಇಲ್ಲಿ ಈಗ ಭಾರತದಲ್ಲಿ ಸಂಸ್ಕೃತ ಉಳಿದಿದೆ ಎಂದಾದರೆ ಮಠಗಳು, ಮಂದಿರಗಳು ಅದು ಸಂಸ್ಕೃತದ ಅಭಿಮಾನಿಗಳ ಮಾತ್ರ ಸಾಧ್ಯ ಇದೆ. ಸರ್ಕಾರ ಅಂತೂ ಸಂಸ್ಕೃತದ ಬಗ್ಗೆ ಅದರ ಅಭಿವೃದ್ಧಿಗಾಗಿ ಏನೂ ಕೆಲಸ ಮಾಡ್ತಾ ಇಲ್ಲ. ನಮ್ಮ ಉಪನ್ಯಾಸಕರು ಹೇಳಿದರು, ನಿಮಗೆ ಸರಿಯಾಗಿ ಇನ್ನೂ ಆ ಯೋಗದ ಸೂತ್ರಗಳು ಅರ್ಥ ಆಗಬೇಕಾದ್ರೆ ಸ್ವಲ್ಪ ಬೇಸಿಕ್ ನಾಲೆಜ್ ಬೇಕು ಸಂಸ್ಕೃತದ್ದು. ನೀವು ಭಾರತೀಯ ವಿದ್ಯಾಭವನಕ್ಕೆ ಹೋಗಿ ಸೇರಿ. ಹಾಗೆ ನಾವೆಲ್ಲ ಕ್ಲಾಸ್ಮೇಟ್ಸ್ಗಳೆಲ್ಲ ಭಾರತೀಯ ವಿದ್ಯಾಭವನಕ್ಕೆ ಹೋಗಿ ಒಂದು 6 ತಿಂಗಳ ಸಂಸ್ಕೃತ ಅಭ್ಯಾಸವನ್ನು ಮಾಡಿದೆವು. ಅದು ಯಾಕೆ ಹೇಳ್ತೇನೆ ಅಂದರೆ, ಯಾವುದೇ ಒಂದು ಆ ಸಂಸ್ಕೃತದ ಸೂತ್ರಗಳು ಸರಿಯಾಗಿ ಅರ್ಥ ಆಗಬೇಕಾದ್ರೆ ನಿಮಗೆ ಸಂಸ್ಕೃತದ ಜ್ಞಾನ ಬೇಕು. ಆದ್ದರಿಂದ ನಮ್ಮ ಹಿಂದೂ ದೇವಸ್ಥಾನಗಳು ಈ ಮಕ್ಕಳಿಗೆ ಚಿಕ್ಕಂದಿನಿಂದಲೇ ಸಂಸ್ಕೃತವನ್ನು ಕಲಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ, ನನಗೆ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಂತಹ ಚಕ್ರಪಾಣಿ ಸೇವಾ ಸಮಿತಿ ಇವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಇಲ್ಲಿಗೆ ನನ್ನ 2 ಮಾತುಗಳು ಮುಗಿಸ್ತೇನೆ. ಪ್ರಸ್ತುತ ಧಾರ್ಮಿಕ ಶಿಕ್ಷಣದ ಬಗ್ಗೆ ಒತ್ತು ನೀಡಿದ, ಅದರ ಬಗ್ಗೆ ಚಿಂತನೆಯನ್ನು ವ್ಯಕ್ತಪಡಿಸಿದ ಮತ್ತು ಅದರ ಬಗ್ಗೆ ಸಾಕಷ್ಟು ಅನುಭವ ವಿಚಾರವನ್ನು ಹೊಂದಿರುವಂಥ ಶ್ರೀ ಜಿ.ವಿ. ಶೆಟ್ಟಿ ಅವರಿಗೆ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಆತ್ಮೀಯರಾದ ಶ್ರೀ ಅಶ್ವಿನ್ ಕುಮಾರ್ ಇದ್ದಾರೆ. ಅವರು ಸಿವಿಲ್ ಇಂಜಿನಿಯರ್ ಮಂಗಳೂರು. ಅವರು ದಯವಿಟ್ಟು 2 ಮಾತುಗಳನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಧೈರ್ಯವಂ ಸರ್ವತ್ರ ಸಾಧನಂ. ಶ್ರೀ ಕ್ಷೇತ್ರ ಚಕ್ರಪಾಣಿ ಗೋಪಿನಾಥ್ ದೇವಸ್ಥಾನದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ 33ನೇ ವರ್ಷದ ಸಮಾರಂಭಕ್ಕೆ ನನ್ನನ್ನು ಅತಿಥಿಯಾಗಿ ಗೌರವಿಸಿದ ಶ್ರೀ ಚಕ್ರಪಾಣಿ ಸೇವಾ ಸಮಿತಿಯವರಿಗೆ ಹಾಗೂ ನನ್ನ ಆತ್ಮೀಯರಾದ ಮಿತ್ರರಾದ ಅಕ್ಷಿತರವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ಗಣೇಶನು ನಿಮ್ಮೆಲ್ಲರಿಗೂ ಆರೋಗ್ಯ, ಸಂತೋಷ ಹಾಗೂ ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ವಿಘ್ನ ವಿನಾಶಕನಾದ ಶ್ರೀ ಗಣೇಶನು ಎಲ್ಲರಿಗೂ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ನಿಮಗೆ ಹಾಗೂ ನಿಮ್ಮ ಕುಟುಂಬದವರಿಗೆ ಆಯುರಾರೋಗ್ಯ ಹಾಗೂ ಅಭಿವೃದ್ಧಿಯನ್ನು ನೀಡಲಿ. ನಾನು ಹುಟ್ಟಿ ಬೆಳೆದ ಅತ್ತವಾರದಲ್ಲಿ ನನ್ನ ಈ ಸಾನ್ನಿಧ್ಯಕ್ಕೆ ಮಾತನಾಡಲು ಅವಕಾಶ ಸಿಕ್ಕಿದೆ ಎಂದು ತುಂಬ ಸಂತೋಷವಾಯಿತು ಎಂದು ಹೇಳುತ್ತಾ ಈ 2 ಮಾತುಗಳನ್ನು ಮುಕ್ತಾಯಗೊಳಿಸುತ್ತಾ ಧನ್ಯವಾದಗಳನ್ನು ಹೇಳುತ್ತೇನೆ. ಜೈ ಹಿಂದ್, ಜೈ ಭಾರತ್. ಅಶ್ವಿನ್ರವರ ಪ್ರೀತಿಯ ಮಾತುಗಳಿಗೆ ವಂದನೆಗಳನ್ನು ಅರ್ಪಿಸ್ತಾ, ಆತಿಥ್ಯದಲ್ಲಿ ಶ್ರೀ ಅನಿಲ್ ಕುಮಾರ್ ಅವರು ನಗರ ಪಾಲಿಕೆಯ ನಾಮನಿರ್ದೇಶಿತ ಸದಸ್ಯರಾಗಿ ದುಡಿದವರು, ರಾಜಕೀಯ ಸಂಘಟನೆಯಲ್ಲಿ ಇದ್ದವರು ಹಾಗೂ ಪ್ರಸ್ತುತ ಅವರು ಈ ಚಕ್ರಪಾಣಿ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿದ್ದಾರೆ. ಅವರ ಶುಭಾಶಂಸನೆ ಮಾತುಗಳಿಗೆ ವಿನಂತಿಸ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಚಕ್ರಪಾಣಿ ಗೋಪಿನಾಥನಿಗೆ ವಂದಿಸುತ್ತಾ, ಇಂದು ಮುಂಜಾನೆ
ಪ್ರತಿಷ್ಠಾಪನೆಗೊಂಡಂಥ ವಿಘ್ನ ವಿನಾಶಕ ಮಹಾಗಣಪತಿಗೆ ವಂದಿಸುತ್ತಾ, ಹಾಗೆ ವೇದಿಕೆಯಲ್ಲಿರುವಂಥ ನಮ್ಮ ಆತ್ಮೀಯರಾದಂಥ ಚಂದ್ರನಾಥ್ ಅತ್ತಾವರ್ ಇವರಿಗೆ ನಮಸ್ಕರಿಸುತ್ತಾ, ಹಿರಿಯರಾದಂಥ ಧರ್ಮಣ್ಣ ನಾಯಕರು, ಸೇವಾ ಸಮಿತಿಯ ಅಧ್ಯಕ್ಷರಾದ ಗೋಪಾಲಕೃಷ್ಣರು ಕೋಟ್ಯಾನ್, ಮತ್ತು ಜಿ ವಿ ಶೆಟ್ರು, ಮತ್ತು ಅನಿಲ್ ದಾಸ್, ಅಶ್ವಿನಿ ಕುಮಾರ್ ಇವರೆಲ್ಲರಿಗೂ ವಂದಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿರುವಂಥ ಕ್ಷೇತ್ರದ ಭಕ್ತರಿಗೆ ಎಲ್ಲರಿಗೂ ವಂದಿಸುತ್ತಾ, ಸಾಧಾರಣ 33 ವರ್ಷಗಳಿಂದ ಶ್ರೀ ಕ್ಷೇತ್ರದಲ್ಲಿ ಸೇವಾ ಸಮಿತಿಯಿಂದ ಗಣೇಶನ ವಿಶೇಷವಾದ ವಿಜೃಂಭಣೆಯಿಂದ ಉತ್ಸವವನ್ನು ನಡೆಸ್ತಾ ಇದ್ದಾರೆ. ನಾನು ಕೂಡ ಅದರಲ್ಲಿ ಅಜೀವ ಸದಸ್ಯನಾಗಿದ್ದೇನೆ. 25 ವರ್ಷದ ಮೊದಲೇ ಸದಸ್ಯನಾಗಿದ್ದೇನೆ. ಆದರೆ ಈಗ ನೋಡುವಾಗ ಎಲ್ಲ ಕಾರ್ಯಕರ್ತರು ಅವರೇ ಇದ್ದಾರೆ, ಹೊಸ ಕಾರ್ಯಕರ್ತರು ಕಡಿಮೆ ಆಗಿದ್ದಾರೆ. ಯಾಕಂದರೆ ಈಗಿನ ಈ ಚಂದ್ರನಾಥ್ನವರು ಹೇಳಿದಾಗೆ ಯಾರು ಯುವಕರು ಈ ಸಮಿತಿಗಳಿಗೆ ಸೇರೋದಿಲ್ಲ. ಹೊರಗೆ ನಿಂತು ಬೇಕಿದ್ರೆ ಕಮೆಂಟ್ಸ್ ಮಾಡ್ತಾರೆ, ಅದು ಹಾಗಾಗಿಬೇಕಿತ್ತು, ಹೀಗೆ ಆಗಬೇಕಿತ್ತು, ಅದು ಹೀಗೆ ಮಾಡಿದ್ದು ಸರಿಯಾಗಲಿಲ್ಲ. ನಾನು ಈ ಮೊದಲು ಇಲ್ಲಿಯ ಮೀಟಿಂಗಲ್ಲಿ ಸಹ ನಾನು ಹೇಳಿದ್ದೇನೆ, ಹೊಸ ಯುವಕರು ಬರಬೇಕು ಇದಕ್ಕೆ. ಇನ್ನು ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕಲ್ವಾ. 33 ವರ್ಷದಿಂದ ನಡೀತಾ ಉಂಟು. 33 ವರ್ಷದಿಂದ ಅವರೇ ಇದ್ದಾರೆ ಸದಸ್ಯರು. ಈ ಕ್ಷೇತ್ರ ಚಕ್ರಪಾಣಿ ಇದು ಸಂಘ ಸಂಸ್ಥೆಗಳಿಗೆ ಬೇಕಿದ್ರೆ ಮೆಂಬರ್ಸ್ ಹಾಕ್ಕೊಂಡು ಕ್ಲಬ್ಬು ಇದಕ್ಕೆಲ್ಲ ಸೇರಿಕೊಂಡು ಹೋಗ್ತಾರೆ. ಈ ಧಾರ್ಮಿಕ ಕ್ಷೇತ್ರದಲ್ಲಿ ಭಾಳಷ್ಟು ಕಡಿಮೆ ಯುವಕರು ಸೇರಿಕೊಳ್ತಾ ಇದ್ದಾರೆ. ಯಾಕಂದರೆ ಸೇವಾ ಸಮಿತಿ ಅಂದರೆ 33 ವರ್ಷದಿಂದ ಈ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸೇವಾ ಸಮಿತಿಯ ಅನೇಕ ಸದಸ್ಯರಿದ್ದಾರೆ. ಅಲ್ಲಿ ಲಲ್ಲೇಶ್ ಆಗಲಿ, ಅಲ್ಲಾದರೆ ಪ್ರವೀಣ್ ಪುಟ್ಟಬೈಲ್ ನಾನು ನೋಡ್ತೇನೆ ಯಾವಾಗಲೂ, ಮತ್ತು ರಾಜೇಶ್, ನಾನೆಲ್ಲರ ಹೆಸರನ್ನು ಕರೀಲಿಕ್ಕೆ ಹೋಗ್ತಿಲ್ಲ. ಆದರೆ ಭಾಳಷ್ಟು ಸೇವೆ ಇಲ್ಲಿ ಗುಡಿಸ್ಲಿಕ್ಕಿದ್ದರೂ ಅವರು ರೆಡಿ ಇದ್ದಾರೆ. ಬೆಳಗ್ಗೆಯಿಂದ ಸಂಜೆ ತನಕ ಬಂದು ಗುಡಿಸ್ತಾರೆ. ತೊಳಿಲಿಕ್ಕೆ, ಗುಡಿಸಲಿಕ್ಕೆ ಎಂಥ ಸೇವೆಯನ್ನು ಬೇಕಾದರೆ ಮಾಡ್ತಾರೆ. ಅದನ್ನೆಲ್ಲ ನಾವು ಗುರುತಿಸಬೇಕು. ಅಂಥ ಯುವಕರು ನಮಗೆ ಬೇಕು. ಆ್ಯಕ್ಚುಲಿ ಈಗ ಎಲ್ಲರೂ ಭಾಳ ಹಳೆಯ ಮೆಂಬರ್ಸೇ ಇದ್ದಾರೆ. ಇದರಲ್ಲಿ ಹೊಸ ಸದಸ್ಯರಾಗಬೇಕು. ಮೊನ್ನೆ ಮೀಟಿಂಗಲ್ಲಿ ಹೇಳಿದ್ದಕ್ಕೆ ಇವತ್ತೊಂದು 5 ಜನ ಹೊಸ ಯುವಕರು ಬಂದಿದ್ದಾರೆ, ಅಜೀವ ಸದಸ್ಯರಾಗಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪರಿಸರದ, ಈ ಒಟ್ಟಾರದ ಎಲ್ಲ ಯುವಕರು ಈ ಕ್ಷೇತ್ರದ ಸೇವೆಗಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ. ಮತ್ತು ಧರ್ಮಣ್ಣ ನಾಯಕ್ ಇದ್ದಾರೆ, ಭಾಳಷ್ಟು ಒಂದು 30-40 ವರ್ಷದಿಂದ ಕ್ಷೇತ್ರದಿಂದ ಭಾಳ ಸೇವೆ ಮಾಡಿಕೊಂಡಿದ್ದಾರೆ. ಅವರು ನಿಕಟಪೂರ್ವ ಅಧ್ಯಕ್ಷರಾಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಕೂಡ ವ್ಯವಸ್ಥಾಪನಾ ಸಮಿತಿಗೆ ಬಂದಿದ್ದೇವೆ. ಈಗ ವ್ಯವಸ್ಥಾಪನಾ ಸಮಿತಿ ಬರ್ತದೆ, ಬದಲಾವಣೆ ಆಗ್ತದೆ. ಆದರೆ ಸೇವಾ ಸಮಿತಿ ಸದಸ್ಯರೆಲ್ಲ ತುಂಬ ವರ್ಷದಿಂದ ಅವರೇ ಇರ್ತಾರೆ. ಆದಷ್ಟು ಈ ಕ್ಷೇತ್ರದ ಇನ್ನೂ ತುಂಬ ಕೆಲಸ ಕಾರ್ಯಗಳು ನಡೀಲಿಕ್ಕುಂಟು. ಅದಕ್ಕೆಲ್ಲರೂ ಈ ಪರಿಸರದ ಎಲ್ಲ ಯುವಕರು ಈ ಕ್ಷೇತ್ರದ ಸೇವಾ ಸಮಿತಿಯಲ್ಲಿ ಸೇರಿಕೊಂಡು, ವಿಶೇಷವಾಗಿ ಈ ಅತ್ತಾವರದಲ್ಲಿ 114 ವರ್ಷ ಮೊಸರು ಕುಡಿಕೆ ಉತ್ಸವ ನಡೀತಾ ಉಂಟು. ಅದರಲ್ಲಿ ಕೂಡ ಹಾಗೆ ಹಳಬರೇ ಒಂದು 4 ಜನ ಕೆಲಸ ಮಾಡುವವರಿದ್ದಾರೆ. ಹೊಸಬರು ಯಾರು ಸದಸ್ಯರಾಗುವುದಿಲ್ಲ ಅದರಲ್ಲಿ. ಈ ಸಲ ಸ್ವಲ್ಪ ಗೊಂದಲ ಕೂಡ ಆಯಿತು. ಅದು ಹಾಗೆ ಆಗಬೇಕಿತ್ತು, ಹೀಗೆ ಆಗಬೇಕಿತ್ತು, ಮಡಿಕೆ ಕಟ್ಟುವುದರಲ್ಲಿ ಎಲ್ಲದರಲ್ಲಿ ಕಾಂಟ್ರವರ್ಸಲ್ ಮಾಡಿಕೊಂಡು ಈ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ತಪ್ಪು. ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಹೆಗಲಿಗೆ ಹೆಗಲು ಕೊಟ್ಟು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗಬೇಕು. ದಯವಿಟ್ಟು ಎಲ್ಲ ಯುವಕರಿಗೆ ನಾನು ಕರೆ ಕೊಡ್ತೇನೆ ಈ ವೇದಿಕೆಯಿಂದ ಸದಸ್ಯರಾಗಿ, ಸಾರ್ವಜನಿಕ ಕೃಷ್ಣಾಷ್ಟಮಿ ಸಮಿತಿಗೆ ಸದಸ್ಯರಾಗಿ, ಚಕ್ರಪಾಣಿ ಸೇವಾ ಸಮಿತಿಗೆ ಸದಸ್ಯರಾಗಿ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸಿದ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಯುವ ಶಕ್ತಿಗಳು ಸಂಘಟನೆಗಳ ಮೂಲಕ ಸೇರಿಕೊಂಡು ಈ ಒಂದು ಧಾರ್ಮಿಕ ಉತ್ಸವ, ಧಾರ್ಮಿಕ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಬೇಕಾದ ಅವಶ್ಯಕತೆ ಎಂಬುದನ್ನು ಮನವರಿಕೆ ಮಾಡಿದ್ದಾರೆ. ದಯವಿಟ್ಟು ಅದನ್ನು ಎಲ್ಲರೂ ಯುವ ಶಕ್ತಿಗಳು ಯುವ ಮನಸ್ಸನ್ನು ಹೊಂದಿಕೊಂಡು ಈ ಒಂದು ಸಂಘಟನೆಯಲ್ಲಿ ಸೇರಬೇಕು ಅಂತ ಹೇಳಿಕೊಂಡು, ಈ ಒಂದು ಕ್ಷೇತ್ರದ ಆವರಣದಲ್ಲಿ ನಿತ್ಯವೂ ನೃತ್ಯಗಳ ಮೂಲಕ ಶ್ರೀ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರವನ್ನು ಸ್ಥಾಪಿಸಿ ನಾಟ್ಯ ಕಲಾ ರತ್ನರಾದ ವಿದ್ವಾನ್ ಶ್ರೀ ಸುರೇಶ್ ಅತ್ತಾವರ್ ಅವರ ಕಾರ್ಯಕ್ರಮಗಳು ನಡೀತಾ ಇದೆ. ಅವರಿಗೂ ಅವರ ಎಲ್ಲ ಪ್ರತಿಭಾವಂತ ಮಕ್ಕಳಿಗೂ ಅಭಿನಂದಿಸಿಕೊಂಡು ದಯವಿಟ್ಟು ಶ್ರೀ ಸುರೇಶ್ ಅತ್ತಾವರ್ ಅವರು ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ತ್ರಿನೇತ್ರ ಕನ್ನಡ ನೃತ್ಯ ರೂಪಕ ಇದೆ.
ರಚನೆ ಲಯನ್ ಕದ್ರಿನವನೀತ್ ಶೆಟ್ಟಿ, ವಿದ್ವಾನ್ ಸುರೇಶ್ ಅತ್ತವರ ಮಾರ್ಗದರ್ಶನ ಮತ್ತು ನೃತ್ಯ ಶಿಕ್ಷಣದಿಂದ ನಡೆಯುವಂಥ ಕಾರ್ಯಕ್ರಮ. ಬಹುಮಾನ ವಿತರಣಾ ಕಾರ್ಯಕ್ರಮ ಇಂದು ಬೆಳಿಗ್ಗೆ ಪುಟಾಣಿ ಮಕ್ಕಳಿಗೆ 1ರಿಂದ 10ನೇ ತರಗತಿಯವರೆಗಿನ ಮಕ್ಕಳಿಗೆ ಗಣೇಶನ ಚಿತ್ರ ಬಿಡಿಸುವ ಸ್ಪರ್ಧೆ ನಡೆದಿದೆ. ಅದರಲ್ಲಿ ವಿಜೇತರಾದ ಮಕ್ಕಳು ದಯವಿಟ್ಟು ಆದಷ್ಟು ಬೇಗನೆ ವೇದಿಕೆಗೆ ಬಂದು ತಮ್ಮ ಬಹುಮಾನವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಅದನ್ನು ಸಮಿತಿಯ ಸಂಘಟನಾ ಕಾರ್ಯದರ್ಶಿಗಳಾದ ಶ್ರೀ ಮೋಹನ್ ದಾಸ್ ಕೊಟ್ಟಾರಿ ಅವರು ವಿವರಣೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಗ್ರಾಮದ ಅಧಿಪತಿಯಾದ ಶ್ರೀಕೃಷ್ಣನಿಗೆ ವಂದಿಸುತ್ತಾ ಹಾಗೂ ವೇದಿಕೆಯ ಮೇಲಿರುವ ಗಣ್ಯರಿಗೆ ವಂದಿಸುತ್ತಾ ಹಾಗೆ ವೇದಿಕೆಯ ಮುಂದೆ ಇರುವ ಹಿರಿಯರಿಗೂ ಹಾಗೂ ಮಕ್ಕಳಿಗೂ ಮಕ್ಕಳ ತಾಯಂದಿರಿಗೂ ವಂದಿಸುತ್ತಾ ಇಂದು ಬೆಳಿಗ್ಗೆ ನಡೆದ ಗಣೇಶೋತ್ಸವದ ಪ್ರಯುಕ್ತ ನಡೆದ ಡ್ರಾಯಿಂಗ್ ಗಣೇಶನ ಚಿತ್ರ ಬಿಡಿಸುವ ಸ್ಪರ್ಧೆಯ ಬಹುಮಾನ ವಿಜೇತರು ಆದಷ್ಟು ಬೇಗನೆ ವೇದಿಕೆ ಬಂದು ಬಹುಮಾನವನ್ನು ತೆಗೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮೊದಲಿಗೆ ವಿಶೇಷ ವಿಭಾಗ LKG ಇಂದ UKG ವರೆಗೆ ಈ ಬಹುಮಾನವನ್ನು ಶ್ರೀ JV ಶೆಟ್ಟಿ ನಿವೃತ್ತ ಸೀನಿಯರ್ ಮ್ಯಾನೇಜರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರಥಮ ರಿದ್ವಿಕ್ ಸನ್ ಆಫ್ ಮನೋಜ್ ಅತ್ತಾವರ. ಮಕ್ಕಳಿಗೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ರಿದ್ವಿಕ್. ದ್ವಿತೀಯ ಸಾತ್ವಿ. ಮಾಸ್ಟರ್ ಫಸ್ಟ್ ರಿದ್ವಿಕ್, ಸೆಕೆಂಡ್ ಸಾತ್ವಿ. ಡಾಟರ್ ಆಫ್ ಮಲ್ಲಿಕಾ ಲಲೇಶ್ ಹತ್ತಾವರ. ಲಲೇಶ್ನವರ ಪುತ್ರಿ. ತೃತೀಯ ವಿಭು ಸನ್ ಆಫ್ ಅರವಿಂದ್ ಕುಮಾರ್ ಹತ್ತಾವರ. ವಿಭು ಬಹುಮಾನ ವಿಜೇತರ ಆದಷ್ಟು ಬೇಗ ವೇದಿಕೆಗೆ ಬರಬೇಕು. ತಗೊಳ್ಳಿ. ವಿಭಾಗ 1ರಿಂದ 3ನೇ ತರಗತಿವರೆಗೆ ಪ್ರಥಮ ದೇವಿಶ್ರೀ ಡಾಟರ್ ಆಫ್ ಅಮೃತೇಶ್ ಹತ್ತಾವರ ಕೆನರಾ ಶಾಲೆ ಉರುವ. ದ್ವಿತೀಯ ಆರ್ಯನ್ ಸನ್ ಆಫ್ ಬಾಲಕೃಷ್ಣ ಜೆರೋಸ ಶಾಲೆ. ದ್ವಿತೀಯ ಆರ್ಯನ್. ಇಲ್ಲ. ಧನ್ಯವಾದಗಳು ಶ್ರೀ JV ಶೆಟ್ಟಿ ಅವರೇ. ಇನ್ನು ಮುಂದಿನ ಬಹುಮಾನವನ್ನು ಶ್ರೀ ಅನಿಲ್ ದಾಸ್ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತೃತೀಯ ಕೃತಿ ಸಾಲ್ಯನ್ ಡಾಟರ್ ಆಫ್ ಸುರೇಶ್ ಕೋಟ್ಯಾನ್ ಸೇಂಟ್ ಮೇರೀಸ್ ಶಾಲೆ. ಇದರಲ್ಲಿ ಪ್ರೋತ್ಸಾಹಕ ಬಹುಮಾನ ಸಮೀಕ್ಷಾ ಡಾಟರ್ ಆಫ್ ಗೋಪಾಲಕೃಷ್ಣ ಕಾರ್ಮೆಲ್ ಸ್ಕೂಲ್. ಇನ್ನೊಂದು ಪ್ರೋತ್ಸಾಹಕ ಬಹುಮಾನ ಅಚಲ್ ಸನ್ ಆಫ್ ಅನುಜ್ ಸೂಟರ್ಪೇಟೆ ಸರ್ಕಾರಿ ಶಾಲೆ ಸೂಟರ್ಪೇಟೆ. ಅಚಲ್. ಇನ್ನೊಂದು ಪ್ರೋತ್ಸಾಹಕ ಬಹುಮಾನ ಆದ್ಯ ಡಾಟರ್ ಆಫ್ ಪ್ರತಾಪ್ ಶಾರದಾ ಶಾಲೆ ಅತ್ತಾವರ. ಆದ್ಯ. ಧನ್ಯವಾದಗಳು ಲಯನ್ ಅನಿಲ್ ದಾಸ್ ರವರೇ. ಇನ್ನು ಮುಂದಿನ ಬಹುಮಾನವನ್ನು ಶ್ರೀ ಅಶ್ವಿನ್ ಕುಮಾರ್ ಇವರು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಭಾಗ 2 4ರಿಂದ 5ನೇ ತರಗತಿವರೆಗೆ ಪ್ರಥಮ ನಿಖಿತಾ ಡಾಟರ್ ಆಫ್ ಜನಾರ್ದನ್ ಬಾಬುಗುಡ್ಡ ಸರೋಜಿನಿ ಕುಶ ಶಾಲೆ. ದ್ವಿತೀಯ ಅಮಿತ್ ಗುಪ್ತಾ ಸನ್ ಆಫ್ ಉಮೇಶ್ ಚಂದ್ರ ಗುಪ್ತಾ ಕಾಪ್ರಿಗುಡ್ಡ ಸರೋಜಿನಿ ಕುಶ ಶಾಲೆ. ತೃತೀಯ ಲಿಖಿತಾ ಡಾಟರ್ ಆಫ್ ಜಯೇಶ್ ಜಪ್ಪು ಸೈಂಟ್ ಜೆರೋಸಾ. ಇದರಲ್ಲಿ ಪ್ರೋತ್ಸಾಹಕ ಬಹುಮಾನ ರಿಧಿ ಡಾಟರ್ ಆಫ್ ಭಾನುಪ್ರಕಾಶ್ ಕೇಂದ್ರೀಯ ವಿದ್ಯಾಲಯ. ರಿಧಿ. ಇಲ್ಲ. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ಇನ್ನು ಮುಂದಿನ ಬಹುಮಾನವನ್ನು ಶ್ರೀ ಚಂದ್ರನಾಥ್ ಅತ್ತವರು ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ವಿಭಾಗ 3 6ರಿಂದ 7ನೇ ತರಗತಿವರೆಗೆ ಪ್ರಥಮ ದೀಪ್ತಿ, ಡಾಟರ್ ಆಫ್ ರಾಧಾಕೃಷ್ಣ, ಸೈಂಟ್ ರೇಟಾ, ಬೋಳಾರ್. ದೀಪ್ತಿ. ದ್ವಿತೀಯ ಸೋನಾಲಿ, ಡಾಟರ್ ಆಫ್ ಸಂತೋಷ್, ಉರ್ವ, ಕೊಂಚಾಡಿ. ತೃತೀಯ ಮೌಷ್ಮಿ, ಡಾಟರ್ ಆಫ್ ಸುಬ್ರಹ್ಮಣ್ಯ, ಕಾರ್ಮೆಲ್ ಸ್ಕೂಲ್, ಪಾಂಡೇಶ್ವರ. ಇದರಲ್ಲಿ ಪ್ರೋತ್ಸಾಹಕ ಬಹುಮಾನ ಶ್ರದ್ಧಾ, ಡಾಟರ್ ಆಫ್ ದೀಪಕ್, ಸೈಂಟ್ ಆಗ್ನೆಸ್, ಜಪ್ಪಿನಮೊಗರು. ಧನ್ಯವಾದಗಳು ಚಂದ್ರನಾಥ್ ಅವರೇ. ಇನ್ನು ಮುಂದಿನ ಬಹುಮಾನವನ್ನು ದೇವಸ್ಥಾನದ ಅಧ್ಯಕ್ಷರಾದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ಇವರು ನೀಡಬೇಕಾಗಿ ಕೇಳ್ಕೊಳ್ತೇವೆ. ವಿಭಾಗ 4 8ರಿಂದ 10ನೇ ತರಗತಿವರೆಗೆ ಪ್ರಥಮ ಅನ್ವಿತ್, ಸನ್ ಆಫ್ ಹರೀಶ್, ಕೆನ್ರ, ಸುರತ್ಕಲ್. ದ್ವಿತೀಯ ಬಹುಮಾನ ಆಕಾಶ್, ಸನ್ ಆಫ್ ಉಮೇಶ್, ಸರೋಜಿನಿ ಕುಶಶಾಲೆ, ಮೇಲಿನ ಮಗರು. ಧನ್ಯವಾದಗಳು ಅನಿಲ್ ಕುಮಾರ್ ಅವರೇ. ಇನ್ನು ಮುಂದಿನ ಬಹುಮಾನವನ್ನು ಶ್ರೀಯುತ ಧರ್ಮಣ್ಣ ನಾಯ್ಕ್ ಇವರು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತೃತೀಯ ಕಾರ್ತಿಕ್, ಸನ್ ಆಫ್ ದಿನೇಶ್, ರಾಮಕೃಷ್ಣ ಶಾಲೆ, ಕಂಕನಾಡಿ. ಇದರಲ್ಲಿ ಪ್ರೋತ್ಸಾಹಕ ಬಹುಮಾನ ಯಶಸ್ವಿ, ಸನ್ ಆಫ್ ಮಂಜುನಾಥ್, ಸೈಂಟ್ ಆಗ್ನೆಸ್, ಮಂಜುನಾಥ್. ಇಲ್ಲ, ಇಲ್ಲಿಗೆ ಬಹುಮಾನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು ಧರ್ಮಣ್ಣ ನಾಯ್ಕ್ ಅವರು. ಕಾರ್ಯಕ್ರಮಕ್ಕೆ ಮುಕ್ತಾಯ ರೂಪದಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸುವವರು ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯವರಾದ ಶ್ರೀ ಲಲ್ಲೇಶ್. ಚಕ್ರಪಾಣಿ ಸೇವಾ ಸಮಿತಿ ರಿಜಿಸ್ಟರ್ ಅತ್ತವಾರ ಇದರ ಆಶ್ರಯದಲ್ಲಿ 33ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಅಂಗವಾಗಿ ಧಾರ್ಮಿಕ ಸಭಾ ಕಾರ್ಯಕ್ರಮವು ಈ ವೇದಿಕೆಯಲ್ಲಿದೀಗ ಸಂಪನ್ನಗೊಂಡಿದೆ. ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಸೇವಾ ಸಮಿತಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಗೋಪಾಲಕೃಷ್ಣ ಕೋಟ್ಯಾನ್ ಇವರಿಗೆ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮ ಪ್ರೀತಿಯ ಕರೆಯ ಮೇರೆಗೆ ಅತಿಥಿಗಳಾಗಿ ಆಗಮಿಸಿ ಆತಿಥ್ಯವನ್ನು ಸ್ವೀಕರಿಸಿದಂಥ ಶ್ರೀಯುತ ಚಂದ್ರನಾಥ್ ಅತ್ತವಾರ, ಮೋಕ್ತೇಶ್ವರರು, ಶ್ರೀ ಸೂರ್ಯನಾರಾಯಣ ದೇವಸ್ಥಾನ ಮರಳಿ ಇವರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಇನ್ನೋರು ಅತಿಥಿಗಳು ಲಯನ್ ಅನಿಲ್ ದಾಸ್, ಆಡಳಿತ ನಿರ್ದೇಶಕರು, ದಾಸ್ ಪ್ರಮೋಷನ್ಸ್, ಕಂಕನಾಡಿ ಇವರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತ JV ಶೆಟ್ಟಿ, ನಿವೃತ್ತ ಸೀನಿಯರ್ ಮ್ಯಾನೇಜರ್, ಕೆನರಾ ಬ್ಯಾಂಕ್ ಮತ್ತು ಯೋಗ ಗುರುಗಳು, ಇವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇವರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಶ್ರೀಯುತ ಅಶ್ವಿನ್ ಕುಮಾರ್, ಸಿವಿಲ್ ಇಂಜಿನಿಯರ್, ಮಂಗಳೂರು, ಇವರಿಗೂ ಕೂಡ ಕ್ಷೇತ್ರದ ಪರವಾಗಿ ಅನಂತ ವಂದನೆಗಳು. ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಅನಿಲ್ ಕುಮಾರ್ ಅತ್ತವಾರ, ಇವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಉಪಸ್ಥಿತರಿದ್ದರು. ಇವರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕ್ಷೇತ್ರದ ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿರುವಂಥ ಶ್ರೀಯುತ B ಧರ್ಮಣ್ಣ ನಾಯ್ಕ್, ಇವರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಸಭಾ ಕಾರ್ಯಕ್ರಮದ ನಂತರ ಈ ವೇದಿಕೆಯಲ್ಲಿ ತ್ರಿನೇತ್ರ ಚರಿತ್ರೆ ಕನ್ನಡ ನೃತ್ಯ ರೂಪಕವನ್ನು ಪ್ರಸ್ತುತಪಡಿಸುವ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರದ ನಿರ್ದೇಶಕರಾದ ವಿದ್ವಾನ್ ಸುರೇಶ್ ಅತ್ತಾವರ ಮತ್ತು ಇವರೆಲ್ಲ ಶಿಷ್ಯ ವೃಂದದವರಿಗೂ ಧನ್ಯವಾದಗಳು. ಕ್ಷೇತ್ರದ ಉತ್ಸವದ ಸಂದರ್ಭದಲ್ಲಿ ವಿದ್ಯುತ್ ದೀಪಾಲಂಕಾರ ಮತ್ತು ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡುತ್ತಿರುವವರು ಶ್ರೀಯುತ ಜೀವನ್ ದಾಸ್, ಮಾಲಕರು, ದಾಸ್ ಎಲೆಕ್ಟ್ರಿಕಲ್ಸ್, ಇವರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಛಾಯಾಚಿತ್ರೀಕರಣವನ್ನು ನಡೆಸಿರುವವರು ಶ್ರೀಯುತ ಬಾಲಕೃಷ್ಣ ಕುಂದರ್, ಸುಪ್ರಿ ಸ್ಟುಡಿಯೋ, ಇವರಿಗೂ ಕೂಡ ಧನ್ಯವಾದಗಳು. ಕಾರ್ಯಕ್ರಮದ ವಿಡಿಯೋ ಚಿತ್ರೀಕರಣ ನಡೆಸಿರುವವರು ಶ್ರೀಯುತ ಗುರುಪ್ರಸಾದ್ ಅತ್ತಾವರ ಮತ್ತು ಇವರ ತಂಡದವರು, ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಶ್ರೀ ಗಣೇಶ ದೇವರ ಮಂಟಪ ಮತ್ತು ಅಲಂಕಾರವನ್ನು ಮಾಡಿದವರು ಶ್ರೀಯುತ ಭರತ್, ರಂಗೋಲಿ ಅರೇಂಜರ್ಸ್, ಇವರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಚಪ್ಪರದ ವ್ಯವಸ್ಥೆಯನ್ನು ಮಾಡಿರುವವರು ಶ್ರೀಯುತ ಸದಾಶಿವ ಪಾಂಡೇಶ್ವರ, ಸಿಂಚನ ಅರೇಂಜರ್ಸ್, ಇವರಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳು.
ಅದೇ ರೀತಿ ಈ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ನಿರಂತರವಾಗಿ ಹಲವಾರು ವರ್ಷಗಳೊಂದಿಗೆ ನಮ್ಮೊಂದಿಗೆ ದುಡಿಯುತ್ತಿರುವ ಸ್ಥಳೀಯ ಸಂಘ ಸಂಸ್ಥೆಗಳಾದ NV ಫ್ರೆಂಡ್ಸ್, ಓಂ ಸಾಯಿ ಫ್ರೆಂಡ್ಸ್, ಯಂಗ್ ಬಾಯ್ಸ್ ಮೇಲ್ನಮಗರು, ನ್ಯೂ ರೋಡ್ ಫ್ರೆಂಡ್ಸ್, ವಿಶ್ವಹಿಂದೂ ಪರಿಷತ್ ಮತ್ತು ಭಜರಂಗ ದಳ ಚಕ್ರಪಾಣಿ ಶಾಖೆ, ಮೇಲ್ನಮಗರ್ ಯಂಗ್ಸ್ಟರ್ಸ್, ಮೇಲ್ನಮಗರ್ ಫ್ರೆಂಡ್ಸ್ ಸರ್ಕಲ್ ಇದರ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಈ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಯುತ ಆನಂದ್ ಗಿರಿಯವರಿಗೂ ಕೂಡ ಸೇವಾ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಚಕ್ರಪಾಣಿ ಗೋಪಿನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಸಮಿತಿಯ ಸದಸ್ಯರಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳು. ಕ್ಷೇತ್ರದ ಅರ್ಚಕ ವೃಂದದವರೆಲ್ಲರಿಗೂ, ಅದೇ ರೀತಿ ಸೇವಾ ಸಮಿತಿಯ ಸದಸ್ಯರು ಮತ್ತು ಮಹಿಳಾ ಮಂಡಳಿಯ ಸದಸ್ಯರೆಲ್ಲರಿಗೂ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ದುಡಿಯುತ್ತಿರುವ ಎಲ್ಲ ಬಂಧುಗಳಿಗೂ ಸೇವಾ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತಿದ್ದೇವೆ. ಧನ್ಯವಾದಗಳು. ರಾವಣೇಶ್ವರನು ಮಾತೆಯ ಪೂಜೆಗೆ ಆತ್ಮಲಿಂಗವನು ತರಲೆಂದು, ರಾವಣೇಶ್ವರನು ಮಾತೆಯ ಪೂಜೆಗೆ ಆತ್ಮಲಿಂಗವನು ತರಲೆಂದು ಕೈಲಾಸ ಗಡಿಯಲ್ಲಿ ಕುಳಿತು ಪ್ರಾರ್ಥಿಸಿದ ಪರಮದಯಾಳು ಪರೇಶನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಚಂದ್ರಶೇಖರ 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 ಪಾಹಿ ಮಾಂ, ಚಂದ್ರಶೇಖರ 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 ರಕ್ಷ ಮಾಂ. ಸಕಲ ವೇದ ವಿಧ ಭಕ್ತಾಗ್ರೇಸರ ರಾವಣನು ತಿಸಿದ ಶಿವನನ್ನು, ಭಕ್ತರ ಭಕ್ತನು ಸರ್ವಶಕ್ತನ ಪರಶಿವನೊಲಿದನು ಕ್ಷಣದಲ್ಲಿ. ನೀಡಿದ ವರವನು ರಾವಣಗೆ ಆತ್ಮಲಿಂಗವನೆ ಬೇಡಿದ ಭಕ್ತನ ಕೋರಿಕೆ ಸಲ್ಲಿಸಿದ ಮುದದಿಂದ. ಪ್ರಳಯವೇ ಘಟಿಸುವುದೆನ್ನುತ್ತ ಭಯದಲ್ಲಿ ಸುರಕುಲ ತತ್ತರಗೊಳ್ಳುತ್ತಿರೇ. ನಾರದ ನೀಡಿದ ಸಲಹೆ ಕೇಳಿ ಗಣಪತಿ ಓಡಿದ ಭೂತಳಕ್ಕೆ. ಸಂಜೆ ಸಮೀಪಿಸಿ ಅರ್ಘ್ಯ ನೀಡಲು ರಾವಣ ಕಾತರಗೊಂಡಿರಲು, ಲಿಂಗವ ಧರೆಯಲ್ಲಿ ಇರಿಸದಂತಹ ಧರ್ಮ ಸಂಕಟವು ಕಾಡಿರಲು, ಸಮಯಕ್ಕೆ ಒದಗಿದ ಬ್ರಹ್ಮಚಾರಿ ಆ ಗಣಪತಿ ರಾವಣನೆದುರಲ್ಲಿ. ಅಯ್ಯ ಬಟುವೆ ಈ ಲಿಂಗವ ಹಿಡಿದಿರು ಎನ್ನುತ್ತ ಬೇಡಿದ ರಾವಣನು.
ಕರೆಯುವುದೆಂದು ಬರದಿರಲಿಂಗವು ಧರೆ ಪಾಲೆಂದು ಗಣಪತಿ ಅರುಹಿದ ಕಟ್ಟಳೆಯ ರಾವಣ ತೂಗಿದ ತಲೆಯ ಗಣಪತಿ ಅರುಹಿದ ಕಟ್ಟಳೆಯ ರಾವಣ ತೂಗಿದ ತಲೆಯ तत्सवितुर्वरेण्यं भर्गो देवस्य धियो यो नः प्रचोदयात् भुवस्सुवः ॐ तत्सवितुर्वरेण्यं देवस्य धीमहि धियो यो नः प्रचोदयात् ಅರ್ಘ್ಯವ ಕೊಡುತಿಹ ಸಮಯವ ನೋಡಿ ಗಣಪತಿ ಕರೆದನು ರಾವಣನ ಬರಲಾಗದೆ ರಾವಣ ಮಿಡುಕಿದನು ಲಿಂಗವು ಧರೆಯನು ಸೇರಿತು ಮಾಡಿದ ಕಾರ್ಯಕ್ಕೆ ರೋಷಾವೇಶದಿ ಹುಟ್ಟಿದನು ರಾವಣೇಶ್ವರನು ಗಣಪತಿ ಶಿರವನು ಮುಷ್ಟಿಯಿಂದ ಗುದ್ದಿದನು ಗಣಪತಿ ಮಾಡಿದ ಘನ ಕಾರ್ಯವನ್ನು ಲೋಕವೆಲ್ಲ ಕೊಂಡಾಡಿತು ದೇವಲೋಕವೇ ಹೂಮಳೆಗರೆಯಿತು ಹರುಷದ ಹೊನಲೆ ಹರಿಯಿತು ಗಣಪತಿ ಮಾಡಿದ ಘನ ಕಾರ್ಯವನ್ನು ಲೋಕವೆಲ್ಲ ಕೊಂಡಾಡಿತು ದೇವಲೋಕವೇ ಹೂಮಳೆಗರೆಯಿತು ಹರುಷದ ಹೊನಲೆ ಹರಿಯಿತು ಮನೋರಥನಾಗಿ ರಾವಣನು ಭೂಗತಲಿಂಗವನೆತ್ತುತ್ತಿರೆ ಸೋತು ಬಿಸುಟನು ದೆಸೆ ದಿಸೆಯಲ್ಲಿ ವಸ್ತ್ರ ಸಂಪುಟವ ದಾರವನು ಉದ್ಭವಿಸಿತು ಒಡನೊಡನೆಯೇ ಅಲ್ಲಿ ಅದ್ಭುತ ಲಿಂಗಗಳೈದು ಯಜ್ಞೇಶ್ವರ ಗುಣವಂತೇಶ್ವರ ಮುರುಡೇಶ್ವರ ಕಾಳೇಶ್ವರ ಮಹಾಬಲೇಶ್ವರ ನಮಸ್ತ್ರಿಶಿರತೆ ತುಭ್ಯಂ ಭವರೋಗ ಭಯಚ್ಛಿದೆ ಗೋಕರ್ಣ ಕ್ಷೇತ್ರವಾಸಾಯ ಮಹಾಬಲ ನಮೋ ನಮಃ. ಪರಶುರಾಮರು 21 ಬಾರಿ ಭೂಪ್ರದಕ್ಷಿಣೆ ಮಾಡಿ ಉನ್ಮತ್ತ ರಾಜರ ನಾಶಗೈದ ಯಜ್ಞನಾರಾಯಣನನ್ನು ಸಂತುಷ್ಟಿಗೊಳಿಸುತ್ತಿದ್ದಾರೆ. ಮಾತೃಹತ್ಯಾ ದೋಷ ನಿವೃತ್ತಿಗಾಗಿ ತಾನು ಸಂಕಲ್ಪಿಸಿದ ಯಾಗವನ್ನು ಪೂರ್ತಿಗೊಳಿಸಿ ಕದಳಿ ವನಪ್ರದೇಶದ ಮೇಲ್ಭಾಗದಲ್ಲಿ ಶಿವಾನುಗ್ರಹಕ್ಕಾಗಿ ಪ್ರಾರ್ಥಿಸುತ್ತಿದ್ದಾರೆ. ಹರಶಂಭೋ ಮಹಾದೇವ, ಶ್ರೀ ಗುರು ದತ್ತಾತ್ರೇಯರ ಪ್ರೇರಣೆಯಂತೆ ಗಂಡು ಕೊಡಲಿಯನ್ನು ಬೀಸಿ ಸಮುದ್ರವನ್ನು ಹಿಮ್ಮೆಟ್ಟಿಸಿ ಸೃಜಿಸಿದ ಭೂಮಿಯಲ್ಲಿ ಯಾಗನಿರತನಾಗಿದ್ದೇನೆ. ಕದಳಿ ವನದಿಂದ ಆವೃತವಾದ ಈ ಸ್ಥಳ ಮುಂದೆ ಪುರಾಣ ಪುಣ್ಯಕ್ಷೇತ್ರವಾಗಬೇಕೆಂಬ ನನ್ನ ಬಯಕೆ. ಮುಕ್ಕಣ್ಣೇಶ್ವರ, ಶಂಕರ, ಪರಮೇಶ್ವರ ದರ್ಶನ ಭಾಗ್ಯವನ್ನು ನೀಡಿ ಹರಸು ದೇವ ಹರಸು.
ರಾಮ, ಭಾರ್ಗವರಾಮ, ನಿನ್ನ ತಪೋ ಸಾಧನೆಗೆ ಮೆಚ್ಚಿದ್ದೇನೆ. ಕದಳಿ ವನ ಮಧ್ಯೆ ನಿಜ ರೂಪದಲ್ಲಿ ನಿನಗೆ ಕಾಣಿಸಿಕೊಂಡ ಈ ಸ್ಥಳ ಮುಂದೆ ಕದಳಿ ಕ್ಷೇತ್ರವಾಗಿ ಲೋಕವಿಖ್ಯಾತಿ ಪಡೆಯುತ್ತದೆ. ಕಾಲಾಂತರದಲ್ಲಿ ಕದಳೀಂದ್ರನಾಥನಾದ ನಾನು ಮತ್ತೊಂದು ಹೆಸರಿನಿಂದ ಈ ಕ್ಷೇತ್ರದಲ್ಲಿ ಇನ್ನೊಂದು ಸ್ವರೂಪದಲ್ಲಿ ಶ್ರೀ ವಿಷ್ಣು ಅಂಶ ಸಂಜಾತ ಸಾಧಕ ಯೋಗಿಗೆ ಕಾಣಿಸಿಕೊಳ್ಳುವವನಿದ್ದೇನೆ. ನೀನು ಯಾಗ ಯಜ್ಞಾದಿಗಳನ್ನು ಮಾಡಿದ ಈ ಹೋಮಕುಂಡದ ಅಗ್ನಿಯು ಆರದಿರಲಿ. ಈ ಕುಂಡದ ಭಸ್ಮ ಪ್ರಸಾದವು ಸಂಜೀವಿನಿಯಂತೆ ಫಲದಾಯಕವಾಗಲಿ. ತಥಾಸ್ತಥಾಸ್ತು. ಮಹಾಗುರು ಮತ್ಸ್ಯೇಂದ್ರನಾಥರು ಕದಳಿ ಕ್ಷೇತ್ರಕ್ಕೆ ಶಿಷ್ಯರಾದ ಗೋರಕ್ಷನಾಥ ಚೌರಂಗಿನಾಥರೊಂದಿಗೆ ಬರುತ್ತಿದ್ದಾರೆ. ಗೋರಕ, ಅಂದು ನಾನು ನಿನಗೆ ಕೊಟ್ಟಿದ್ದ ಆ ಜೋಳಿಗೆಯನ್ನು ಇತ್ತ ಕೊಡು. ಸ್ವೀಕರಿಸಿ ಗುರುದೇವ. ಗೋರಕ, ಈ ಜೋಳಿಗೆ ಬರಿದಾಗಿದೆ. ಈ ಜೋಳಿಗೆಯಲ್ಲಿ ನಾನಿಟ್ಟಿದ್ದ ವಸ್ತುಗಳನ್ನು ಏನು ಮಾಡಿದೆ ಹೇಳು. ಜೋಳಿಗೆಯೊಳಗಿದ್ದ ವಸ್ತು ಕಲ್ಲು ಎಂದು ತಿಳಿದು ದಾರಿಯಲ್ಲಿ ಬರುವಾಗ ಕಣಿವೆಗೆ ಎಸೆದು ಬಿಟ್ಟೆ ಗುರುದೇವ. ಏನಂದೆ? ಧರ್ಮ ಕಾರ್ಯದ ವಿನಿಯೋಗಕ್ಕಾಗಿ ಜಾಗ್ರತೆಯಿಂದ ಸಂಗ್ರಹಿಸಿಟ್ಟಿದ್ದ ಚಿನ್ನದ ಗಟ್ಟಿಯನ್ನು ಕಲ್ಲು ಎಂದು ಎಸೆದು ಬಿಟ್ಟೆಯಾ? ಗೋರಕ, ಯಾಕೆ ಹೀಗೆ ಮಾಡಿದೆ? ನೀನು ನನ್ನನ್ನು ಬಿಕಾರಿಯನ್ನಾಗಿ ಮಾಡಿದೆ. ನನ್ನ ಚಿನ್ನ, ನನ್ನ ಸೌಭಾಗ್ಯ. ಗುರುನಾಥ, ಈ ದುಡ್ಡು, ಚಿನ್ನ, ಬೆಳ್ಳಿ, ರತ್ನಾಭರಣಗಳು, ಈ ಅಧಿಕಾರ ಇವೆಲ್ಲವನ್ನು ಕಸವೆಂದು ಅರಿತು ಬಾಳಬೇಕೆಂದು ಬೋಧಿಸಿದವರು ತಾವಲ್ಲವೇ ಗುರುದೇವ. ಜೋಳಿಗೆಯೊಳಗಿದ್ದದ್ದು ಬರೀ ಕಲ್ಲೆಂದು ತಿಳಿದು ಎಸೆದು ಬಿಟ್ಟೆ. ತಪ್ಪಾಯ್ತೇ ಗುರುದೇವ. ಗೋರಕ, ಸ್ತ್ರೀ ರಾಜ್ಯದ ರಾಣಿ ಮೈನಾಕಿನಿಯು ನಾನು ನಡೆಸಬೇಕಾದ ಸಂತ ಸಮಾವೇಶದ ಸಮಾರಾಧನೆಯ ಖರ್ಚಿಗಾಗಿ ಕಾದಿರಿಸಿದ ಬಂಗಾರದ ಗಟ್ಟಿಗಳು ಅವು. ಎಸೆದು ಬಿಟ್ಟೆಯಾ? ಹೋಗು ಹೋಗು, ಎಲ್ಲಿ ಆ ಬಂಗಾರವನ್ನು ಎಸೆದೆಯಾ ಅಲ್ಲಿಗೆ ಹೋಗಿ ಅದನ್ನು ಹುಡುಕಿ ತಂದುಕೊಡು. ಹೊರಡು. ಗುರುನಾಥ, ತಮಗೆ ಚಿನ್ನ ಬೇಕಲ್ಲವೇ? ಈ ಕ್ಷಣದಲ್ಲೇ ಅದನ್ನು ನಾನು ಒದಗಿಸುತ್ತೇನೆ. ಆಶೀರ್ವದಿಸಿ ಗುರುದೇವ. ಜೈ ಗುರುನಾಥ, ಜೈ ಅಲಕ್ ನಿರಂಜನ್. ಗೋರಕ, ನಿನ್ನ ಪರೀಕ್ಷೆಗಾಗಿ ಪ್ರಲಾಪಿಸುವ ನಾಟಕ ಆಡಿದ ಪರಶುರಾಮರ ಸಾಧನ ಕ್ಷೇತ್ರವಾದ ಈ ಕದಳಿ ಕ್ಷೇತ್ರ ಮುಂದೆ ಸ್ವರ್ಣ ಕದಳಿ ಕ್ಷೇತ್ರವಾಗಿ ಮೆರೆಯಲಿ. ಸ್ವರ್ಣ ಕದಳಿ ಕ್ಷೇತ್ರವಾಗಿ ಮೆರೆಯಲಿ. ಕದಲಿ ವನದಲ್ಲಿ ಶ್ರೀ ಮಂಜುನಾಥ, ಕದಲಿ ವನದಲ್ಲಿ ಶ್ರೀ ಮಂಜುನಾಥ, ಪರಶುರಾಮನ ಸೃಷ್ಟಿಯ ಕ್ಷೇತ್ರ, ಪರಶುರಾಮನ ಸೃಷ್ಟಿಯ ಕ್ಷೇತ್ರ, ಕದಲಿ ವನದಲ್ಲಿ ಶ್ರೀ ಮಂಜುನಾಥ. ಜಪ ತಪ ಹೋಮ ನೇಮ ಪಡೆಯುವ ಕೀರ್ತಿ, ವೇದಶಾಸ್ತ್ರದ ಅವತಾರ ಮೂರ್ತಿ, ಮಾನವ ಧರ್ಮವ ಕಾಯೋ ಸಂಸ್ಕೃತಿ, ಭಕ್ತರ ಇಷ್ಟಕ್ಕೆ ನೀ ಪರಮಾತ್ಮ, ಕದಲಿ ವನದಲ್ಲಿ ಶ್ರೀ ಮಂಜುನಾಥ. ಯೋಗಿ ತಪಸ್ವಿಗಳು ನೆಲೆಸಿಹ ಈ ಭೂಮಿ, 7 ಕೊಳಗಳು ಎತ್ತರದಲ್ಲಿದೆ ಮಹಿಮೆ, ಶಿವ ಪುಷ್ಕರಣಿಯೇ ಪ್ರಸಿದ್ಧ ತೀರ್ಥ, ಪರಮ ಪಾವನ ಚರಣ ಪವಿತ್ರ, ಕದಲಿ ವನದಲ್ಲಿ ಶ್ರೀ ಮಂಜುನಾಥ.
ಪಂಚ ಪಾಂಡವರು ಕೊರೆದಿಹ ಈ ಗುಹೆ ನಾಥ ಪಂಥರ ಗುಡ್ಡದಲ್ಲಿರೇ ಮಠ ಜೋಗಿಯರಸರು ಮೆರೆಯುವಗೆ ಸ್ಥಳ ಭಕ್ತಿಯ ಸೇವೆಗೆ ಪುಣ್ಯದ ದೇಗುಲ ಕದಲೀವನದಲ್ಲಿ ಶ್ರೀ ಮಂಜುನಾಥ ಕದಲೀವನದಲ್ಲಿ ಶ್ರೀ ಮಂಜುನಾಥ ಪರಶುರಾಮನ ಸೃಷ್ಟಿಯ ಕ್ಷೇತ್ರ ಕದಲೀವನದಲ್ಲಿ ಶ್ರೀ ಮಂಜುನಾಥ ಪರಶುರಾಮನ ಸೃಷ್ಟಿಯ ಕ್ಷೇತ್ರ ಕದಲೀವನದಲ್ಲಿ ಶ್ರೀ ಮಂಜುನಾಥ. ಕದಳಿ ಕ್ಷೇತ್ರವು ಸ್ವರ್ಣ ಕದಳಿ ಕ್ಷೇತ್ರವಾಗಿ ಕಾಣಿಸುತ್ತಿದೆ. ಗೋರಕ್ಷನಾಥರ ಗುರುಭಕ್ತಿ ಸಾಧನೆಯ ಫಲವಾಗಿ ಕದಳಿ ಕ್ಷೇತ್ರ ಸುವರ್ಣಮಯವಾಗಿ ಗೋಚರಿಸುತ್ತಾ ಇದೆ. ಶ್ರೀ ಗುರು ಮತ್ಸ್ಯೇಂದ್ರನಾಥರು ತಮ್ಮ ಶಿಷ್ಯರೊಂದಿಗೆ ಕದಳಿ ಕ್ಷೇತ್ರದಲ್ಲಿ ಸಾಧಕರಾಗಿ ನಾಥ ಪಂಥ ಪ್ರಸಾರ ಮಾಡುತ್ತಿದ್ದಾರೆ. ಪರಶುರಾಮರಿಗೆ ನಿಜ ರೂಪದಲ್ಲಿ ಒಲಿದ ಶ್ರೀ ಪರಮೇಶ್ವರನನ್ನು ಪೂಜಿಸಲು ಶಿವಲಿಂಗ ಬೇಕು ಎಂದು ಯೋಚಿಸಿ ಶಿಷ್ಯ ಗೋರಖನನ್ನು ಕಾಶಿಗೆ ಕಳುಹಿಸುತ್ತಾರೆ. ಒಂದು ದಿನ ಮುಂಜಾನೆ ಕದಳಿ ವನ ಮಧ್ಯದಲ್ಲಿ ಮಂಜು ಕವಿದ ವಾತಾವರಣದಲ್ಲಿ ರಸಕೂಪದಲ್ಲಿ ಲಿಂಗ ರೂಪದಲ್ಲಿ ಶಿವನು ಕಾಣಿಸಿಕೊಳ್ಳುತ್ತಾನೆ. ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ. ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕರರಾರ ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ಆದಿನಾಥ್, ಮಂಜು ಕವಿದ ವಾತಾವರಣದಲ್ಲಿ ರಸಕೂಪದಿಂದ ಲಿಂಗರೂಪದಲ್ಲಿ ಎದ್ದು ಬಂದೆಯ ದೇವ. ಮಹದೇವ ಮಹದೇವ, ನೀನು ನನ್ನ ಒಡೆಯ, ನನ್ನ ನಾಥ, ನವನಾಥರ ನಾಥ, ಮಂಜುನಾಥ ಮಂಜುನಾಥ ಮಂಜುನಾಥ. ಓಂ ಶಿವಾಯ ನಮಃ. ಶ್ರೀ ಗುರು ಮತ್ಸ್ಯೇಂದ್ರರು ರಸಕೂಪದಿಂದ ಉದಿಸಿದ ಮಂಜುನಾಥನ ಪೂಜೆಯನ್ನು ಮಾಡುತ್ತಾ ದಿನ ಕೆಲವು ಕಳೆಯಿತು. ಓಂ ಪಿನಾಕಿನೇ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ವಾಮದೇವಾಯ ನಮಃ. ಗುರುದೇವ ಗುರುದೇವ, ತಮ್ಮ ಆಣತಿಯಂತೆ ಕಾಶಿಯಿಂದ ಶಿವಲಿಂಗವನ್ನು ತಂದಿದ್ದೇನೆ. ಗೋರಖ, ನಾನು ನನ್ನ ನಾಥನನ್ನು ಈ ಕದಳಿ ಕ್ಷೇತ್ರದಲ್ಲಿ ರಸಕೂಪದಲ್ಲಿ ಲಿಂಗರೂಪದಲ್ಲಿ ಕಂಡೆ ಮಗು. ನೋಡು, ನೋಡಿಲ್ಲಿ ನನ್ನೊಡೆಯ ಮಂಜುನಾಥ, ನನ್ನ ಆರಾಧ್ಯ ದೇವ ಮಂಜುನಾಥ. ಗುರುನಾಥ, ಹಾಗಿದ್ದರೆ ಈ ಶಿವಲಿಂಗ? ಎತ್ತರದಲ್ಲಿರುವ ಕೆರೆಯಲ್ಲಿ ಆ ಶಿವಲಿಂಗವನ್ನು ಇಟ್ಟು ಬಿಡು. ಕಾಶಿಯ ಲಿಂಗ ಕದಳಿ ಕ್ಷೇತ್ರದ ಕೆರೆಯಲ್ಲಿ ಇರುತ್ತದೆ. ಕಾಲಾಂತರದಲ್ಲಿ ಮಕರ ಸಂಕ್ರಾಂತಿಯಂದು ಗೋರಕ್ಷರು ಮಂಜುನಾಥನಲ್ಲಿ ಐಕ್ಯರಾಗುತ್ತಾರೆ. ಒಂದು ರಾತ್ರಿ ಪೂರ್ವದ ಕುಡುಮದಿಂದ ಅಣ್ಣಪ್ಪ ಕದಳಿ ಕ್ಷೇತ್ರಕ್ಕೆ ಬರುತ್ತಾನೆ. ಬೀಡಿಗೆ ಬಂದ ಯತಿಗಳು ಭಿಕ್ಷೆ ಸ್ವೀಕರಿಸಬೇಕಾದರೆ ಪೂಜೆಗೆ ದೇವರು ಬೇಕು ಎಂದು ಆಗ್ರಹಿಸಿದ ಕಾರಣ ಬೀಡಿನ ಬಲ್ಲಾಳರ ದುಃಖ ಪರಿಹರಿಸಲು
ಕದಳಿ ಮಂಜುನಾಥನ ಲಿಂಗವನ್ನು ಒಯ್ಯಲು ಅಣ್ಣಪ್ಪ ಬಂದಿದ್ದಾನೆ. ಶಿವಲಿಂಗದೆಡೆಗೆ ಬಂದ ಅಣ್ಣಪ್ಪ ಲಿಂಗವನ್ನು ಕಿತ್ತು ತೆಗೆಯಲು ಮುಂದಾಗುತ್ತಾನೆ. ಕದಳಿ ಕ್ಷೇತ್ರದ ಸುತ್ತಲೂ ಇರುವ ದೈವಗಳು ಆಗಮಿಸುತ್ತವೆ. ಯಾರು ನೀನು? ನಿಲ್ಲಲ್ಲಿ. ಶಿವಲಿಂಗವನ್ನು ಎತ್ತಿಕೊಳ್ಳಲು ರಾತ್ರಿ ಹೊತ್ತಲ್ಲಿ ಬಂದೆಯಾ? ಕಳ್ಳ, ಯಾರು ನೀನು? ನಾನು ಅಣ್ಣಪ್ಪ, ಕುಡುಮದ ಬೀಡಿನಿಂದ ಬಂದಿರುವೆ. ಯತಿಗಳಿಗೆ ಪೂಜೆ ಮಾಡಲು ದೇವರು ಬೇಕು. ಅದಕ್ಕಾಗಿ ಮಂಜುನಾಥ ದೇವರನ್ನು ಕೊಂಡೊಯ್ಯಲು ಬಂದೆ. ಏನಂದೆ? ನಮ್ಮ ದೇವರನ್ನು ಒಯ್ಯಲು ಬಂದಿರುವೆಯಾ? ಕದ್ರಿಯ ದೇವರನ್ನು ಕುಟುಂಬದ ಜೈನರ ಬೀಡಿಗೆ ಒಯ್ಯುವೆಯಾ? ಹೌದು, ಬೀಡಿನಲ್ಲಿ ಆರಾಧಿಸಲು ಕೊಂಡೊಯ್ಯುತ್ತಿದ್ದೇನೆ. ಭಕ್ತಿಯಿಂದ ಕೊಂಡೊಯ್ಯುತ್ತಿದ್ದೇನೆ. ಇಲ್ಲ, ಸಾಧ್ಯವಿಲ್ಲ. ಇದು ಸಾಧ್ಯವಿಲ್ಲ. ಹೋಗು ಹೋಗು, ಬರೀಗೈಯಲ್ಲಿ ಹಿಂದೆ ಹೋಗು. ನನಗೆ ನನ್ನ ದೇವರು ಬೇಕು. ಈ ಮಂಜುನಾಥ ನನಗೆ ಬೇಕು. ಅಣ್ಣಪ್ಪ, ಕದ್ರಿಯ ಕ್ಷೇತ್ರ ರಕ್ಷಕರು ನಾವು. ನಾನು ಪುಲಂದಾಯ, ಅರಸು ಪುಲಂದಾಯ. ನಾನು ಮಲರಾಯ, ಮಂಜುನಾಥ ದೇವರ ಬಲಗೈ ಬಂಟ. ನೋಡು ನೋಡು, ಮೂಡದಾಯ, ಪಿಲ್ಚಾಂಡಿ, ಜಾರಂದಾಯ, ಜುಮಾದಿ, ನಾವೆಲ್ಲರೂ ಸೇರಿದ್ದೇವೆ. ಹೋಗು ಹೋಗು, ಹಿಂದೆ ಹೋಗು. ಕದ್ರಿಯ ದೈವಗಳೇ, ಕದ್ರಿಯ ಕ್ಷೇತ್ರ ಪಾಲಕರೇ, ಬನ್ನಿ, ಈ ಚೋರನನ್ನು ಹೊಡೆದು ಅಟ್ಟಿ ಬಿಡೋಣ. ತಡೆಯಿರಿ, ತಡೆಯಿರಿ. ಅಣ್ಣಪ್ಪನಲ್ಲಿ ಹಗೆತನ ಬೇಡ. ರಸಕೂಪದಲ್ಲಿರುವ ನನ್ನನ್ನು ಅಲುಗಿಸಲು, ಎತ್ತಲು, ಸ್ಥಳಾಂತರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅಣ್ಣಪ್ಪ, ಬೇಸರಿಸಬೇಡ. ಗೋರಕ್ಷನಾಥರು ಕೆರೆಯಲ್ಲಿರಿಸಿದ ಶಿವಲಿಂಗವಿದೆ. ಕಾಶಿಯಿಂದ ತಂದ ಶಿವಲಿಂಗ ಅದು. ಆ ಲಿಂಗವನ್ನು ಕುಡುಮಕ್ಕೆ ಕೊಂಡು ಹೋಗು. ಕದ್ರಿಯ ಮಂಜುನಾಥನಾದ ನಾನು ಕುಡುಮದಲ್ಲಿ ಮಂಜುನಾಥೇಶ್ವರನಾಗಿ ಅನುಗ್ರಹಿಸುತ್ತೇನೆ. ತಥಾಸ್ತು. ಧರ್ಮ ದೇವತೆಗಳನ್ನು ಧರೆಗಿಳಿಸಿಕೊಂಡು ಧರ್ಮವನ್ನು ಕಾಯುತ್ತಿದೆ ಧರ್ಮಸ್ಥಳ. ಧರ್ಮ ದೇವತೆಗಳನ್ನು ಧರೆಗಿಳಿಸಿಕೊಂಡು ಧರ್ಮವನ್ನು ಕಾಯುತ್ತಿದೆ ಧರ್ಮಸ್ಥಳ. ಧರ್ಮಸ್ಥಳ ಧರ್ಮಸ್ಥಳ, ಹರಕೆ ಸಲ್ಲಿಸಿ ಸೇವೆಗೈವ ಭಕುತರಿಗಿದುವೆ ಪಾಪಗಳ ಕಳೆವಂಥ ಕರ್ಮಸ್ಥಳ. ಧರ್ಮಸ್ಥಳ ಧರ್ಮಸ್ಥಳ, ಧರ್ಮ ದೇವತೆಗಳನ್ನು ಧರೆಗಿಳಿಸಿಕೊಂಡು ಧರ್ಮವನ್ನು ಕಾಯುತ್ತಿದೆ ಧರ್ಮಸ್ಥಳ. ಹರಕೆ ಸಲ್ಲಿಸಿ ಸೇವೆಗೈವ ಭಕುತರಿಗಿದುವೆ ಪಾಪಗಳ ಕಳೆವಂಥ ಕರ್ಮಸ್ಥಳ. ನೋವು ಸಂಕಟಗಳನ್ನು ದುಃಖ ದುಮ್ಮಾನವನು ಹರಿಸೆನ್ನುವ ಭಕುತರಿಗೆ ಶಿವನಾಲಯ. ಹೆಗ್ಗಡೆಗಳಾಲಿಸುವರೆಮ್ಮ ದುರಿತಗಳನ್ನು ಹೃದಯವದು ಶಿವ ಕುಳಿತ ನ್ಯಾಯಾಲಯ. ಅಣ್ಣಪ್ಪ ನಿಂತಿಹನು ಶ್ರೀ ಕ್ಷೇತ್ರ ಪಾಲಿಸಲು ತೋರುವನು ಶಿವನೆಡೆಗೆ ಸನ್ಮಾರ್ಗವ. ಗೊಮ್ಮಟೇಶನು ನೆಲೆಸಿ ಸಾರಿಹನು ಮನುಕುಲಕ್ಕೆ ಸರ್ವಧರ್ಮದ ಮಿಲನದ ಮಾರ್ಗವ.
ಅಣ್ಣಪ್ಪ ನಿಂತಿಹನು ಶ್ರೀ ಕ್ಷೇತ್ರ ಪಾಲಿಸಲು ತೋರುವನು ಶಿವನೆಡೆಗೆ ಸನ್ಮಾರ್ಗವ ಗೊಮ್ಮಟೇಶನು ನೆಲೆಸಿ ಸಾರಿಹನು ಮನುಕುಲಕ್ಕೆ ಸರ್ವಧರ್ಮದ ಮಿಲನದ ಮಾರ್ಗವ ಅಮ್ಮನವರಿಲ್ಲಿ ಪ್ರಸನ್ನವದನದಿ ನೆಲೆಸಿ ಹೆಂಗರುಳ ಕಾರುಣ್ಯದಿಂತಾಯಲು ಅಮ್ಮನವರಿಲ್ಲಿ ಪ್ರಸನ್ನವದನದಿ ನೆಲೆಸಿ ಹೆಂಗರುಳ ಕಾರುಣ್ಯದಿಂಕಾಯಲು ಬಲಮುರಿಯ ಗಣಪನು ವಿಘ್ನಗಳ ಕಳೆವನು ದೇವಾದಿದೇವತೆಗಳನ್ನು ಗ್ರಹಿಸಲು ಧರ್ಮ ದೇವತೆಗಳನ್ನು ಧರೆಗಿಳಿಸಿಕೊಂಡು ಧರ್ಮವನ್ನು ಕಾಯುತ್ತಿದೆ ಧರ್ಮಸ್ಥಳ 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 ಹರಕೆ ಸಲ್ಲಿಸಿ ಸೇವೆಗೈವ ಭಕುತರಿಗಿದುವೆ ಪಾಪಗಳ ಕಳೆವಂತ ಕರ್ಮಸ್ಥಳ ಧರ್ಮಸ್ಥಳ ಧರ್ಮಸ್ಥಳ ಧರ್ಮ ದೇವತೆಗಳನ್ನು ಧರೆಗಿಳಿಸಿಕೊಂಡು ಧರ್ಮವನ್ನು ಕಾಯುತ್ತಿದೆ ಧರ್ಮಸ್ಥಳ 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 ಧರ್ಮಸ್ಥಳ. ಮಂಜುನಾಥನ ಅನುಗ್ರಹ ವಚನದಂತೆ ಅಣ್ಣಪ್ಪ ಶಿವಲಿಂಗವನ್ನು ಕುಡುಮಕ್ಕೆ ಒಯ್ಯುತ್ತಾನೆ. ಕುಡುಮ ಬೀಡಿನ ಬಲ್ಲಾಳರು ಯತಿಗಳ ಮೂಲಕ ಲಿಂಗವನ್ನು ಪ್ರತಿಷ್ಠಾಪಿಸುತ್ತಾರೆ. ಕುಡುಮದ ಮಂಜುನಾಥನು ಮುಂದೆ ಆ ಕ್ಷೇತ್ರವನ್ನು ಧರ್ಮದ ಸಿರಿಬೀಡಾಗಿ ಬೆಳಗುತ್ತಾನೆ. ಕುಡುಮವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಂಬ ಹೆಸರಿನಿಂದ ಲೋಕವಿಖ್ಯಾತವಾಗುತ್ತದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಆತ್ಮಧರ್ಮದ ಅಧಿಕಾರಿಗಳು. ಆದರ್ಶ ವ್ಯಕ್ತಿತ್ವದ ಸಾಕಾರ ಮೂರ್ತಿ, ವಿಶ್ವಧರ್ಮದ ಅನನ್ಯ ಸೇವಾ ರತ್ನ, ಭಕ್ತಿ ಸಂಸ್ಕೃತಿಯ ಪುನರುತ್ಥಾನ ಮಾಡಿದ ಭಾರತ ಸಂಸ್ಕೃತಿ ಭಾಸ್ಕರ, ಧರ್ಮಸ್ಥಳದ ಧರ್ಮತೇಜ ನಮ್ಮ ಖಾವಂದರು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶ್ರೀ ಚಕ್ರಪಾಣಿ ಸೇವಾ ಸಮಿತಿಯ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ನಮ್ಮ ನೃತ್ಯ ಕಲಾ ಕೇಂದ್ರದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಈ ಮಕ್ಕಳಿಗೆ ಪ್ರೋತ್ಸಾಹ ನೀಡುವಂಥ ಅವರ ಮನೆಯವರಿಗೂ ಹಾಗೂ ಅವರ ಎಲ್ಲ ಬಂಧುಗಳಿಗೂ ನಮ್ಮ ನೃತ್ಯ ಕಲಾ ಕೇಂದ್ರದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ ಇಂಥ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅವರ ಹೆತ್ತವರ ಸಹಕಾರ ಬಹಳ ಅಗತ್ಯ. ಈಗಿನ ಕಾಲದಲ್ಲಿ ಪರೀಕ್ಷೆಯ ಒತ್ತಡ, ಬೇರೆ ಬೇರೆ ರೀತಿಯ ಒತ್ತಡಗಳಿದೆ, ಟ್ಯೂಷನ್ ಅದು ಇದು ಅಂಥೇಳಿ. ಆದರೂ ಕೂಡ ಈ ಒಂದು ಕಲೆ ಬೇಕು, ಈ ಕಲೆ ಉಳಿಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಮಕ್ಕಳಿಗೆ ಅವರ ಹೆತ್ತವರು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಆ ಪ್ರೋತ್ಸಾಹ ನೀಡುವಂತಹ ಎಲ್ಲ ಹೆತ್ತವರಿಗೂ ನಮ್ಮ ನೃತ್ಯ ಕಲಾ ಕೇಂದ್ರದ ಪರವಾಗಿ ಹಾಗೂ ನನ್ನ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಷ್ಟು ಹೊತ್ತು ವೀಕ್ಷಿಸಿದಂತಹ ಎಲ್ಲ ನಮ್ಮ ಕಲಾಭಿಮಾನಿಗಳಿಗೂ ಕಲಾ ಪೋಷಕರಿಗೂ ನಮ್ಮ ನೃತ್ಯ ಕಲಾ ಕೇಂದ್ರದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ತ್ರಿನೇತ್ರ ಚರಿತ್ರೆ ಕನ್ನಡ ನೃತ್ಯ ರೂಪಕ ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರದ ನಿರ್ದೇಶಕರಾದ ವಿದ್ವಾನ್ ಸುರೇಶ್ ಅತ್ತಾವರ ಇವರ ಶಿಷ್ಯವೃಂದದವರಿಂದ ಈ ವೇದಿಕೆಯಲ್ಲಿ ಇದೀಗ ಪ್ರದರ್ಶನ ಕಂಡಿತು. ಚಕ್ರಪಾಣಿ ನೃತ್ಯ ಕಲಾ ಕೇಂದ್ರದ ನಿರ್ದೇಶಕರಾದ ವಿದ್ವಾನ್ ಶ್ರೀಯುತ ಸುರೇಶ್ ಅತ್ತಾವರ ಇವರು ಸೇವಾ ಸಮಿತಿಯ ಪರವಾಗಿ ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ.
ಅದೇ ರೀತಿ ನೃತ್ಯ ರೂಪಕದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳು ಸೇವಾ ಸಮಿತಿಯ ಪರವಾಗಿ ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಗಣನಾಯಕಾಯ ಗಣದೈವತಾಯ ಗಣಾಧ್ಯಕ್ಷಾಯ ಧೀಮಹಿ ಗುಣಶರೀರಾಯ ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣಪ್ರವಿಷ್ಟಾಯ ಧೀಮಹಿ एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि.
विख्यानो भगवन्नाथमान सखे बोधिवसुपते सखीना गणङ्कृतिर्णकृत् सत्यशुष्मा भक्तिर्नाभजाराये अस्मान् गुणानान्वा गणपतिं भवामहे कविं कवीनामुपवश्रवस्तमम् ज्येष्ठानं ब्रह्मणस्पदमानः शृण्वन्नोतिभिस्सेव स्वादनम् ಶ್ರೀ ವಿಘ್ನೇಶ್ವರಾಯ ನಮಃ. ಮಂಗಳಾರತಿ ಆಗ್ತದೆ. मूषकध्वजं रक्तं लम्बोदरं शूर्पकर्णकं रक्तवासुदं रक्तगन्धानुलिप्ताङ्गं रक्तपुष्पैः सुपूजितं भक्तानुकम्पिनं देवं जगत्कारणं एवं ध्यायति यो नित्यं स योगी योगिनां वरः. नमो भ्रातपतये नमो गणपतये नमः प्रमदबलहिने नमो वयं वै श्रवणाय कुर्महे समे कामान् कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः सर्याद्य अनन्तराय सर्वस्तोमोऽतिरात्तमुत्तमहर्भवति सर्वस्यार्थे सर्वस्य चित्ते सर्वमेव तेनाप्नोति सर्वं जयते यो वेदादो स्वरप्रोक्तो वेदान्तेन प्रतिष्ठितः तस्य प्रकृतिलीनस्य यः परस्व महेश्वरः सशक्तिकाय सायुधाय सवाहनाय सपरिवाराय सर्वालङ्कारभूषिताय श्रीवरसिद्धिविनायकाय नमः. ಮಂತ್ರೈಃ ಪುಷ್ಪಾಂಜಲಿಂ ಸಮರ್ಪಯಾಮಿ. ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳುವ, ಹೇಳ್ಕೊಳ್ಳಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಋಣರೋಗಾದಿ ದಾರಿದ್ರ್ಯಂ ಪಾಪಕ್ಷುತು ಅಪಮೃತ್ಯವಃ ಭಯ ಶೋಕ ಮನಸ್ತಾಪಾಃ ನಶ್ಯಂತು ಮಮ ಸರ್ವದಾ. ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ದೇವ ಪರಂ ಸುಖಂ ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ವಿಶೋ ಜಹಿ. ಶ್ರೀ ಮಹಾಗಣಪತಿಯವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಪ್ರಾರ್ಥನಾಂ ಸಮರ್ಪಯಾಮಿ. ಯಾನಿ ಕಾನಿ ಚ ಪಾಪಾನಿ ಕಿಂಕಾನಿ ಚ ತಾನಿ ತಾನಿ ಪಾಪಾತ್ಮ ಸಂಭವ
कायेन वाचा मनसे क्रियभावस्यात्मनावात्मदेशभावात् करोमि यत्कर्म अस्मै नारायणाय समर्पयामि ब्रह्मार्पणम् ब्रह्मैवदेन ब्रह्मकर्मसमाधिनम् अत्युत्तमालेया महारण्ये शोभने सरायणे शिवायने वसुदेवते कल्याणिया
गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि
ग्रन्थगीताय ग्रन्थगेयाय विश्वविनोदिनि नन्दनुते गिरिवरविन्द्रशिरोदिनि वासिनि विष्णुविलासिनि विष्णुनुते ಬಾಲೆ ನಂದಿನಿ ಲಕ್ಕಮಗ ನಿನ್ನ ಭಕ್ತಿಗೂ ಮೆಚ್ಚಿದು ಬೈದಿನಾಲಿಯಾನು எனது தாதா உடுப்பல்ல ಎನ್ನ ಹಾಂಕಾರದು ಶಾಖಗೂ ಪರ್ಯಾಯನಾಲಿಯಾನು ಐಕ್ ದಾದಂಡಲ ಪರಿಹಾರ ಕುರಿಯತ್ವೆ ನಿನ್ನ ಮಗದು ಶಾಪನ್ನು ಪಡೆಯಂಡ ಸಮ ಅಂಡ ಆ ಮಹಾತ್ಮನ ಶಾಪ ಸುಳ್ಳಾಯ ಸಾಧ್ಯ ಇಚ್ಚಿ ಅಂಚಂಡ ಯಾನು ಸುದಯಾದ ಪುಟ್ಟೊಡೆನ ಅಪ್ಪರೆ ಈಗ್ಲ ಎನ್ನ ಕೈ ಬುಡಿಯರೆ ಅಂಚಂಡ ಈ ಭಕ್ತಿದಿಗೆ ಮುಕ್ತಿಯ ಇಚ್ಛೆ ಒಂದು ಬಾಲೆ ಈ ತಪಸ್ಸು ಮಲ್ದಿನ ಕನಕಗಿರಿತ ಮೂಲದ್ದೇ ಉದುಪನ ಆದು ಪರಪುಲ ಈ ಉದಿಪನ ಆನಗನೆ ಮಾಜದಿನ ತೋಡು ಕಡಲು ಮಾತ್ರ ದಿಂಜೊಂದು ಹೋಗುಂಡು ಭೂಮಿದ ಬರಗಾಲ ಮಾಜೊಂದು ಹೋಗುಂಡು ಕಾಲಾಂತರುಡು ನಿನ್ನ ಕಟಿ ಬಾಬರ್ದು ಯಾನು ನಿನ್ನ ಮಗಲಾದ ಉದಿಪನ ಆಪೆ ಅಪಗನೆ ಮುಕ್ತಿ ಆಹಾ
ಭಾಗ್ಯಶಾಲಿ. ಆವ್ ಅಪ್ಪಣೆ ಆವ್ ಅಂಚಂಡ ಎನ್ನ ಕಜ್ಜಗೂ ಯಾನದ ದುಂಬಾಪೆ ಮಾಘ ಶುದ್ಧ ಪುಣ್ಯಮೆದ ಪುಣ್ಯ ದಿನ ಈ ಎಣ್ಣೆ ಘಲಿಗಿಡು ಅಂಬಿಕೆಯನ್ನು ಧ್ಯಾನ ಮತ್ತೊಂದು ಸುದಯಾನು ಪರಪುವೆ ಸುದಯಾನು ಪರಪುವೆ ಸುದಯಾನು ಪರಪುವೆ. ನಿಖಿಲ ಭೂಮಿಡು ಅನ್ಯಾಯ
ಕೈಪೆದ ಪಾತ್ರ ಕೈಪೆದ ಪಾತ್ರ ಹತ್ತು ಊಟ ಪರ್ಪುರು ಅತ್ಯಾಚಾರ ಅನಾಚಾರ ಮಕ್ಕಳ ಕಾಮಕ್ಕೆಲ್ಲ ಭೂಮಿಗೆ ಬಟ್ಟು ದೀಪನ್ಯ ಏನ ಸಾದಿ ಇಲ್ಲಿ ಬರ್ತದೆ ಎಡ ಸಾದಿ ಯಾರು ಬರ್ತದೆ ಅಪ್ಪೆ ಆ ವಿಷಯ ಗುಡ್ಕ ಈ ದೂರದಾನಿ ಆದ ದೊಡ್ಡ ಬೇಕಿನ ಭೂಮಿ ಬಡವರು ಸೈಪಿನ ನರಮಾನಿ ಮುಗ್ಗಲು 100 ಕೋಟಿನ ಕೈಕರು ನೆಟ್ಟಮಿಟ್ಟು ಕರುಣದೀವಿ ಕಾರುಣ್ಯ ಪೂರ್ತಿ ಆದರೂ ಬಲ್ಯಾಡ್ತೆ ಅಲ್ಲಿ ಈ ವಾರಂತಿ ಹಠ ಮಾಡ್ತಿದ್ದರ ಯಾನ್ ಬರೇ ಎಂಚದಾಗೆ ತ್ರಿಮೂರ್ತಿ ಮೇ ಬತ್ತಲು ಪರಡು ಅತ್ತು ದೇವತೆ ಪರಡು ಭೂಮಿ பொதுದು ಭೂಮಿ ಅಂದರ ಪಾಪಿಷ್ಟ ಭೂಮಿಗೆ ಯಾನ್ ಬರೆಯೇ ಮಾಂಕಾರಿ ನಿಕ್ಕು ಕೊರಿದ ಮಾನವು ಮರ್ಯಾದಿಸ ಅಪ್ಪೆ ಬಂದಿರುತ್ತೆ ನೀರು ನೆಟ್ಟಾಗಲ್ಲ ನಿಕ್ಕು ಕಲಿಕಾರ ಇದ್ದರೆ ಒಂಜಿ ಪಾದರಕ್ಕೇನು ಕೆದು ಕೊಂಡೆ ಮತ್ತೇನು ಏಪ ಬರಗಾಲ ಬಳಿನ ಭೂಮಿಗೆ ಬರ್ಪುಡಿ ಬಂದನ ಏಪ ಪುಣ್ಯ ಭೂಮಿನ ಪಾಪಿಸ್ತ ಭೂಮಿ ಬಂದನ ಆ ಭೂಮಿ ಹತ್ತಿರ ಮತ್ತೆ ತುದೆಯಾದ ಪುಟ್ಟಲ ನಿತ್ಯವಾಗಿ ತಿಳ್ಕೊಂಡು ಭೂಮಿಗೆ ಬರಗಾಲ ಹೋಗಿ ಜನಪ್ರಿಯತೆ ಸುಖದ ಜೀವನ ಕೊಟ್ಟಿನ ಮಹಾಭಾಗ್ಯ ನಿಕ್ಕು ಅದೊಟ್ಟಿಗೆ ನಿಕ್ಕೊಂದು ಸಾಧಿ ಬಂದ ಭೂಲೋಕರು ಪರಾಶಕ್ತಿ ಆದಿಶಕ್ತಿ ಆಯ್ನ ಶ್ರೀದೇವಿಗೆ ಒಂದೇ ಮನಸ್ಸು ಕಂಡಿಲ್ಲ ನಂಬಿನಗಳಿಗೆ ಇನ್ನು ಗೊತ್ತಿನ ಆ ಆಸೆ ಇಲ್ಲ ಕೈಗಡೆ ತಪಸ್ಸು ಮಾಡ್ಕೊಳ್ಳಿ ಶಾಪ ಸುರಾಯ ಸಾಧ್ಯ ಅಂಚೆಲ್ಲ ಸುದಯಾದ ಪುಟ್ಟೊಡೆಯ ಈಗಲಿಂದ ಕಳಿಸಿದ್ದಾರೆ ಅಂಚೆಲ್ಲ ಈ ಭಕ್ತನಿಗೆ ಮುಸ್ಲಿಂ ಇಚ್ಛೆ ಒಂದು ಬಾಲೆ ಈ ತಪಸ್ಸು ಭಕ್ತಿಯರ ಕನಕಗಿರಿತ ಮೂಲಂತೆ ಉದಿಪನ ಆದ ಪರಪನ ಈ ಉದಿಪನ ಆನದನೆ ಮಾಜದಿನ ತೋಡು ಕಡಲು ಮಾತ್ರ ಬಿಂಜೊಂದು ಪೋಕೊಂಡು
భూమిద వరదాల మాజుందు పోతుంది కాలాంతరుడు నిన్న కట్టి బాబుద్దు అని నిన్న మొదలాడు ఉడిపన ఆపే అపగని కట్టి ആദ്യമായി എന്റെ മുതലാണ് ആഹാ ഞാൻ ഏറ്റുള്ള ഭാഗ്യശാലി ആ മക്കളെ ആ ಅಂತೆಲ್ಲ ಎಲ್ಲಿ ಕಚ್ಚಗೂ ഞാൻ നല്ലതും പാക്കണം ಮಾಘಶುದ್ಧ ಪುಣ್ಯಮೆದ ಪುಣ್ಯ ದಿನ ಈ ಎಂಟೆ ಕಡೆಗೆ ಅಂಬಿಕೆಯ ಧ್ಯಾನ ಮತ್ತೊಂದು ಸುದೆಯಾದ ಪರಪುವೆ ಸುದೆಯಾದ ಪರಪುವೆ ಸುದೆಯಾದ ಪರಪುವೆ प्लास्टिक है तेरा स्माइल बहुत है बाकी तो प्लास्टिक है अच्छी नहीं लग रही तो मेरे पास थी क्या हाथ से खा दादा तेरे लिए खा चॉपस्टिक से मारिया उठा तुम्हारी स्टिक से मारी मुझे
ಪ್ರಸಿದ್ಧ ದೇವಸ್ಥಾನ, ದೈವಸ್ಥಾನಗಳಲ್ಲಿ ನಡೆಯುವ ವಿಶೇಷ ಪೂಜೆ ಕಾರ್ಯಕ್ರಮ ಇವೆಲ್ಲದರ ಸಂಪೂರ್ಣ ಚಿತ್ರಣ ಭಕ್ತಿ ಸಂಜೀವಿನಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.